ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಹರೇ 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 ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ. ಸೆಕೆಂಡ್. ಓಕೆ, ಇದು ಒಂದೇ ಎಲ್ಲ ಗ್ರೂಪ್ಗೂ ಹಾಕಬೇಕು ಮಾತಾಜಿ. ಕ್ಲಾಸ್ ಯಾಕಂದ್ರೆ ಮಿಸ್ ಮಾಡ್ಕೋಬಾರದು, ಕ್ಲಾಸ್ ಸ್ಟಾರ್ಟ್ ಆಗಿದೆ ಅಂತ. ಎಷ್ಟು ಗ್ರೂಪಿಗೆ ಶೇರ್ ಮಾಡಿದಿರೋ ಇಮಿಡಿಯೇಟ್ ಲಿಂಕ್ ಜೊತೆಗೆ ಕ್ಲಾಸ್ ಸ್ಟಾರ್ಟೆಡ್ ಅಂತ ಸಪ್ರೇಟ್ ಆಗಿ ಹಾಕ್ಬೇಕು. ಓಕೆ, ಎನಿವೆ ಹರೇ ಕೃಷ್ಣ, ಎಲ್ರಿಗೂ ಸ್ವಾಗತ. ಇದು ಮೊದಲನೇ ಸಲ ನಾವು ಹೀಗೆ ಲೆವೆಲ್ 1 ಕ್ಲಾಸನ್ನ ವಾರಾಂತ್ಯದಲ್ಲಿ 2 ದಿನ, ಯಾಕೆಂದ್ರೆ ಕೆಲವರಿಗೆ ಪ್ರತಿನಿತ್ಯ ಜಾಯಿನ್ ಆಗೋದು ಕಷ್ಟ ಆಗತ್ತೆ ಅಂತ ಹೇಳಿಬಿಟ್ಟು ಇವತ್ತು ಇದು ಒಂದು ನಾವು ನಿಮಗೋಸ್ಕರ ಪ್ರಸ್ತುತಪಡಿಸ್ತಾ ಇದ್ದೇವೆ. ನಿಮಗೆಲ್ರಿಗೂ ಸ್ವಾಗತ. ಪ್ರತಿಯೊಂದು ಕ್ಲಾಸಲ್ಲಿ ನಾವು 2 ಚಾಪ್ಟರ್ ಅನ್ನ ಕವರ್ ಮಾಡ್ತೇವೆ. ಓಕೆ, ಇವತ್ತು 2 ಚಾಪ್ಟರ್, ನಾಳೆ 2 ಚಾಪ್ಟರ್, ಹಾಗೆ ಮತ್ತೆ ನೆಕ್ಸ್ಟ್ ವೀಕೆಂಡ್ 2 ಚಾಪ್ಟರ್ಸ್. ಆ ತರ ಮಾಡಿ ನಾವೊಂದು 4 ರಿಂದ 5 ವಾರದಲ್ಲಿ ಪೂರ್ತಿ ಭಗವದ್ಗೀತೆ 18 ಚಾಪ್ಟರ್ ಅನ್ನ ಮುಗಿಸ್ತೇವೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು ಭಾರತಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ರಾಜು ಪ್ರಭುಜಿ ಅವರವರು ಕೋಸ್ಟ್ ಆಗಿ ನನ್ನ ಜೊತೆ ಇದ್ದಾರೆ. ಓಕೆ, ನಾವೆಲ್ಲ ಈಗ ಪ್ರಾರ್ಥನೆಯೊಂದಿಗೆ ಇವತ್ತಿನ ಈ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕಥಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ. ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯ ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಶಧಾರಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ್ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ್ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ. ಇಲ್ಲಿ ಮತ್ತೆ ಯಾರು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇಲ್ಲ, ಇಲ್ಲಿ ಜಾಯಿನ್ ಆಗಿದ್ದಾರೆ ಈಗ 13th ಅಂದ್ರೆ ಈ ಇವತ್ತಿಂದ ಸ್ಟಾರ್ಟ್ ಆಗುವ ಸಪರೇಟ್ ವಾಟ್ಸ್ಆಪ್ ಗ್ರೂಪ್ ಇದೆ. ಯಾರು ಆ ಗ್ರೂಪಿನ ಮೆಂಬರ್ ಇಲ್ಲ, ನಿಮಗೆ ಚಾಟ್ ಬಾಕ್ಸ್ ಅಲ್ಲಿ ಆ ಗ್ರೂಪ್ ಅನ್ನ ಶೇರ್ ಮಾಡಲಾಗಿದೆ. ದಯವಿಟ್ಟು ಅಲ್ಲಿ ಕ್ಲಿಕ್ ಮಾಡಿ ವಾಟ್ಸ್ಆಪ್ ಗ್ರೂಪ್ಗೆ ಜಾಯಿನ್ ಆಗಿ. ಪ್ರತಿಯೊಬ್ಬರು ಯಾರು ಈ ವಾಟ್ಸ್ಆಪ್ ಇದಕ್ಕೆ ಈ ಬ್ಯಾಚಿನ ವಾಟ್ಸ್ಆಪ್ ಗ್ರೂಪ್ ಬೇರೆ ಇದೆ, ಅದಕ್ಕೆ ದಯವಿಟ್ಟು ಎಲ್ಲರೂ ಜಾಯಿನ್ ಆಗಿ. ಯಾರಾಗಿಲ್ಲ ಜಾಯಿನ್ ಆಗಿ. ಹರೇ ಕೃಷ್ಣ. ಸೊ ಈಗ ಭಗವದ್ಗೀತೆಯನ್ನ ಮೊದಲನೇ ಸಲ ಅಟೆಂಡ್ ಮಾಡ್ತಾ ಇದ್ದೀರಾ ಅಲ್ವಾ? ಕೆಲವರು ರಿಪೀಟರ್ಸ್ ಇರಬಹುದು,
ಆದ್ರೆ ಮೊದಲನೇ ಸಲ ಅಟೆಂಡ್ ಮಾಡುವವರು ಸ್ಪೆಷಲಿ ನಿಮಗೆ ನಾನು ಕೇಳ್ಕೊಳ್ಳೋದೇನು ಅಂದ್ರೆ, ಈ ಭಗವದ್ಗೀತೆಯ ಕ್ಲಾಸಿನಿಂದ ನಿಮ್ಮ ನಿರೀಕ್ಷೆ ಏನು? ಹರೇ ಕೃಷ್ಣ. ಈ ಭಗವದ್ಗೀತೆ ಅಂದ್ರೆ ಏನು? ನಿಮ್ಮ ಯಾರಾದ್ರೂ ಆನ್ಸರ್ ಮಾಡ್ತೀರಾ? ಯಾರಾದ್ರೂ ಶೇರ್ ಮಾಡ್ತೀರಾ? ಹರೇ ಕೃಷ್ಣ. ನೀವು ಅನ್ಮ್ಯೂಟ್ ಮಾಡಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ಭಗವಂತನಲ್ಲಿ ತಲ್ಲೀನನಾಗುವುದು. ಭಗವಂತನಲ್ಲಿ ತಲ್ಲೀನನಾಗುವುದು. ಈ ಭಗವದ್ಗೀತೆಯನ್ನ ಅರ್ಥ ಮಾಡಿಕೊಂಡು ನಾವು ಭಗವಂತನಲ್ಲಿ ತಲ್ಲೀನರಾಗುವುದು ಅಲ್ವಾ? ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮತ್ತೆ ಯಾರಾದ್ರೂ? ಹರೇ ಕೃಷ್ಣ. ಓಕೆ, ಈ ಭಗವದ್ಗೀತೆಯನ್ನ ನಾವು ಇಸ್ಕಾನ್ ಸಂಸ್ಥಾಪಕ ಆಚಾರ್ಯರಾದಂತಹ ಶ್ರೀಮದ್ ಎ.ಸಿ. ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರ ಬೋಧನೆಗಳ ಆಧಾರದ ಮೇಲೆ ನಿಮಗೆ ಸಾದರಪಡಿಸ್ತಾ ಇದ್ದೇವೆ. ಇವರು ಶ್ರೀಲಾ ಪ್ರಭುಪಾದರು ಅಂತ ನಾವು ಅವರನ್ನ ಕರೆಯುವಂತಹದ್ದು. ಅವರು ಶ್ರೀಮದ್ ಎ.ಸಿ. ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು ಅಂತ ಅವರ ಬೋಧನೆಗಳ ಆಧಾರದ ಮೇಲೆ. ಸೊ ಶ್ರೀಲಾ ಪ್ರಭುಪಾದರ ಬಗ್ಗೆ ಒಂದು ಚಿಕ್ಕ ಸಂಕ್ಷಿಪ್ತ ಮಾಹಿತಿ. ಹೀಗೆ ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಆಧ್ಯಾತ್ಮದ ಕಡೆಗೆ ಒಲವಿತ್ತು. ಪುರಿಯ ಜಗನ್ನಾಥನ ರಥಯಾತ್ರೆಯನ್ನು ಅವರೇ ಮಾಡ್ತಾ ಇದ್ರು. ಅವರ ಆ ಭಗವಂತನ ಕಡೆಗೆ ಅವರ ಒಲವನ್ನ ನೋಡಿ ಅವರ ತಂದೆ ಅವರಿಗೋಸ್ಕರ ಒಂದು ಸ್ಪೆಷಲ್ ರಥವನ್ನ ಮಾಡಿಕೊಡ್ತಾರೆ. ಅದನ್ನ ಅವರು ತನ್ನ ಗೆಳೆಯರ ಜೊತೆಗೆ ರಥಯಾತ್ರೆ ಮಾಡುವಂತಹದ್ದು. ಹಾಗೆ ಏನಾಗತ್ತೆ, ಆಮೇಲೆ ಅವರು ಹೀಗೆ ಯುವಕರಿದ್ದಾಗ ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟದ ಸಮಯ, ಗಾಂಧೀಜಿಯವರು ಇರುತ್ತೆ. ಅವರ ಪ್ರಭಾವಕ್ಕೆ ಶಿಲಾ ಪ್ರಭುಪಾದರು ಆಕ್ಚುಲಿ ಅಭಯ ಚರಣ್ ಅಂತ ಅವ್ರ ಹೆಸರು. ಅಭಯ ಚರಣ್ ಅವರು ಅದರ ಬಗ್ಗೆ ಜಾಸ್ತಿ ಒಲವಿತ್ತು. ಆದ್ರೆ ಅವ್ರ ಗೆಳೆಯರು ಯಾರು ಹೇಳ್ತಾರೆ, ಒಂದು ಗುರುಗಳು ಬಂದಿದ್ದಾರೆ, ಅವ್ರಿಗೆ ಸಿಗ್ಬೇಕು. ಇವರು ತಾನು ಬರೋದಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ. ಆದ್ರೂ ಇವರು ಹೋಗ್ತಾರೆ. ಆದ್ರೆ ಅವ್ರು ಏನಂದ್ರೆ ಪ್ರಭುಪಾದರ ವಿಶೇಷತೆ ಏನಂದ್ರೆ, ಅವರು ಕಲ್ಕಟ್ಟಾನಲ್ಲಿ ಇದರಿಂದ ಸ್ಕಾಲರ್ ಆಗಿ ಇಂಗ್ಲಿಷ್ ಅಲ್ಲಿ ಪಾಸ್ ಆಗಿರ್ತಾರೆ. ಅವರ ಇಂಗ್ಲಿಷ್ ತುಂಬಾ ಚೆನ್ನಾಗಿರತ್ತೆ. ಅದಕ್ಕೋಸ್ಕರ ಅವ್ರು ಹೀಗೆ ಅಂತೂ ಗೆಳೆಯರ ಒತ್ತಾಯದ ಮೇರೆಗೆ ಅವ್ರು ಹೋಗಿ ಭಕ್ತಿ ಸಿದ್ಧಾಂತ ಸರಸ್ವತಿ ಸ್ವಾಮೀಜಿ ಅವರ ಗುರುಗಳು ಅವರನ್ನ ಭೇಟಿ ಆಗ್ತಾರೆ. ಅವರನ್ನ ಭೇಟಿಯಾಗಿ ಏನಾಗುತ್ತೆ, ಅವ್ರು ಹೇಳ್ತಾರೆ, ನೀನು ಹೀಗೆ ಈ ಭಗವದ್ಗೀತೆ ಸಂದೇಶವನ್ನ ಇಂಗ್ಲಿಷ್ನಲ್ಲಿ ಎಲ್ಲ ಕಡೆ ಹೇಳಿ. ಇವ್ರು ಹೇಳ್ತಾರೆ, ಇಲ್ಲ, ನಾನು ಸ್ವಾತಂತ್ರ್ಯ ಹೋರಾಟ, ನನಗೆ ಸಮಯ ಇಲ್ಲ ಹಾಗೆ ಹೀಗೆ ಅಂತ. ಆದ್ರೂ ಅವ್ರು ಹೇಳ್ತಾರೆ, ನೀನು ಮಾಡಬೇಕು ಅಂತ. ಆಮೇಲೆ ಏನಾಗತ್ತೆ, ಸ್ವಾತಂತ್ರ್ಯ ಹೋರಾಟದ ನಂತರ ಅವ್ರು ಏನ್ ಮಾಡ್ತಾರೆ, ಮರಳಿ ಭಗವಂತನ ಕಡೆ ಇಂಗ್ಲಿಷಲ್ಲಿ ಬ್ಯಾಕ್ ಟು ಗಾಡೆಡ್ ಅನ್ನುವಂತ ಒಂದು ಮ್ಯಾಗಝಿನ್ ನಡೆಸ್ತಾರೆ. ಆಮೇಲೆ ಅವರು ತಮ್ಮ 59ನೇ ವಯಸ್ಸಿನಲ್ಲಿ ದೀಕ್ಷೆಯನ್ನು ಪಡಿತಾರೆ. ಆಮೇಲೆ ಅವರು ವೃಂದಾವನಕ್ಕೆ ಹೋಗ್ತಾರೆ. ಅಂದ್ರೆ ಆಮೇಲೆ ಸನ್ಯಾಸವನ್ನ ಸ್ವೀಕಾರ ಮಾಡ್ತಾರೆ. ಓಕೆ, ಕುಟುಂಬವನ್ನ ಎಲ್ಲ ಜವಾಬ್ದಾರಿಗಳನ್ನ ಮುಗಿಸಿ ಸನ್ಯಾಸವನ್ನ ಸ್ವೀಕಾರ ಮಾಡ್ತಾರೆ. ಸ್ವೀಕಾರ ಮಾಡಿ ವೃಂದಾವನಕ್ಕೆ ಹೋಗಿ ಉಳ್ಕೊಳ್ತಾರೆ. ವೃಂದಾವನದಿಂದ ಅಲ್ಲಿ ಒಂದು 9 ವರ್ಷ ಇದ್ದು, ಆಮೇಲೆ ಗುರುಗಳ ಆದೇಶ ಇರುತ್ತೆ ಅವರಿಗೆ, ಎಲ್ಲ ಕಡೆ ನೀನು ಇದನ್ನ ಹರಡಬೇಕು ಅಂತ, ಪ್ರಪಂಚದಾದ್ಯಂತ ಕೃಷ್ಣ ಪ್ರಜ್ಞೆ, ಭಗವಂತನ ಪ್ರಜ್ಞೆಯನ್ನು ಹರಡಬೇಕಂತ. ಅವರು ಅದಕ್ಕೆ ಈ ಸ್ಕಿಂಡಿಯಾ ಅನ್ನುವಂತಹ ಒಂದು ಹಡಗಿನಲ್ಲಿ ಅಮೆರಿಕಕ್ಕೆ ಪ್ರಯಾಣ ಮಾಡ್ತಾರೆ ತಮ್ಮ 66ನೇ ವಯಸ್ಸಿನಲ್ಲಿ. ಹೋಗುವಾಗ 2 ಸಲ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಈಗ ನಾವು ರಿಟೈರ್ಮೆಂಟ್ ಏಜು, ಯಾರು ಈ ತರ ಎಲ್ಲ ಮಾಡ್ತಾರೆ ಅನ್ನುವಂತಹದ್ದು ಅಲ್ವಾ? ನಾರ್ಮಲಿ ಯಾರು ಇಂತಹ ಒಂದು ಸಾಹಸಕ್ಕೆ ಕೈ ಎತ್ತುದಿಲ್ಲ. ಅದು ಆಗಿನ ಕಾಲದಲ್ಲಿ ಅವರಿಗೆ ಟಿಕೆಟ್ ಸಹಿತ ಸಿಗ್ತಾ ಇರ್ಲಿಲ್ಲ. ಅದು ಹೋಗಿ ಹಠ ಮಾಡಿ, ಇಲ್ಲ ನನ್ಗೆ ಹೋಗ್ಲೇಬೇಕಂತ ಹೇಳಿ ಅವರು ಈ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ಅಂತೂ ಟಿಕೆಟ್ ತಗೊಂಡು ಹೋಗ್ತಾರೆ. ಅದು ಹಡಗು ಯಾವುದು? ಗೂಡ್ಸ್, ಸಾಮಾನು ಸರಂಜಾಮ್ಗಳನ್ನ ತೆಗೆದುಕೊಂಡು ಹೋಗುವಂತ ಹಡಗು. ಅಂತ ಹಡಗಿನಲ್ಲಿ ಅವರು ಹೋಗ್ತಾರೆ. ಹೋಗುವಾಗ 2 ಸಲ ಹಾರ್ಟ್ ಅಟ್ಯಾಕ್ ಆಗತ್ತೆ. ಭಗವಂತನ ಕೃಪೆಯಿಂದ ಅದನ್ನು ಗೆದ್ದು ನಿಲ್ತಾರೆ. ಅಮೆರಿಕಕ್ಕೆ ಹೋಗ್ತಾರೆ. ಎಲ್ಲಿ ಇರ್ಬೇಕು ಅಂತ ಗೊತ್ತಿಲ್ಲ. ಪಾರ್ಕ್ಗಳಲ್ಲಿ ಮತ್ತೆ ಈ ಬಿಲ್ಡಿಂಗ್ ನಲ್ಲಿ ಎಂಟ್ರಿ ಮಾಡುವಂತಹ ಕೆಲವು ಇದ್ರ ಹತ್ರ ಅದಕ್ಕೆ ಸರಿಯಾದ ಜಾಗ ಇರೋದಿಲ್ಲ. ಅಲ್ಲಿ ಎಲ್ಲ ಹಿಪ್ಪಿಗಳಿರ್ತಾರೆ. ಅಲ್ಲಿ ವಿಯೆಟ್ನಾಂ ಯುದ್ಧದ ಸಮಯದಲ್ಲಿ ರಸ್ತೆ ತುಂಬಾ ಮಾದಕ ವ್ಯಸನಿಗಳು ತುಂಬಿಕೊಂಡಿರ್ತಾರೆ. ಅಂಥವರನ್ನೆಲ್ಲ ಅವರ ನಿಧಾನಕ್ಕೆ ಭಗವಂತನ ಸಂದೇಶವನ್ನ ತಿಳಿಸ್ತಾ ಅವರನ್ನೆಲ್ಲ ಕೃಷ್ಣ ಪ್ರಜ್ಞೆಗೆ ತಂದು, ಆಮೇಲೆ ಹಾಗೆ ಅದು ಒಂದು ದೊಡ್ಡ ಕೃಷ್ಣ ಪ್ರಜ್ಞಾ ಸಂಸ್ಥೆ ಇಡೀ ಪ್ರಪಂಚದಾದ್ಯಂತ ಬೆಳೆದು ನಿಂತಿದೆ. ಸೊ ಅವ್ರದ್ದು ಒಂದು ದಿನಚರಿ ಹೇಗಿರುತ್ತೆ ಅನ್ನುವಂತಹದ್ದು, ಅಲ್ಲಿ ಅಮೆರಿಕದಲ್ಲಿದ್ದಾಗ ಅವರು ಮಾಡಿದಂತಹ ಮಾರ್ಪಾಡುಗಳನ್ನ ನೋಡಿ
ಕೆಲವರು ನೀವು ದೇವರ ಅಂತ ಅವರನ್ನ ಕೇಳಿದ್ದು ಇದೆ. ಅಲ್ಲಿ ಇಂಟರ್ವ್ಯೂ ಮಾಡುವಾಗ ಅವ್ರು ಹೀಗೆ ವಾಕ್ ಹೋಗುವಾಗ ಅಥವಾ ಹಿರಿಯ ಅಂದ್ರೆ ನೀವು ನೋಡ್ಬೋದು ಚಿತ್ರದಲ್ಲಿ ಹೀಗೆ ಚರ್ಚಿಲ್. ಸೊ ಅಂತಹವರು ಗಣ್ಯ ವ್ಯಕ್ತಿಗಳನ್ನ ಸಹಿತ ಅವರು ಭೇಟಿ ಆಗ್ತಾ ಇದ್ರು. ಅವರೆಲ್ಲ ರೆಕಗ್ನೈಸ್ ಮಾಡ್ತಾರೆ ಅವರನ್ನ. ಮತ್ತೆ ಹಲವಾರು ಸಂಸ್ಕೃತದಿಂದ ಇಂಗ್ಲಿಷ್ಗೆ ತರ್ಜುಮೆ ಮಾಡ್ತಾರೆ. ಹಲವಾರು ಧರ್ಮ ಗ್ರಂಥಗಳನ್ನ, ಭಗವದ್ಗೀತೆ ಇರ್ಬೋದು, ಶ್ರೀಮದ್ ಭಾಗವತಂ ಇರ್ಬೋದು, ಅದನ್ನೆಲ್ಲ ಮಾಡ್ತಾರೆ. ಮತ್ತೆ ಇಲ್ಲಿ ನೀವು ನೋಡ್ಬೋದು 1965ರಿಂದ 1977ರ ಸಮಯದಲ್ಲಿ ಅವರು ಪ್ರಪಂಚದಾದ್ಯಂತ 13 ಸಲ ಪ್ರದರ್ಶನೆ ಮಾಡಿ 108 ಸ್ಥಾಪನೆ ಮಾಡ್ತಾರೆ. ಹರೇ ಕೃಷ್ಣ. ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ತೇನೆ, ನಿಮಗೆ ಲಾಸ್ಟಿಗೆ ಸಮರಿ ಕಾಣಿಸ್ತೇನೆ. ನೀವಿಲ್ಲಿ ನೋಡ್ಬೋದು ಹೀಗೆ ಅವರು 12 ಸಲ ಇಡೀ ಪ್ರಪಂಚವನ್ನ ಸುತ್ತಾಡ್ತಾರೆ. 25 ದೇಶಗಳಲ್ಲಿ 108 ಭಗವಂತನ ಮಾಡ್ತಾರೆ. ಮತ್ತು ಹಲವಾರು ಗಣ್ಯರನ್ನ ಮತ್ತೆ ಹಲವಾರು ಪಾಶ್ಚಾತ್ಯ ದೇಶದವರನ್ನ ಅವರು ಕೃಷ್ಣ ಪ್ರಜ್ಞೆಗೆ ತರ್ತಾರೆ. ಭಗವಂತನ ಮತ್ತೆ ಭಗವಂತನ ಸಂದೇಶವನ್ನ ಅವರಿಗೆಲ್ಲ ತಿಳಿ ಹೇಳ್ತಾರೆ. ಸೊ ಇದು ನಮ್ಮ ಇಸ್ಕಾನಿನ ರಾಧಾಕೃಷ್ಣ ಮೂರ್ತಿ. ಸೊ ಇದು ಇಸ್ಕಾನ್ ಮಂಗಳೂರಿಂದು. ಸೊ ಇಸ್ಕಾನ್ ಮಂಗಳೂರು ಎಲ್ಲಿದೆ ಅಂತ ನೀವು ಕೇಳಿದ್ರೆ, ಮಂಗಳೂರಲ್ಲಿ ಇದು ಕುಳ್ಳೈ ಅನ್ನುವಂತಹ ಒಂದು ಊರಲ್ಲಿದೆ. ನಮ್ಮದ ಅಂದ್ರೆ ಮೊದಲು ಸ್ವಲ್ಪ ಒಂದು 2 ವರ್ಷ ಮೊದಲು ಒಂದು ಟೆಂಪರರಿ ಶೆಲ್ಟರ್ ಅಲ್ಲಿ ಭಗವಂತನ ದೇವಸ್ಥಾನ ಇತ್ತು. ಈಗ ನಂತೂರಲ್ಲಿ ಈಗ ನಮ್ಮದೇ ಭಗವಂತನ ಒಂದು ಪರ್ಮನೆಂಟ್ ಆಗಿ ಒಂದು ಶಾಶ್ವತವಾದಂತಹ ಒಂದು ಮಂಗಳೂರಲ್ಲಿ ಒಂದು ಭಗವಂತನ ಶ್ರೀ ರಾಧಾ ಗೋವಿಂದ ಮಂಗಳೂರು ಧಾಮ ನೆಲೆ ನಿಂತಿದೆ. ಸ್ವಲ್ಪ ಸ್ವಲ್ಪ ಕನ್ಸ್ಟ್ರಕ್ಷನ್ಗಳು ಬಾಕಿ ಇದೆ, ಅದು ನಡೀತಾ ಇದೆ. ಸೊ ಈ ದೇವಾಲಯದ ಅಧ್ಯಕ್ಷರು ನಾಮನಿಷ್ಠಾದಾಸ್ ಪ್ರಭುಜಿ ಅನ್ನುವಂಥವ್ರು. ಇವರು ಬಿಟೆಕ್ IIT ಕಾನ್ಪುರಿಂದ ಮಾಡಿದಂಥವ್ರು. ಇನ್ಫೋಸಿಸ್ ಅಂತ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಆಮೇಲೆ ಸನ್ಯಾಸವನ್ನ ಸ್ವೀಕಾರ ಮಾಡಿ ಈಗ ಅವರು ಪೂರ್ತಿಯಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಹಲವಾರು ವರ್ಷಗಳಿಂದ ಇದ್ದಾರೆ. ಸೊ ಈಗ ಅವರು ಈ ಮಂಗಳೂರು ದೇವಸ್ಥಾನದ ಅಧ್ಯಕ್ಷರಾಗಿದ್ದಾರೆ. ಸೊ ಈ ಭಗವದ್ಗೀತೆ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳಿಕ್ಕೆ ಹೋದ್ರೆ, ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ ಇದೊಂದು ದೊಡ್ಡ ಮಹಾಕಾವ್ಯ, ಆಧ್ಯಾತ್ಮಿಕ ನಿಘಂಟು ಅಂತ ಹೇಳ್ತಾರೆ. ಇದು ಪ್ರಪಂಚದ ಎಲ್ಲಾ ನಾಯಕರಿಗೆ ಸ್ಫೂರ್ತಿಯಾದದ್ದು ಅನ್ನುವಂತಹದ್ದು. ಅವರು ಮತ್ತೆ ಹೇಳ್ತಾರೆ, ಭಗವದ್ಗೀತೆಯನ್ನು ನಾವು ಓದುವುದರಿಂದ ನಮಗೆ ನವೋಲ್ಲಾಸ, ಹೊಸ ಹೊಸ ಅರ್ಥಗಳು, ಪ್ರತಿನಿತ್ಯ ನಮಗೆ ಜೀವನ ಅಂದ್ರೆ ಏನು ಅನ್ನೋದು ಅರ್ಥವಾಗ್ತಾ ಹೋಗುತ್ತೆ. ಅದೇ ರೀತಿ ಅತ್ಯಂತ ಪ್ರಮುಖ ವಿಜ್ಞಾನಿ ಯಾರು, ಐನ್ಸ್ಟೈನ್ ಅವರು ಹೇಳ್ತಾರೆ, ವಿಜ್ಞಾನಿಗಳು ಜನರಲ್ಲಿ ಬಹುಶಃ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ತಾವು ಡಿಸ್ಕವರಿ ಮಾಡಿದ್ದು ದೇವರಿಲ್ಲ ಅಂತ ಕೆಲವರು ತುಂಬಾ ವಾದ ಮಾಡ್ತಾರೆ. ಆದ್ರೆ ಐನ್ಸ್ಟೈನ್ ಅಂತ ವಿಜ್ಞಾನಿನೇ ಒಪ್ಕೊಂಡಿದ್ದಾನೆ. ಯಾಕೆಂದ್ರೆ ಅವನು ಹೇಳ್ತಾನೆ, ಈ ವಿಜ್ಞಾನ ಏನ್ ಹೇಳ್ತಾ ಇದೆ ಅದು ಏನೂ ಇಲ್ಲ. ನಾವು ಯಾವಾಗ ಭಗವಂತನ ಸೃಷ್ಟಿಯನ್ನ ಅರ್ಥ ಮಾಡಿಕೊಳ್ತೇವೆ ಅಥವಾ ಈ ಸೃಷ್ಟಿಯ ಹಿಂದಿನ ಶಕ್ತಿಯನ್ನ ನಾವು ಅರ್ಥ ಮಾಡಿಕೊಳ್ತೇವೆ, ಆವಾಗ ಈ ವಿಜ್ಞಾನ ಅನ್ನೋದು ಏನೂ ಇಲ್ಲ ಅನ್ನೋದನ್ನ ಅವರು ಹೇಳ್ತಾರೆ. ಅದಾದ್ಮೇಲೆ ಯಾಕೆ ಭಗವದ್ಗೀತೆಯನ್ನ ನಾವು ಯಥಾರೂಪ ಅಂತ ಹೇಳ್ತೇವೆ ಅಂದ್ರೆ, ಹೇಗೆ ನಮ್ಗೆ ಒಂದು ಮುರಿದ ಕೇಬಲ್ ಅಲ್ಲಿ ನೀವು ನಿಮ್ಮ ಮೊಬೈಲಿಂದ ಡೇಟಾ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗತ್ತಾ? ನಿಮ್ಗೆ ನಾನು ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ. ಈಗ ಯಾವ್ದಾದ್ರು ಬ್ರೋಕನ್ ಕೇಬಲ್ ಅಲ್ಲಿ, ಈಗ ಸರಿಯಾದ ರಸ್ತೆ ಇಲ್ಲ, ನಿಮ್ಗೆ ಏನೋ ಒಂದು ದೊಡ್ಡ ಹಳ್ಳ ಇದೆ, ನೀವು ಡೈರೆಕ್ಟ್ ಆಗಿ ಬರ್ಲಿಕ್ಕೆ ಆಗತ್ತಾ ನಿಮ್ಮ ಮನೆಗೆ? ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ ನನ್ನ ಸೌಂಡ್ ಎಲ್ರಿಗೂ? ಪ್ರಭುಜಿ ಕೇಳಿಸ್ತಾ ಇದೆಯಾ? ನೀವು ಹ್ಯಾಂಡ್ ರೈಸ್ ಮಾಡಬಹುದು. ಕೇಳಿಸುತ್ತೆ ಪ್ರಭುಜಿ, ಕೇಳಿಸ್ತದೆ ಪ್ರಭುಜಿ. ಹಾ, ಸೊ ಆ ರೀತಿಯಾಗಿ ನಾವು ಹೇಗೆ ಮುರಿದ ಕೇಬಲ್ ಅಲ್ಲಿ ಡೇಟಾ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗೋದಿಲ್ವೋ, ಅದೇ ರೀತಿಯಾಗಿ ಈ ಒಂದು ಕುಂಡಿ, ಭಗವಂತನಿಂದ ಬಂದಿರುವಂತಹ ಕುಂಡಿ, ಇದು ಏನಾದ್ರೂ ಮುರಿದ್ರೆ ನಮ್ಗೆ ಆ ಜ್ಞಾನ ಅದೇ ರೀತಿಯಾಗಿ ನಮಗೆ ಸಿಗೋದಿಲ್ಲ. ಇದು ಪರಂಪರೆಯಿಂದ ಬಂದಂತಹ ಜ್ಞಾನವಾಗಿರುವುದರಿಂದ, ಒಂದು ಪರಂಪರೆಯ ಮುಖಾಂತರ ಬಂದಿದೆ. ಆದ್ರಿಂದ ಇದನ್ನ ಶಿಸ್ತುಬದ್ಧ ಉತ್ತರಾಧಿಕಾರದ ಮುರಿಯದ ಸರಪಳಿಯ ಮೂಲಕ ಅದು ನಮಗೆ ಸಿಕ್ಕಿರೋದ್ರಿಂದ ಇದನ್ನು ನಾವು ಭಗವದ್ಗೀತೆ ಯಥಾರೂಪ ಅಂತ ಹೇಳ್ತೇವೆ. ಸೊ ಈ ಭಗವದ್ಗೀತೆಯನ್ನ 18 ದಿವಸಗಳಲ್ಲಿ ನಾವು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಆದ್ರೆ ನಾವು ಇಲ್ಲೇನ್ ಮಾಡ್ತಾ ಇದ್ದೇವೆ, ಅರ್ಜುನ ಮತ್ತು ಕೃಷ್ಣರ ಆಲೋಚನೆಯ ಹರಿವನತ್ತ ನಾವು ಗಮನವನ್ನು ಹರಿಸ್ತಾ ಇದ್ದೇವೆ. ಈ ರೀತಿಯಾಗಿ ನಾವು ಈ ಭಗವದ್ಗೀತೆಯ ಕ್ಲಾಸನ್ನು ನಾವು ತೆಗೆದುಕೊಳ್ಳೋದ್ರಿಂದ ಏನಾಗುತ್ತೆ, ನಮಗೆ
ನಾವು ಆಳವಾದ ಅಧ್ಯಯನಕ್ಕೆ ಇನ್ನೂ ಹೆಚ್ಚಿನದಾಗಿ ಆಳವಾಗಿ ನಾವು ಭಗವದ್ಗೀತೆಯನ್ನ ಅರ್ಥ ಮಾಡಿಕೊಳ್ಳುವಂತಹ ಒಂದು ನೆಲೆಗೆ ನಾವು ತಲುಪ್ತೇವೆ ಈ ಕೋರ್ಸಿನ ನಂತರ. ಸೊ ಶಂಕರಾಚಾರ್ಯರು ಗೀತಾ ಮಹಾತ್ಮೆ ಅನ್ನುವಂತಹ ಒಂದು ಪುಸ್ತಕದಲ್ಲಿ ಹೇಳ್ತಾರೆ, ಗೀತೆಯ ಬಗ್ಗೆ ಬಹಳ ಹೇಳಿದ್ದಾರೆ. ಅದರಲ್ಲಿ ಸ್ಪೆಷಲ್ ಆಗಿ ಇದು ಒಂದು ನಾನು ಹೇಳ್ತಾ ಇದ್ದೇನೆ. ಏನು? ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಏಕೋ ದೇವೋ ದೇವಕಿ ಪುತ್ರ ಏವ, ಏಕೋ ಮಂತ್ರ ತಸ್ಯ ನಾಮಾನಿ ಯಾನಿ, ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಒಂದೇ ಒಂದು ಧರ್ಮ ನಮ್ಗೆ ಏನು? ಏಕಂ ಶಾಸ್ತ್ರಂ ದೇವಕಿ ಪುತ್ರ, ಒಂದೇ ಒಂದು ಶಾಸ್ತ್ರ ಇರಲಿ, ಹಲವಾರು ಶಾಸ್ತ್ರಗಳು ಬೇಡವೇ ಬೇಡ. ಒಂದು ಶಾಸ್ತ್ರ ಇದ್ರೆ ಸಾಕು. ಯಾವುದದು? ದೇವಕಿ ಪುತ್ರ ಗೀತಂ, ಭಗವಂತನ ಭಗವದ್ಗೀತೆಯನ್ನ ನಾವು ಅರ್ಥ ಮಾಡಿಕೊಂಡ್ರೆ ಇದನ್ನ ನಾವು ಗೀತೋಪನಿಷತ್ ಅಥವಾ ಇದು ಏನು ಎಲ್ಲ ಉಪನಿಷತ್ತುಗಳ ರಾಜ ಅಂತ ಕರೀತೇವೆ ಭಗವದ್ಗೀತೆಯನ್ನ. ಅದರಿಂದ ಏಕೋ ಶಾಸ್ತ್ರ, ಏಕೋ ದೇವೋ ದೇವಕಿ ಪುತ್ರ ಏವ, ಒಂದೇ ಒಂದು ದೇವರಿರ್ಲಿ ನಮ್ಗೆ, ಅದು ಸಾಕು. ದೇವಕಿ ಪುತ್ರ ಭಗವಂತ ಶ್ರೀಕೃಷ್ಣ ಇರ್ಲಿ ಅನ್ನುವಂಥದ್ದನ್ನ ಹೇಳ್ತಾರೆ ಅವರು. ಒಂದೇ ಒಂದು ಹೆಸರು ಏನು, ನಮಗೆ ಯಾವುದೇ ಮಂತ್ರಗಳು ವೇದಗಳನ್ನು ಅರ್ಥ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಮಗೆ ಒಂದೇ ಒಂದು ಹೆಸರು ಸಾಕು ಅನ್ನೋದು. ಏಕೋ ಮಂತ್ರ ತಸ್ಯ ನಾಮಾನಿ, ಅಂದ್ರೆ ಭಗವಂತನ ಒಂದು ಹೆಸರನ್ನು ನಾವು ಸ್ಮರಿಸುವುದರಿಂದ ನಮ್ಗೆ ಅದು ಒಂದೇ ಮಂತ್ರ ಸಾಕು ಅನ್ನುವಂತಹದ್ದು. ನಮ್ಗೆ ಒಂದೇ ಒಂದು ಕೆಲಸನೂ ಸಾಕು. ಏನು ಕೆಲಸ? ಏಕೋ ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ, ಅಂತಹ ಒಂದು ಭಗವಂತನ ಸೇವೆ, ಅದು ಒಂದೇ ಕೆಲಸ ನಮಗೆ ಸಾಕು ಅನ್ನೋದನ್ನ ಅವರು ಇಲ್ಲಿ ಶಂಕರಾಚಾರ್ಯರು, ಶ್ರೀಪಾದ ಶಂಕರಾಚಾರ್ಯರು ತಮ್ಮ ಗೀತಾ ಮಹಾತ್ಮೆಯಲ್ಲಿ ಹೇಳಿರುವಂತಹದ್ದು. ಸೊ ಭಗವದ್ಗೀತೆಯನ್ನ ಅರ್ಥ ಮಾಡಿಕೊಳ್ಳೋದ್ರಿಂದ ನಮಗೆ ಏನೇನು ಪ್ರಯೋಜನಗಳು ಸಿಗಬಹುದು? ನೀವು ಯಾರಾದರೂ ಗೆಸ್ ಮಾಡ್ತೀರಾ? ಹರೇ ಕೃಷ್ಣ. ದಯವಿಟ್ಟು ಎಲ್ಲರದು ಪಾರ್ಟಿಸಿಪೇಷನ್ ಬೇಕು. ನೀವು ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಕೇಳಿಸ್ತಾ ಇದೆಯೋ ಇಲ್ವೋ, ಅಥವಾ ನಮ್ಮ ಕ್ಲಾಸ್ ಅನ್ನೋದು ಒಂಥರ ಮೋನೋಟೋನಸ್ ಆಗತ್ತೆ. ದಯವಿಟ್ಟು ನಿಮ್ಮ ಹರೇ ಕೃಷ್ಣ. ಈ ಭಗವದ್ಗೀತೆಯಿಂದ ನಮ್ಗೆ ಏನೆಲ್ಲ ಉಪಯೋಗ ಆಗಬಹುದು? ಇದರಿಂದ ಕ್ರೋಧ ಅನ್ನೋದು ಕಮ್ಮಿ ಆಗತ್ತೆ, ಸಿಟ್ಟು, ಸಹನೆ, ತಾಳ್ಮೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಮತ್ತೆ ಯಾರು ಹೇಳ್ತೀರಿ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭೌತಿಕ ಲೋಕದ ಮತ್ತು ಆಧ್ಯಾತ್ಮಿಕ ಲೋಕದ ಬಗ್ಗೆ ಜ್ಞಾನ ತಿಳಿತಿದೆ ಪ್ರಭುಜಿ. ಭೌತಿಕ ಲೋಕದಲ್ಲಿ ನಾವು ಇರುವಂತ ಪದ್ಧತಿಗಳು ಎಷ್ಟು ಕೆಟ್ಟದಿದೆ ಅದು ಗೊತ್ತಾಗುತ್ತೆ ಪ್ರಭುಜಿ. ಆಧ್ಯಾತ್ಮಿಕ ಲೋಕಕ್ಕೆ ಯಾವ ರೀತಿ ಮುಟ್ಟಬೇಕು ಅನ್ನೋದು ಗೊತ್ತಾಗುತ್ತೆ ಪ್ರಭುಜಿ. ಭೌತಿಕ ಮತ್ತೆ ಆಧ್ಯಾತ್ಮಿಕ ಲೋಕದ ಅದರ ಬಗ್ಗೆ ನಮಗೆ ಜಾಸ್ತಿ ಗೊತ್ತಾಗತ್ತೆ. ಸೊ ನಾವಿಲ್ಲಿ ಕೆಲವೊಂದನ್ನ ನಿಮ್ಗೆ ಸ್ವಲ್ಪ ಮುಖ್ಯವಾದದನ್ನ ಲಿಸ್ಟ್ ಮಾಡಿದ್ದೇವೆ. ಭಗವದ್ಗೀತೆ ನಮ್ಗೆ ಏನು ಪ್ರಯೋಜನ? ನಾವು ಇದನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡಾಗ ನಮ್ಮ ಭಾವನೆಗಳು ಸಮತೋಲನದಲ್ಲಿ ಇರ್ತವೆ. ಇಮೋಷನಲ್ ಕಂಟ್ರೋಲ್ ಅಂತ ನಾವು ಹೇಳ್ತೀವಿ. ಈಗ ನಾವು ಅತಿ ಸಿಟ್ಟು ಮಾಡೋದು, ಕೋಪ ಮಾಡೋದು, ಅಥವಾ ಏನೇನೋ ಬೇರೆ ಬೇರೆ ರೀತಿಯಾದಂತಹ ಭಾವನೆಗಳನ್ನ ನಾವು ವ್ಯಕ್ತ ಮಾಡ್ತೇವೆ. ಆದ್ರೆ ಆ ಭಾವನೆಗಳು ನಮ್ಮ ಕಂಟ್ರೋಲ್ ಅಲ್ಲೇ ಇರೋದಿಲ್ಲ. ಸಡನ್ ಆಗಿ ನಾವು ಯಾವುದಕ್ಕಾದರೂ ರಿಯಾಕ್ಟ್ ಮಾಡುವಂತಹದ್ದು ಅಲ್ವಾ? ಸೊ ಆದ್ರೆ ನಾವು ಹೀಗೆ ಅರ್ಥ ಮಾಡಿಕೊಂಡ ನಂತರ, ಭಗವದ್ಗೀತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ ನಂತರ ನಮ್ಗೇನಾಗತ್ತೆ? ನಮ್ಮ ಭಾವನೆಗಳಲ್ಲಿ ನಮ್ಮ ಹಿಡಿತ ಬರುತ್ತೆ. ಆಧ್ಯಾತ್ಮಿಕವಾಗಿ, ಈಗ ಪ್ರಭುಜಿ ಹೇಳಿದಾಗ ನಾವು ಆಧ್ಯಾತ್ಮಿಕವಾಗಿ ಬಲಶಾಲಿಗಳಾಗ್ತೇವೆ. ನಮ್ಮ ಪಾಪದ ಪ್ರಕ್ರಿಯೆ, ಪಾಪದ ಕ್ರಿಯೆ ಅಥವಾ ಬಯಕೆ ಏನಾದ್ರೂ ನಮ್ಗೆ ಗೊತ್ತಿಲ್ಲದೆ ಕೆಲವೊಂದು ಪಾಪಗಳನ್ನು ನಡೆದು ಹೋಗತ್ತೆ. ಮಾಡಬಾರದು ಕೆಲಸಗಳು ಆದ್ರೆ ನಾವು ಮಾಡಿಬಿಡ್ತೇವೆ ಅದನ್ನ. ಸೊ ಅಂತಹ ಒಂದು ಇದರಿಂದ ನಮ್ಮಲ್ಲಿ ಒಂಥರ ದೃಢತೆ ಬರುತ್ತೆ, ಒಂಥರ ಸ್ಥಿರತೆ ಬರುತ್ತೆ. ಆ ಥರ ಮಾಡದೇ ಇರೋ ಥರ ಸಂದೇಹಗಳು, ಡೌಟ್ ಮಾಡ್ಕೊಳ್ಳುವಂಥದ್ದು, ನಮ್ಮನ್ನೇ ನಾವು ಡೌಟ್ ಮಾಡುವಂತಹದ್ದು, ಸಂದೇಹ ಪಡುವಂತಹದ್ದು. ನಮ್ಮ ಆತ್ಮವಿಶ್ವಾಸ, ನಾವು ಎಷ್ಟು ಸಂದೇಹ ಮಾಡ್ತೀವೋ ಅಷ್ಟು ನಮ್ಮ ಆತ್ಮವಿಶ್ವಾಸ ಕಳೆಗುಂದತ್ತೆ. ಅದರಿಂದ ನಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಆ ರೀತಿಯಾಗಿ ಇದು ಭಗವದ್ಗೀತೆಯಿಂದ ನಮಗೆ ಖಂಡಿತವಾಗಿಯೂ ಸಿಗತ್ತೆ. ನಾವು ನಿರ್ಣಯ ತಗೊಳ್ಳೋದು ಹೇಗೆ? ಏನಾದ್ರೂ ಒಂದು ದ್ವಂದ್ವತೆ ಇರತ್ತೆ, ಮಾಡ್ಬೇಕಾ ಬೇಡ, ಹೋಗ್ಲಾ ಬೇಡ, ಬರ್ಲಾ ಬೇಡ ಅಲ್ವಾ? ಆ ರೀತಿಯಾಗಿ. ಸೊ ಈಗ ದ್ವಂದ್ವತೆ ನಿಮಗೆ ಏನು, ನಮ್ಮ ಹತ್ರ ಆಗತ್ತೋ ಇಲ್ಲೋ, 18 ದಿವಸ ಭಗವದ್ಗೀತೆಯನ್ನು ನಾನು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗತ್ತೋ ಇಲ್ಲೋ, ಅಟೆಂಡ್ ಮಾಡ್ಲಿಕ್ಕೆ ಆಗತ್ತೋ ಇಲ್ಲೋ, ದ್ವಂದ್ವತೆ. ಆದ್ರೆ ಭಗವದ್ಗೀತೆಯನ್ನು ನೀವು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡ ಮೇಲೆ ನಿಮಗೆ ದ್ವಂದ್ವತೆ ಅನ್ನುವುದು ಖಂಡಿತವಾಗಿಯೂ ನೀವು ಅದನ್ನ ಗೆಲ್ತೀರಾ. ಜ್ಞಾನಚಕ್ಷು ವಿದ್ಯಾದದಾತಿ ವಿನಯಂ, ನಮ್ಮ ಒಳಗಿನ ಕಣ್ಣು, ಜ್ಞಾನದ ಕಣ್ಣು. ಈಗ ಜ್ಞಾನ ಅಂದ್ರೆ ಏನು? ಜ್ಞಾನ ಅಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ?
ಹರೇ ಕೃಷ್ಣ. ಜ್ಞಾನದ ಅರಿವು. ಈಗ ಅಂದ್ರೆ ನಾವು ಜ್ಞಾನ ಕೊನೆಯಾಗಿ ಭಗವದ್ಗೀತೆ ನಮ್ಗೆ ಅರ್ಥ ಆಗೋದಂತ ಈ ಜ್ಞಾನ ಅನ್ನುವಂತಹದ್ದೇ ಭಗವಂತ, ಅವನನ್ನೇ ಕುರಿತಾಗಿ ನಾವು ಅರ್ಥ ಮಾಡಿಕೊಳ್ಳುವಂತಹದ್ದು. ಈ ಜ್ಞಾನ ನಮಗೆ ಯಾವ ರೀತಿಯಾದಂತಹ ಜ್ಞಾನ ಬೇಕು ಅವನನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಅಂತಹ ಜ್ಞಾನವನ್ನು ನಾವು ಅವನಲ್ಲಿ ಮಾಡುವಂತಹ ಭಕ್ತಿಯಿಂದ ಅವನು ನಮಗೆ ಅದನ್ನ ತಾನೇ ಕೊಡ್ತಾ ಹೋಗ್ತಾನೆ. ನಾವು ಜಸ್ಟ್ ಶರಣಾಗತರಾಗಬೇಕು ಭಗವಂತನಿಗೆ. ಹೆಚ್ಚು ಗೌರವಾನ್ವಿತ ಸ್ಫೂರ್ತಿದಾಯಕರಾಗುವಂತಹದ್ದು, ಸಂತೋಷದಿಂದ ಸ್ವಾಭಾವಿಕ, ಅಂದ್ರೆ ನಮಗೆ ನ್ಯಾಚುರಲ್ ಹ್ಯಾಪಿನೆಸ್, ಯಾವಾಗಲೂ ಸದಾಕಾಲ ನಾವು ಶಾಶ್ವತವಾಗಿ ಸಂತೋಷವಾಗಿರುವಂತಹದ್ದು. ಹೇಗೆ ಮನಸ್ಸಿನ ಶಾಂತಿ, ನೆಮ್ಮದಿ, ನಮ್ಮ ಹೃದಯ ಸುಂದರಗೊಳ್ಳುವಂತಹದ್ದು, ನೀವು ಭಗವದ್ಗೀತೆಯನ್ನ ಬೇರೆಯವರಿಗೆ ಹೇಳ್ಕೊಡುವಂತಹದ್ದು, ಬೋಧಕರಾಗುವಂತಹದ್ದು, ಮತ್ತೆ ಎಟರ್ನಲ್ ಪೀಸ್ ಅಥವಾ ಎಟರ್ನಲ್ ಹ್ಯಾಪಿನೆಸ್ ನಾವೇನು ಹೇಳ್ತೇವೆ ಅದು. ಸೊ ಈ ಭಗವದ್ಗೀತೆ ಯಾವ ಸಮಯದಲ್ಲಿ ಭಗವಂತ ಕೃಷ್ಣ ಅರ್ಜುನಿಗೆ ಹೇಳ್ದ, ಅರ್ಜುನನ ಗೊಂದಲ ಭಗವಂತ ಹೇಳ್ತಾ ಇರುವಂತಹದ್ದು ಅದು ಅರ್ಜುನನಿಗೋಸ್ಕರ ಅಲ್ಲ, ಅಥವಾ ಭಗವಂತ ಅವನಿಗೋಸ್ಕರನೂ ಇದನ್ನ ಹೇಳ್ಕೊಂಡಿಲ್ಲ. ಇದನ್ನೆಲ್ಲ ನಮ್ಮ ಮನುಕುಲಕ್ಕೆ, ಮಾನವರಿಗೆ ಇದನ್ನ ಕೊಡಬೇಕು ಅನ್ನುವಂತಹದ್ದು ಇದು ಒಂದು ಭಗವಂತನ ವ್ಯವಸ್ಥೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಈ ಮಹಾಭಾರತ ಯುದ್ಧ ಅನ್ನುವಂತಹದ್ದು ಒಂದು ವ್ಯವಸ್ಥೆ. ಅಂತಹ ವ್ಯವಸ್ಥೆಯಲ್ಲಿ ಅರ್ಜುನನ ಗೊಂದಲ ಒಂದು ವ್ಯವಸ್ಥೆ. ಅಂತಹ ಒಂದು ಗೊಂದಲದಲ್ಲಿ ಕೃಷ್ಣ ಅವನಿಗೆ ಗೀತೆಯನ್ನ ಉಪದೇಶಿಸಿರುವಂತಹದ್ದು ಒಂದು ಭಗವಂತನ ವ್ಯವಸ್ಥೆ. ಆ ಒಂದು ಭಗವದ್ಗೀತೆಯನ್ನ ಯಾರಿಗೋಸ್ಕರ ಕೊಟ್ಟ ಅವನು? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಮನುಕುಲಕ್ಕೆ ಉಪಯೋಗ ಆಗಲಿ ಅಂತ ಕೊಟ್ಟಿದ್ದಾರೆ ಪ್ರಭುಜಿ. ಮನುಕುಲಕ್ಕೆ ಉಪಯೋಗ ಆಗ್ಲಿ ಅನ್ನುವಂತಹದ್ರ ರೀತಿಯಲ್ಲಿ ಅವನು ಭಗವದ್ಗೀತೆಯನ್ನ ಕೊಟ್ಟಿದ್ದಾನೆ. ಸೊ ಯಾವ ಅರ್ಜುನ ಈ ತರ ಅವನೇನ್ ಹೇಳ್ತಾನೆ, ತಾನು ಯುದ್ಧ ಮಾಡೋದಿಲ್ಲ ಅನ್ನುವಂತ ಒಂದು ಸ್ಥಿತಿಗೆ ಬರ್ತಾನೆ. ಅದರ ನಂತರ ಕೃಷ್ಣ ಅವನಿಗೆ ಭಗವದ್ಗೀತೆಯನ್ನ ಹೇಳ್ತಾನೆ. ಅದರಿಂದ ನಾವಿಡುವಂತ ಈ ಹೆಜ್ಜೆ ಏನಿದೆ, ನೆಕ್ಸ್ಟ್ 18 ದಿವಸಗಳ ತನಕ ನಮ್ಮ ಅತೀಂದ್ರಿಯ 18 ದಿವಸ ಅಲ್ಲ, ಇದು 4 ರಿಂದ 5 ವಾರ ಆಗತ್ತೆ. ಈ 18 ಚಾಪ್ಟರ್ಸ್ಗಳನ್ನ ನಾವು ಅರ್ಥ ಮಾಡಿಕೊಳ್ಳೋದ್ರಿಂದ ನಮ್ಮ ಪ್ರಯಾಣ ಆರಂಭವಾಗ್ತಾ ಇದೆ. ಮೊದಲನೇ ಹೆಜ್ಜೆಯಿಂದ ನಾವೆಲ್ಲ ಅಂದ್ರೆ ಏನು ಶಂಕರಾಚಾರ್ಯ ಹೇಳ್ತಾರೆ, ಸರ್ವೋಪನಿಷದೋ ದುಗ್ಧ ಗೋಪಾಲ ನಂದನಃ ಪಾರ್ಥೋವತ್ಸಹ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಎಲ್ಲಾ ಉಪನಿಷತ್ತುಗಳು ಹಸಿವಿನಂತೆ ಮತ್ತು ಹಸಿವಿನ ಹಾಲು ಕರೆಯುವವರು ನಂದನ ಮಗ ಭಗವಾನ್ ಶ್ರೀಕೃಷ್ಣ ಅರ್ಜುನನು ಕರು, ಗೀತೆಯ ಸುಂದರವಾದ ಮಕರಂದ ಹಾಲು ಮತ್ತು ಉತ್ತಮ ಆಸ್ತಿಕ ಬುದ್ಧಿಯ ಅದೃಷ್ಟ ಭಕ್ತರು ಈ ಹಾಲನ್ನ ಕುಡಿಯುವರು ಮತ್ತು ಆನಂದಿಸುವರು. ಈ ಹಾಲನ್ನ ನಾವು ಕುಡಿಬೇಕಂದ್ರೆ ನಮ್ಮ ಬುದ್ಧಿ ಆಸ್ತಿಕವಾಗಿರಬೇಕು ಅನ್ನೋದನ್ನ ಇಲ್ಲಿ ಮತ್ತೆ ಶಂಕರಾಚಾರ್ಯ ಹೇಳ್ತಾರೆ. ಸೊ ನನ್ನ ಜೊತೆ ಒಂದಿಬ್ರು ದಯವಿಟ್ಟು ಅನ್ಮ್ಯೂಟ್ ಮಾಡಿ ನನ್ನ ಜೊತೆ ನಾನು ಹೇಳ್ಕೊಡ್ತೀನಿ. ಒಂದು ಸಂಕಲ್ಪ ತಗೊಳ್ಳೋಣ. ಈ 18 ಅಧ್ಯಾಯಗಳನ್ನು ನಾವು ಜೊತೆಗೆ ಒಟ್ಟಿಗೆ ಮುಗಿಸ್ತೇವೆ ಅನ್ನುವಂತಹದ್ದು. ಪ್ರತಿಯೊಬ್ರು ನನ್ನ ಜೊತೆ ಭಾರತಿ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಒಂದಿಬ್ರು ನಾನು ಹೇಳ್ಕೊಡ್ತೇನೆ, ನೀವು ಹೇಳಿ, ಎಲ್ರೂ ಹೇಳಿ. ಮ್ಯೂಟ್ ಮಾಡ್ಕೊಂಡಾದ್ರು ಎಲ್ಲರೂ ಹೇಳಿ, ಆದ್ರೆ ಒಂದಿಬ್ರು ಅನ್ಮ್ಯೂಟ್ ಮಾಡಿ ನನ್ನ ಜೊತೆ ಹೇಳಿ. ನಾನು ಎಲ್ಲಾ 18 ದಿನಗಳ ಭಗವದ್ಗೀತೆ ತರಗತಿಗಳಿಗೆ ತಪ್ಪದೇ ಹಾಜರಾಗಲಿದ್ದೇನೆ. ನಾನು ಶ್ರೀ ಶ್ರೀ ರಾಧಾ ಗೋವಿಂದ ಮತ್ತು ಶ್ರೀಲ ಪ್ರಭುಪಾದರ ಆಶೀರ್ವಾದದಿಂದ ಈ ಸಂಕಲ್ಪವನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಇದು ಹರೇ ಕೃಷ್ಣ ಮಂತ್ರ 3 ಸಲ ಹೇಳೋಣ ನಾವು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಸೊ ಭಗವದ್ಗೀತೆಯಲ್ಲಿ ಒಟ್ಟು ಎಷ್ಟು ಶ್ಲೋಕಗಳಿದಾವೆ? ಭಗವದ್ಗೀತೆಯಲ್ಲಿ ಒಟ್ಟು ಎಷ್ಟು ಶ್ಲೋಕಗಳಿದಾವೆ? 700 ಶ್ಲೋಕಗಳಿದಾವೆ. 574 ಶ್ಲೋಕಗಳನ್ನ ಕೃಷ್ಣ ಹೇಳ್ತಾನೆ, 84 ಅರ್ಜುನ, 41 ಸಂಜಯ, ಧೃತರಾಷ್ಟ್ರನ ಒಂದೇ ಒಂದು ಶ್ಲೋಕ ಮೊದಲನೆಯದು. ಭಗವದ್ಗೀತೆ ಸ್ಟಾರ್ಟ್ ಆಗೋದೇ ಧೃತರಾಷ್ಟ್ರನ ಹೇಳೋದ್ರಿಂದ. ಸೊ ಇದು ನಾವು ಭಗವದ್ಗೀತೆಯಲ್ಲಿ ಇಮಿಡಿಯೇಟ್ ಆಗಿ 2 ಸೈನ್ಯ ನಿಂತಿದೆ.
ಎದುರ ಬದುರ ನಿಂತಿದೆ. ಕೌರವರು ಪಾಂಡವರು ಯುದ್ಧಕ್ಕೆ ರೆಡಿ ಆಗಿದ್ದಾರೆ. ಸೊ ಯುದ್ಧ ಯಾಕೆ ಆಗ್ತಾ ಇದೆ ಅನ್ನೋದೆಲ್ಲ ನಿಮ್ಗೆಲ್ಲ ತಿಳಿದಿರುವಂತಹ ವಿಚಾರ ಇರಬಹುದು. ಇಲ್ಲ ಅಂದ್ರೆ ಅದ್ರ ಬಗ್ಗೆ ನಾವು ಆಮೇಲೆ ಕ್ವಶನ್ ಆನ್ಸರ್ ಅಲ್ಲಿ ಕೊನೆಗೆ ನೋಡೋಣ. ಸೊ ಈ ಒಂದು ಸನ್ನಿವೇಶಕ್ಕೆ ಈ 3 ಗುಣಗಳನ್ನ ನೋಡಬಹುದು ನೀವು. ಒಂದು ಇಲ್ಲಿ ಯಾರಿದ್ದಾರೆ? ಧೃತರಾಷ್ಟ್ರ, ಅರ್ಜುನ ಮತ್ತೆ ದುರ್ಯೋಧನ. ಸೊ ಇಲ್ಲಿ ಧೃತರಾಷ್ಟ್ರ ಅದನ್ನ ನೋಡ್ಬಿಟ್ಟು ಅವನಿಗೆ ಹೇಗಾದ್ರೂ ಮಾಡಿ ತನ್ನ ಮಕ್ಕಳ ಸೈನ್ಯನೇ ಚೆನ್ನಾಗಿ ದೊಡ್ಡದಿದೆ, ಜಾಸ್ತಿ ಇದೆ, ಅವರೇ ಗೆಲ್ತಾರೆ ಅನ್ನುವಂತಹದ್ದು ಒಂದು ಅವನಿಗೆ. ಅವನು ಅಂಧ ಬುದ್ಧಿ. ಅವನು ತಾನ್ ಬೇರೆ, ಪಾಂಡವರು ಬೇರೆ, ತನ್ನ ಮಕ್ಕಳು ಬೇರೆ, ಪಾಂಡವರು ಬೇರೆ ಅನ್ನುವಂತಹದ್ದು. ಅದೇ ಅರ್ಜುನ, ಅದಕ್ಕೂ ಮೊದಲು ದುರ್ಯೋಧನ ನೋಡೋಣ. ದುರ್ಯೋಧನ ಅವನೇನ್ ಮಾಡ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ, ಏನ್ ಮಾಡ್ತಾನೆ, ಅವನ ರಿಯಾಕ್ಷನ್ ಏನು ಅನ್ನೋದನ್ನ ನಾವು ನೋಡೋಣ. ಅದೇ ಅರ್ಜುನನ ರಿಯಾಕ್ಷನ್ ಏನು ಅನ್ನೋದನ್ನು ನಾವು ನೋಡೋಣ. ಸೊ ಧೃತರಾಷ್ಟ್ರೋವಾಚ ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು ಶ್ರೀ ನಾಮನಿಷ್ಠದಾಸ್ ಪ್ರಭುಜಿ ಅವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ನಾವು ಈ ಅಧ್ಯಾಯವನ್ನು ನಾವೀಗ ಸ್ಟಾರ್ಟ್ ಮಾಡೋಣ. ಹರೇ ಕೃಷ್ಣ. ಧನ್ಯವಾದಗಳು. ಶ್ರೀ ಧೃತರಾಷ್ಟ್ರೋವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಧೃತರಾಷ್ಟ್ರನು ಹೇಳಿದನು, ಹೇ ಸಂಜಯ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಎಂದು ಕೇಳಿದನು. ನಾನು ನಿಮಗೆ ಆವಾಗ ಓದ್ಲಿಕ್ಕೆ ಅರ್ಥವನ್ನ ಓದ್ಲಿಕ್ಕೆ ಅವಕಾಶ ಮಾಡಿಕೊಡ್ತೇನೆ. ದಯವಿಟ್ಟು ಹ್ಯಾಂಡ್ ರೇಸ್ ಮಾಡಿ ಇರಿ, ಓಕೆನಾ? ಅಂದ್ರೆ ನಾವು ಸ್ವಲ್ಪ ಯಾರಿಗೆ ಓದ್ಲಿಕ್ಕೆ ಇಷ್ಟ ಇದೆಯೋ ದಯವಿಟ್ಟು ಹ್ಯಾಂಡ್ ರೇಸ್ ಮಾಡಿ. ಸೊ ಮುಂದೆ ಕೊಡ್ತಾ ಹೋಗ್ತೇನೆ, ಓಕೆನಾ? ಸೊ ಹ್ಯಾಂಡ್ ರೇಸ್ ಮಾಡಿದ್ರೆ ನನ್ಗೆ ಗೊತ್ತಾಗತ್ತೆ ನೀವು ಓದ್ತೀರಾ ಅಂತ. ಹ್ಯಾಂಡ್ ರೇಸ್ ಮಾಡೋದು ಗೊತ್ತಿದೆಯಾ ಹೇಗೆ ಅಂತ? ಯಾರಿಗೂ ಗೊತ್ತಿಲ್ಲ ಅಂದ್ರೆ ನಾವು ನಿಮ್ಗೆ ಅವಕಾಶ ಮಾಡಿಕೊಡ್ತೇವೆ. ಹ್ಯಾಂಡ್ ರೇಸ್ ಮಾಡ್ಬೇಕಂದ್ರೆ ನೀವೇನ್ ಮಾಡ್ಬೇಕು, ಈ ಇದರಲ್ಲಿ ಚಾರ್ಟ್ ಅಲ್ಲಿ ಹೋದ್ರೆ ಅಲ್ವಾ ಪ್ರಭುಜಿ? ಚಾರ್ಟ್ ಅಲ್ಲಿ ಅಲ್ವಾ ಅದು ಹ್ಯಾಂಡ್ ರೇಸ್ ಮಾಡೋದು? ರಿಯಾಕ್ಷನ್ ಹೋದ್ರೆ ರಿಯಾಕ್ಷನ್ಸ್ ಹೋದ್ರೆ ನಿಮ್ಗೆ ಹ್ಯಾಂಡ್ ರೇಸ್ ಮಾಡಬಹುದು, ಓಕೆನಾ? ಓಕೆ, ಆತರ ನೀವು ಹ್ಯಾಂಡ್ ರೇಸ್ ಮಾಡಿದ್ರೆ ನಿಮ್ಗೆ ಓದ್ಲಿಕ್ಕೆ ಅವಕಾಶವನ್ನ ಕೊಡ್ತೇನೆ. ಪ್ರಭುಜಿ ನೀವು ಮಾಡಿ ಹ್ಯಾಂಡ್ ರೇಸ್, ಅವ್ರಿಗೆ ಗೊತ್ತಾಗತ್ತೆ. ಓಕೆ, ಈ ರೀತಿಯಾಗಿ ದಯವಿಟ್ಟು. ಓಕೆ, ರಾವತ್ ಅವರು, ಭಾರತಿ ಅವರು ಮಾಡಿದ್ದಾರೆ ಆಲ್ರೆಡಿ. ದಯವಿಟ್ಟು ಓಕೆ, ಈ ರೀತಿ ಹ್ಯಾಂಡ್ ರೇಸ್ ಮಾಡ್ಕೊಂಡೇ ಇರಿ, ನಾನು ನಿಮ್ಗೆ ಓದ್ಲಿಕ್ಕೆ ಅವಕಾಶವನ್ನ ಕೊಡ್ತೇನೆ ಆಮೇಲೆ. ಓಕೆ, ಸೊ ಇಲ್ಲಿ ಧೃತರಾಷ್ಟ್ರ ಏನ್ ಕೇಳ್ತಾ ಇದ್ದಾನೆ? ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತೆ ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು? ಅವನು ಕೇಳ್ತಾ ಇದ್ದಾನೆ, ನನ್ನ ಮಕ್ಕಳು ಮತ್ತೆ ಪಾಂಡವರು. ಅವನಿಗೆ ತನ್ನ ಸ್ವಂತ ತಮ್ಮನ ಮಕ್ಕಳು ಅವನವರಾಗಿ ಕಾಣ್ತಾ ಇಲ್ಲ. ಅವನಿಗೆ ಕಾಣಿಸ್ತಾ ಇರೋದಂತ ಏನು? ನನ್ನ ಮಕ್ಕಳು ಬೇರೆ, ಪಾಂಡವರೇ ಬೇರೆ. ಇಲ್ಲಿ ಅಂದ್ರೆ ಅವನು ಮಾತ್ಸರ್ಯ ಅನ್ನುವುದಂಥದ್ದೇನು? ಅದು ಒಂದು ತಮೋಗುಣ. ನೀವು ನೋಡ್ಬೋದು, ಹಾಲು ಪರಿಶುದ್ಧ. ಅಂತಹ ಒಂದು ಪರಿಶುದ್ಧತೆಯ ಹಾಲನ್ನು ನಾವು ಕೆಡಿಸಿ ಧರ್ಮಕ್ಷೇತ್ರ ಅನ್ನುವಂತಹದ್ದು ಎಲ್ಲಿ ಈ ಯುದ್ಧ ನಡೀತಾ ಇದೆ, ಮಾಮಕ ಪಾಂಡವಾಶ್ಚೈವ ಅಂತ ಅವನು ಕೇಳ್ತಾ ಇದ್ದಾನೆ. ಅದನ್ನ ಕೇಳ್ಬಿಟ್ಟು ಅವನಿಗೇನು ಆತರ ಮಾತ್ಸರ್ಯವನ್ನ ತಂದು ಯುದ್ಧದಲ್ಲಿ ಹೇಗಾದ್ರೂ ಮಾಡಿ ನನ್ನ ಮಕ್ಕಳು ಗೆದ್ಬಿಟ್ಟು ನಾವು ರಾಜ್ಯಭಾರ ಮಾಡಬೇಕು, ಆ ಒಂದು ಇಚ್ಛೆಯಿಂದ ಅವನು ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಕಿಮಕುರ್ವತ ಅನ್ನುವಂತಹದ್ದು ಅಲ್ವಾ? ಸೊ ಇದು ಧೃತರಾಷ್ಟ್ರನ ಆದ್ರೆ ಅದನ್ನ ತಮೋಗುಣಕ್ಕೆ ಹೋಲಿಸಲಾಗಿದೆ. ಅದನ್ನೇ ನಾವು ದುರ್ಯೋಧನನ ರಿಯಾಕ್ಷನ್ ಅನ್ನ ನೋಡೋಣ. ಪಶ್ಚೈತಾಂ ಪಾಂಡು ಪುತ್ರಾಣಾಂ ಆಚಾರ್ಯ ಮಹತೀಂ ಚಮೋಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ಹರೇ ಕೃಷ್ಣ. ಭಾರತಿ ಮಾತಾಜಿ. ಭಾರತಿ ಹಿಂದಿ. ಆಚಾರ್ಯ, ನಿಮ್ಮ ಚತುರ ಶಿಷ್ಯನಾದ ದೃಪದನ ಮಗನು ಕೌಶಲದಿಂದ ರೂಪವಾಗಿ ರಚಿಸಿರುವ ಈ ಪಾಂಡವ ಸೈನ್ಯವನ್ನು ನೋಡಿ. ಇಲ್ಲಿ ದುರ್ಯೋಧನ, ಈ ದುರ್ಯೋಧನ ಬಹಳ ಚತುರ. ಅವನು ಅಂದ್ರೆ ಯುವರಾಜ, ಅಂದ್ರೆ ತಾನೇ ಸೇನಾಧಿಪತಿ, ತಾನೇ ಮುಂದಿನ ರಾಜ ಅನ್ನುವಂತಹ ಒಂದು ಇದರಲ್ಲಿ ಅವನು ದ್ರೋಣಾಚಾರ್ಯರ ಗರಡಿಗೆ ಹೋಗ್ತಾನೆ ಯುದ್ಧ ಭೂಮಿಯಲ್ಲಿ. ಇದು ಧೃತರಾಷ್ಟ್ರನ ಪ್ರತಿಕ್ರಿಯೆಯನ್ನ ನೋಡಿದ್ವಿ, ಈಗ ದುರ್ಯೋಧನನ ಪ್ರತಿಕ್ರಿಯೆಯನ್ನು ನೋಡ್ತಾ ಇದ್ದೇವೆ. ಈ ಎರಡು ಸೈನ್ಯಗಳು ಎದುರು ಬದುರು ನಿಂತ ಮೇಲೆ ಏನ್ ಆಗ್ತಾ ಇದೆ ಅಲ್ಲಿ ಅನ್ನುವಂತಹದಕ್ಕೆ ದುರ್ಯೋಧನ ದ್ರೋಣಾಚಾರ್ಯರ ಹತ್ರ ಹೋಗಿ ಹೇಳ್ತಾ ಇದ್ದಾನೆ, ನೋಡಿ ನಿಮ್ಮ ಚತುರ ಶಿಷ್ಯನ ಮಗನಾದ, ಅಂದ್ರೆ
ದೃಪದನ ಮಗನಾದ ದೃಷ್ಟದ್ಯುಮ್ನ ಪಾಂಡವರ ಸೇನಾಧಿಪತಿ. ಕೌರವರ ಸೇನಾಧಿಪತಿ ಯಾರು? ಯಾರಿಗಾದ್ರೂ ಗೊತ್ತಿದ್ಯಾ? ಕೌರವರ ಸೇನಾಧಿಪತಿಗಳು ಭೀಷ್ಮಾಚಾರ್ಯರಾಗಿರ್ತಾರೆ. ಸೊ ಇಲ್ಲಿ ದ್ರೋಣಾಚಾರ್ಯ ಹತ್ರ ಹೋಗ್ಬಿಟ್ಟು ಅವನು ಹೇಳ್ತಾ ಇದ್ದಾನೆ, ನಿಮ್ಮ ಚತುರ ಶಿಷ್ಯನಾದ ದೃಪದನ ಮಗ ಅಂತ. ಯಾಕೆ ಅಂದ್ರೆ ಅಲ್ಲೊಂದು ಕಾರಣ ಇದೆ. ದ್ರೋಣಾಚಾರ್ಯರು ದೃಪದ ಮಹಾರಾಜ ಇಬ್ರು, ದೃಪದ ಅಂದ್ರೆ ದ್ರೌಪದಿಯ ತಂದೆ. ಸೊ ಆ ದೃಪದ ಮಹಾರಾಜ ಇಬ್ರು ಏನಾಗತ್ತೆ, ಅವರಿಬ್ರು ಗೆಳೆಯರಾಗಿರ್ತಾರೆ ವಿದ್ಯೆಯನ್ನು ಕಲಿಯುವಾಗ. ಆಗ ದೃಪದ ಹೇಳಿರ್ತಾನೆ, ನೀವು ಆಮೇಲೆ ಏನಾದ್ರೂ ಬೇಕಿದ್ರೆ ನನ್ನ ರಾಜ್ಯಕ್ಕೆ ಬನ್ನಿ, ನಾನು ಕೊಡ್ತೇನೆ ಅಂತ. ಇವರು ಮತ್ತೆ ವಾಪಸ್ ರಾಜ್ಯಕ್ಕೆ ಆಮೇಲೆ ಅವನನ್ನ ನೆನಪು ಮಾಡ್ಕೊಂಡು ಹೋಗ್ತಾರೆ. ಅವನ್ ಕೇಳಿದ್ರೆ ಒಂದು ಊರಾದ್ರೂ ಕೊಡು ಅಂತ ಹೇಳಿದ್ರೆ ಅವನು ಕೊಡೋದಿಲ್ಲ. ಆಗ ಅವ್ರು ಏನ್ ಮಾಡ್ತಾರೆ, ಅರ್ಜುನನನ್ನ ಸೇರಿ ದೃಪದನ ಮೇಲೆ ಯುದ್ಧ ಮಾಡಿ ಅವನ ಅರ್ಧ ರಾಜ್ಯವನ್ನ ತಾವು ತೆಗೆದುಕೊಳ್ತಾರೆ. ಆಗ ದೃಪದ ಅವನಿಗೆ ಯಜ್ಞವನ್ನ ಮಾಡ್ತಾನೆ. ಯಜ್ಞವನ್ನ ಮಾಡಿ ನನಗೆ ದ್ರೋಣಾಚಾರ್ಯರನ್ನ ಕೊಲ್ಲುವಂತಹ ಮಗ ಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಅವನು ಆ ರೀತಿಯಾದಂತಹ ಯಜ್ಞವನ್ನ ಮಾಡಿ ದೃಪದನನ್ನ ಪಡೆದಿರ್ತಾನೆ. ಸೊ ಅದನ್ನ ಇಲ್ಲಿ ಅವನು ನೆನಪು ಮಾಡ್ತಾ ಇದ್ದಾನೆ. ಮತ್ತು ಅಷ್ಟೇ ಅಲ್ಲ, ಅವನಿಗೆ ಎಲ್ಲರೂ ತನ್ನ ಪರವಾಗಿ ಯುದ್ಧ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಗ್ಯಾರಂಟಿ ಮಾಡ್ಕೊಳ್ಬೇಕಾಗತ್ತೆ. ಅಷ್ಟೇ ಅಲ್ಲ, ಯಾಕೆಂದ್ರೆ ಅವನಿಗೆ ದ್ರೌಪದಿಯ ವಸ್ತ್ರಾಪರಣದ ಸಮಯದಲ್ಲಿ ಎಲ್ಲರೂ ಅವನ ಪರವಾಗಿಯೇ ನಿಂತಿದ್ರು, ಯಾರು ಏನು ಮಾತಾಡಿರ್ಲಿಲ್ಲ. ಅದೇ ರೀತಿಯಾಗಿ ಎಲ್ಲರೂ ನನ್ನ ಪರವಾಗಿ ಇದ್ದಾರೆ ಅನ್ನುವಂಥ ಅವನು ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಆಗಿ ಎಲ್ಲವನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ, ಅದನ್ನ ನಿರ್ವಹಿಸ್ಲಿಕ್ಕೆ ಅವನಲ್ಲಿ ನೋಡ್ತಾನೆ. ತಸ್ಯ ಸಂಜಯನ್ ಹರ್ಷಂ ಕುರು ವೃದ್ಧ ಪಿತಾಮಹ ಸಿಂಹನಾದಂ ವಿನೋದ್ಯಚ್ಛೈ ಶಂಖಂ ದದ್ಮೋ ಪ್ರತಾಪವಾನ್. ಕುರುಕುಲ ಪಿತಾಮಹರಾದ ಮತ್ತು ಪ್ರತಾಪಶಾಲಿಗಳಾದ ಭೀಷ್ಮರು ಉಚ್ಚಸ್ವರದಿಂದ ಸಿಂಹನಾದವನ್ನು ಮಾಡಿ ಶಂಖವನ್ನು ಊದಿದರು. ಇದರಿಂದ ದುರ್ಯೋಧನನಿಗೆ ಹರ್ಷವಾಯಿತು. ಈಗ ನೋಡಿ, ಕೌರವರ ಸೇನಾಧಿಪತಿ ಭೀಷ್ಮಾಚಾರ್ಯ ಶಂಖವನ್ನು ಊದ್ತಾರೆ, ಅವನಿಗೆ ಬಹಳ ಖುಷಿ ಆಗತ್ತೆ. ತತಃ ಶಂಕಾಶ್ಚ ಭೈರ್ಯಾಶ್ಚ ಪಣವಾನಕ ಗೋಮುಖ ಸಹಸೈವಾಭ್ಯಹನ್ಯಂತ ಸಶಬ್ದ ಸ್ತುಮಲೋಭವತ್. ಈ ರೀತಿಯಾಗಿ ಯುದ್ಧಗಳಾದ್ಮೇಲೆ ಶಂಖಗಳು, ಭೇರಿಗಳು, ಡೋಲುಗಳು, ತಮಟೆ, ಗೋಮುಖ ಮೊದಲಾದ ವಾದ್ಯಗಳು ಇದ್ದಕ್ಕಿದ್ದಂತೆ ಒಟ್ಟಿಗೆ ಮೊಳಗಿದವು. ಆ ರಣಶಬ್ದವು ಭೀಷಣವಾಗಿತ್ತು. ಈ ರೀತಿಯಾದ ಭಯಂಕರವಾದಂತಹ ಒಂದು ಶಬ್ದ. ಲೆಕ್ಕ ಹಾಕಿ, ಒಂದು ಯುಗದ ಅಂತ್ಯ ಆಗ್ತಾ ಇದೆ, ಅಲ್ಲಿ ಒಂದು ಯುಗದ ಅಂತ್ಯ ಆಗ್ತಾ ಇದೆ. ಅದರಿಂದ ಯಾವ ರೀತಿಯ ಯುದ್ಧದ ಭಯಾನಕತೆ ಇರಬಹುದು ಅನ್ನೋದನ್ನ ನೀವು ಸ್ವಲ್ಪ ಊಹಿಸ್ಕೊಳ್ಳಿಕ್ಕೆ ಪ್ರಯತ್ನನಾದ್ರೂ ಮಾಡಿದರೆ ಅಂತಹ ಒಂದು ಸ್ವರ, ರಣಭೀಕರವಾದಂತಹ ಸ್ವರ ಅಲ್ಲಿ ಎಲ್ರಿಗೂ ಕೇಳಿಸ್ತಾ ಇದೆ. ಆಮೇಲೆ ಏನಾಗತ್ತೆ, ತತಶ್ವೇತೈರ್ಹೈರ್ಯುಕ್ತೈ ಮಹತಿ ಸ್ಯಂದನೆ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದದ್ಮತುಃ. ಹರೇ ಕೃಷ್ಣ. ಬರೀ ಭಾರತಿ ಒಬ್ರು ಮಾತಾಜಿ ಓದಿ. ಗುರುಜಿ ಓದ್ತೀನಿ. ಎದುರು ಪಕ್ಷದಲ್ಲಿ ಹೇಳ್ತೀನಿ ಗುರುಜಿ. ಎದುರು ಪಕ್ಷದಲ್ಲಿ ಬಿಳಿಯ ಕುದುರೆಗಳನ್ನು ಕಟ್ಟಿದ ಮಹಾರಥರಲ್ಲಿ ಉಪಸ್ಥಿತರಾಗಿದ್ದ ಶ್ರೀಕೃಷ್ಣನು ಅರ್ಜುನನನ್ನು ತಮ್ಮ ಅಲೌಕಿಕವಾದ ಶಂಖಗಳನ್ನು ಊದಿದರು. ಈಗ ಅವರು ಓದಿದ್ಮೇಲೆ ಇವರು ಓದ್ಬೇಕಲ್ಲ. ಕೌರವರು ಓದಿದ್ಮೇಲೆ, ಕೌರವರ ಸೇನಾಧಿಪತಿ ಭೀಷ್ಮಾಚಾರ್ಯರು ಓದಿದ್ಮೇಲೆ ಇವರು ಓದ್ಬೇಕಲ್ಲ. ಆದ್ರೆ ಇಲ್ಲಿ ಯಾರು ಓದ್ತಾ ಇದ್ದಾರೆ? ಕೃಷ್ಣ, ಅರ್ಜುನ, ಭೀಮ, ಹೀಗೆ ಹಲವರು. ಅವರು ಯಾವ ಶಂಖವನ್ನ ಓದ್ತಾ ಇದ್ರು ನೋಡೋಣ. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮಕರ್ಮ ವೃಕೋದರ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಭಾರತಿ ಹರೇ ಕೃಷ್ಣ ಓದಿ. ಋಷಿಕೇಶನು ತನ್ನ ಪಾಂಚಜನ್ಯವೆನ್ನುವ ಶಂಖವನ್ನು, ಅರ್ಜುನನ ಭಯಂಕರ ದೇವದತ್ತವನ್ನು, ವೃಕೋದರನ್ನು ಮತ್ತು ಅದ್ಭುತ ಸಾಹಸಗಳನ್ನು ಮಾಡಬಲ್ಲವನು ಆದ ಭೀಮನು ಪೌಂಡ್ರವೆನ್ನುವ ಮಹಾಶಂಖವನ್ನು ಊದಿದರು. ಧನ್ಯವಾದ ಪ್ರಭು. ಪಾಂಚಜನ್ಯ ಅನ್ನುವಂತಹದ್ದು ಋಷಿಕೇಶ. ಋಷಿಕೇಶ ಅಂದ್ರೆ ಯಾರು? ಕೃಷ್ಣ. ಅವನನ್ನ ಇಂದ್ರಿಯಗಳ ಒಡೆಯ ಅನ್ನುವಂತಹದ್ರ ಸಲುವಾಗಿ. ಸೊ ಋಷಿಕೇಶ ಪಾಂಚಜನ್ಯವನ್ನು ಓದಿದ್ರೆ, ಅರ್ಜುನ ದೇವದತ್ತ ಅನ್ನುವಂತಹ ಶಂಖವನ್ನು. ಇದೆಲ್ಲ ಶಂಖ ಹೆಸರುಗಳು, ಇವೆಲ್ಲ ದಿವ್ಯ ಶಂಖಗಳು. ಇವು ಸಾಮಾನ್ಯ ಶಂಖಗಳಲ್ಲ. ಭಗವಂತನೇ ಶಂಖವನ್ನು ಓದ್ತಾ ಇದ್ದಾನೆ ಅಲ್ಲಿ. ಮತ್ತೆ ದೇವದತ್ತ, ವೃಕೋದರ, ಭೀಮ. ವೃಕೋದರ ಅಂದ್ರೆ ಯಾರು? ದೊಡ್ಡ ಹೊಟ್ಟೆಯವನು ಯಾರು? ಭೀಮ ಏನು ಯಾವ ಶಂಖವನ್ನ ಓದಿದ? ಪೌಂಡ್ರ ಎನ್ನುವಂತಹ ಶಂಖವನ್ನ ಓದಿದ. ಇಂತಹ ಶಂಖವನ್ನ ಓದಿದ್ಮೇಲೆ ಏನಾಗತ್ತೆ? ಸಘೋಷೋದಾರ್ಥ ರಾಷ್ಟ್ರಾಣ ಹೃದಯಾನಿ ವಿಧಾರಯತ್ ನಭಶ್ಚ ಪೃಥಿವೀಂ ಚೈವ ತುಮಲೋ ವಿಹನದಾಯತ್. ಶಂಖಗಳ ನಾದದಿಂದ ತುಮಲ ಉಂಟಾಯಿತು. ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಗಳನ್ನು ಮಾಡುತ್ತಾ ಅದು ಕೌರವರ ಹೃದಯಗಳನ್ನ ಚೂರು ಚೂರು ಮಾಡಿತು. ಕೇಳಲೇಬೇಕ ಮತ್ತೆ? ಈಗೇನಾಗತ್ತೆ? ಕೌರವರಿಗೆ ತಮ್ಮ
ಸೋಲಿನ ಒಂದು ಸ್ವಲ್ಪ ಸ್ಯಾಂಪಲ್ ಅನ್ನ ಭಗವಂತ ಕೊಡ್ತಾನೆ. ಸೊ ಈ ಭಗವಂತ ಪಾಂಡವರು ಈ ಮಹಾಭಾರತ ಯುದ್ಧವನ್ನ ಗೆಲ್ತಾರೆ. ಯಾಕೆ ಗೆಲ್ತಾರೆ ಅವರು? ಕಾರಣವನ್ನ ನಾವು ನೋಡ್ಲಿಕ್ಕೆ ಹೋದ್ರೆ, ಮೊದಲನೇದಾಗಿ ಧರ್ಮಕ್ಷೇತ್ರ, ಅವರು ಯುದ್ಧ ಮಾಡ್ತಾ ಇರುವಂತಹ ಧರ್ಮಕ್ಷೇತ್ರ. ಯಾಕೆಂದ್ರೆ ಬೇರೆ ಬೇರೆ ಲೋಕಗಳಿಂದ, ಅಂದ್ರೆ ಊರ್ಧ್ವ ಲೋಕಗಳಿಂದ, ಸ್ವರ್ಗದಿಂದ ಅಥವಾ ಸತ್ಯಲೋಕದಿಂದ ಹೀಗೆ ಜನರು ಬಂದು ಇಲ್ಲಿ ಬಂದು ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ರು. ಅಂತಹ ಒಂದು ಪವಿತ್ರವಾದಂತಹ ಕ್ಷೇತ್ರ ಕುರುಕ್ಷೇತ್ರ, ಎಲ್ಲಿ ಯುದ್ಧ ನಡೀತಾ ಇದೆ. ಆಮೇಲೆ ದೈವಿಕ ರಥ, ಅಗ್ನಿಯಿಂದ ಪಡೆದಂತಹ ರಥ. ಯಾರು ಕೊಟ್ಟಿರುವಂತಹ ರಥ? ಅರ್ಜುನ ಮತ್ತೆ ಕೃಷ್ಣರು ಕೊಟ್ಟಿರುವಂತಹದ್ದು. ಯಾರು ಕೊಟ್ಟಿರುವಂತಹ ರಥ? ಭಾರತೀ ಮಾತಾಜಿ, ನೀವ್ ಯಾರಾದ್ರೂ ಒಂದು ಭಾರತೀಯವರು ನೀವು ಹೇಳಿದ್ರು, ಅದು ಅಗ್ನಿದೇವನಿಂದ ಪಡೆದಿರುವಂತಹ ರಥ ಆಗಿರತ್ತೆ. ಆಮೇಲೆ ಕಪಿಧ್ವಜ. ಕಪಿಧ್ವಜ ಅಂದ್ರೆ ಏನು? ಈ ರಥದ ಮೇಲೆ ಸ್ವತಃ ಹನುಮಂತ ಕುಳಿತಿರ್ತಾನೆ ಧ್ವಜದ ಒಳಗಡೆ. ಸೊ ಅಂತಹ ಕಪಿಧ್ವಜನಾಗಿರುವುದರಿಂದ. ಆಮೇಲೆ ಇವರು ಊದಿರುವಂತಹ ಶಂಖನಾದ, ಇದು ಶಂಖನಾದ ಎಷ್ಟು ಮುಖ್ಯವಾದದ್ದು, ಎಷ್ಟು ಪವಿತ್ರವಾದದ್ದು ಅನ್ನುವಂತಹದನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಶಂಖನಾದ. ಆದ್ರಿಂದ ನಾವು ನೋಡಿ ಪ್ರತಿಯೊಂದು ಪೂಜೆಯಲ್ಲಿ ಇದರಲ್ಲಿ ವಿಶೇಷವಾಗಿ ನಾವು ಶಂಖವನ್ನ ಊದ್ತೇವೆ. ಶಂಖ ಅಷ್ಟು ಮಹತ್ವವಾದದ್ದು. ಸೊ ಶಂಖನಾದ ಅದು ಪವಿತ್ರೀಕರಣಗೊಳಿಸುವಂತಹದ್ದು. ಗಾಂಡೀವ, ಪಾಶುಪತ ಅಸ್ತ್ರ, ಶಿವನನ್ನೇ ಸೋಲಿಸಿ ಪಡೆದಂತಹ ಒಂದು ಅಸ್ತ್ರ ಅರ್ಜುನನ ಹತ್ರ. ಅಂತಹ ಒಂದು ಶಿವನಿಂದ ಪಡೆದಿರುವಂತಹ ಆ ಪಾಶುಪತ ಅಸ್ತ್ರ ಅಲ್ಲಿದೆ. ತ್ಯಕ್ತ ಜೀವಿತ, ಯಾಕೆಂದ್ರೆ ಇವರು ತ್ಯಾಗಕ್ಕೆ ಹೆಸರುವಾಸಿ. ಕೃಷ್ಣ ಅಥವಾ ಅರ್ಜುನ ಇರ್ಬೋದು, ತ್ಯಾಗಕ್ಕೆ ಹೆಸರುವಾಸಿಗಳು. ಆದ್ರಿಂದ ಅವರನ್ನ ತ್ಯಕ್ತ ಜೀವಿತ ಅಂತ ಕರೀತಾರೆ. ಅದು ಒಂದು ಕಾರಣ. ಮೋಕ್ಷದ ಏಕಾದಶಿ, ಯುದ್ಧ ಸ್ಟಾರ್ಟ್ ಆಗಿರುವಂತಹ ದಿವಸ ಮೋಕ್ಷದ ಏಕಾದಶಿ ಆಗಿರುತ್ತೆ. ಅದು ಒಂದು ಸ್ಪೆಷಲ್. ಎಲ್ಲಿ ಭಗವಂತ ಇರ್ತಾನೆ, ಋಷಿಕೇಶ, ಕೃಷ್ಣ, ಮುರಾರಿ, ಗೋವಿಂದ, ಎಲ್ಲಿ ಇರ್ತಾನೆ ಅಂತಹ ಜಾಗದಲ್ಲಿ ಅವನ ಜೊತೆಗೆ ಅವನ ಭಾಗ್ಯಲಕ್ಷ್ಮಿ ಜೊತೆಗೆ ಇರ್ತಾಳೆ. ಅವಳು ಅವನನ್ನ ಬಿಟ್ಟು ಇರೋದೇ ಇಲ್ಲ. ಅದರಿಂದ ಭಾಗ್ಯಲಕ್ಷ್ಮಿ ಅಲ್ಲಿದ್ದಾಳೆ. ಸ್ವತಃ ಋಷಿಕೇಶ ಇದ್ದಾನೆ. ಸೊ ಈ 9 ಕಾರಣಗಳು, 1 2 3 4 5 6 7 8 9 ಕಾರಣಗಳು ಈ ಮಹಾಭಾರತ ಯುದ್ಧದಲ್ಲಿ ಪಾಂಡವರ ಗೆಲುವಿಗೆ ಇದಾಗಿರುವಂತಹದ್ದು, ಕಾರಣವಾಗಿರುವಂತಹದ್ದು 9 ಅಂಶಗಳು. ಹರೇ ಕೃಷ್ಣ. ಓಕೆ. ಸೊ ಈಗ ಅರ್ಜುನನ ರಿಯಾಕ್ಷನ್ ಏನು ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ, ಅರ್ಜುನ ಹೇಳ್ತಾನೆ, ಇದನ್ನ ನೋಡ್ಬಿಟ್ಟು ನನಗೆ ಸಹಾನುಭೂತಿ, ಅಂದ್ರೆ ಅವನಿಗೆ ಸಹಾನುಭೂತಿ ಬರುತ್ತೆ. ನನ್ಗಿಂತ ಚಿಕ್ಕವರು, ನನ್ನ ಸಂಬಂಧಿಕರು, ನನ್ನ ಅಣ್ಣಂದಿರು, ನನ್ನ ತಮ್ಮಂದಿರಿಗೆ, ಆ ಕಡೆ ಇರುವಂತವರು ಅಥವಾ ಅಜ್ಜಂದಿರು, ತಾತಂದಿರು, ಹೀಗೆ ಎಲ್ಲರನ್ನ ನಾನು ಕೊಲ್ಬೇಕಲ್ಲ. ಯಾಕಾಗ್ಲಿ ನಾನು ಯುದ್ಧ ಮಾಡ್ಲಿ? ಇವರನ್ನೆಲ್ಲ ಕೊಂದು ನಾನೇನ್ ಸಾಧಿಸ್ಲಿ? ಯಾವ ಸಂತೋಷ ನನಗೆ ಸಿಗತ್ತೆ? ಸಹಾನುಭೂತಿ ಬೇರೆ, ಸಂತೋಷ. ಯಾವ್ದು ಸಂತೋಷ ಇದೆ ನನಗೆ? ರಾಜ್ಯ ತಗೊಂಡು ನಾನೇನ್ ಮಾಡ್ಲಿ ಯಾರು ಇಲ್ಲದೆ ಇರುವಾಗ? ಮತ್ತೆ ಗುರು ಹತ್ಯೆ, ಅಂತಹ ಹಿರಿಯರನ್ನ ಕೊಲ್ಲುವಂತಹದ್ದು, ಗುರುಗಳನ್ನ ಕೊಲ್ಲುವಂತಹದ್ದು, ಎಲ್ಲ ಹತ್ಯೆಯಿಂದ ಪಾಪವನ್ನ ನಾನು ಕಟ್ಕೊಳ್ಬೇಕು. ಶಾಸ್ತ್ರ ಹೇಳತ್ತೆ ಈ ರೀತಿ ಆಗತ್ತೆ ಅಂತ. ಅದನ್ನ ನಾನು ಕಟ್ಕೊಂಡು ಏನ್ ಮಾಡ್ಲಿ? ಅಂತಹ ಪಾಪಗಳನ್ನ ಕಟ್ಕೊಳ್ಬೇಕಾಗತ್ತೆ ನಾನು. ಆದ್ರಿಂದ ನಾನು ಯುದ್ಧ ಮಾಡೋದಿಲ್ಲ. ಕುಟುಂಬ ಸಂಪ್ರದಾಯಗಳು ನಾಶ. ಯಾಕೆಂದ್ರೆ ಹಿರಿಯರು ಎಲ್ಲ ಕುಟುಂಬದಲ್ಲಿ ಅವರಿಗೆ ಮಾರ್ಗದರ್ಶನ ಮಾಡುವವರು ಯಾರಿದ್ದಾರೆ? ಆದ್ರಿಂದ ಈ ಕೆಲವು ಅಪ್ರಜೆಗಳು ಅಥವಾ ದುಷ್ಕರ್ಮಿಗಳು ಅಥವಾ ದುರಾಚಾರಿಗಳಾಗ್ಬಿಟ್ರೆ, ಈ ಕುಟುಂಬದವರೆಲ್ಲ ಹಿರಿಯ ತಲೆ ಇಲ್ಲದೆ ಇರುವಾಗ, ಅವರಿಗೆ ಮಾರ್ಗದರ್ಶನ ಇಲ್ದೇನೆ ಅವರು ದುರಾಚಾರಿಗಳು, ಅನಾಚಾರಿಗಳಾಗ್ತಾರೆ. ಅಂತಹ ಒಂದು ಸಂಪ್ರದಾಯ ಅನ್ನುವಂಥದ್ದು ನಾಶವಾಗತ್ತೆ. ಆದ್ರಿಂದ ನಾನು ಯುದ್ಧ ಮಾಡೋದಿಲ್ಲ. ಇದಕ್ಕೆಲ್ಲ ಕಾರಣ. ಮತ್ತೆ ನನಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನನಗೆ ಈ ಯುದ್ಧ ಮಾಡಬೇಕೋ ಬೇಡವೋ, ನಾನು ಏನ್ ಮಾಡ್ಬೇಕು ಅನ್ನುವಂತಹ ಒಂದು ನಿರ್ಣಯವನ್ನು ನನಗೆ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇಲ್ಲಿಗೆ ನಮ್ಮ 1ನೇ ಚಾಪ್ಟರ್ ಮುಗಿಯತ್ತೆ. 1ನೇ ಚಾಪ್ಟರ್ ಅಲ್ಲಿ ನಾವು ಸಮರಿಯನ್ನ ನೋಡಿದ್ರೆ, ಅರ್ಜುನ ಧೃತರಾಷ್ಟ್ರ ಕೇಳ್ತಾನೆ, ಏನ್ ಮಾಡ್ತಾ ಇದ್ದಾರೆ ನನ್ನವರು ಮಕ್ಕಳು? ದುರ್ಯೋಧನ ಅವನು ಹೇಳ್ತಾನೆ, ಮಹತೀಂ ಚಮು ವ್ಯೂಢಾಂ ಧ್ರುಪದ ಪುತ್ರೇಣ. ಅಂದ್ರೆ ಅವನು ಹೋಗಿ ದ್ರೋಣಾಚಾರ್ಯ ಹತ್ರ ಹೇಳ್ತಾನೆ. ಅವನಿಗೆ ಒಂಥರ ಭಯ. ದ್ರೋಣಾಚಾರ್ಯರು ದ್ರುಪದ ದಶದ್ಯುಮ್ನ ಇದ್ದಿದ್ದೇ ದ್ರೋಣಾಚಾರ್ಯನ ಕೊಲ್ಲಿಕ್ಕೆ ಅಂತ ಅವನಿಗೂ ಗೊತ್ತಿದೆ. ಆದ್ರಿಂದ ಅವನು ಅಲ್ಲಿ ಹೋಗಿ ಅವ್ರು ಯುದ್ಧ ಮಾಡ್ತಾರೆ ಅನ್ನುವಂತಹದ್ದು ನೆನಪು ಮಾಡ್ಕೊಳ್ತಾನೆ. ಶಂಖಗಳು ಹೇಗೆ, ಅರ್ಜುನ ಗಾಂಡೀವ ನನ್ನ ಕೈಯಿಂದ ಜಾರ್ತಾ ಇದೆ, ನನ್ನ ಹತ್ರ ಯುದ್ಧ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ 5 ಕಾರಣಗಳನ್ನ ಅವನು ಕೊಟ್ಟ ಅಲ್ವಾ. ಈಗ ನಾವು 2ನೇ ಅಧ್ಯಾಯಕ್ಕೆ ಬರೋಣ. ಈಗ 1ನೇ ಅಧ್ಯಾಯದಲ್ಲಿ ನಿಮ್ಗೆ ಯಾರಿಗಾದ್ರೂ ಏನಾದ್ರೂ ಕೇಳಬೇಕಾ? ಹರೇ ಕೃಷ್ಣ. ಇಲ್ಲ ಒಟ್ಟಿಗೆ ಕೇಳೋಣ ಆಮೇಲೆ, ಓಕೆನಾ? ಸರಿ, ನಾವೀಗ
2ನೇ ಅಧ್ಯಾಯದಲ್ಲಿ ಯಾಕೆ ಗೀತಾ ಸಾರಾಂಶ ಅಂತೀವಿ ಅಂದ್ರೆ ಈ 5 ಪ್ರಶ್ನೆ ಏನು ಭಗವಂತ ಕೇಳಿದಾನೆ, ಅಲ್ಲ ಕೃಷ್ಣ ಕೇಳಿದಾನೆ, ಅರ್ಜುನ ಕೇಳಿದಾನೆ. ಆ 5 ಪ್ರಶ್ನೆಗಳಿಗೆ ಭಗವಂತ ಇದರಲ್ಲಿ ಉತ್ತರ ಕೊಡ್ತಾನೆ. ಅದನ್ನ ಗೀತಾ ಸಾರಾಂಶ ಅಂತ ಕರೀತೇವೆ. ಅವನ 5 ಪ್ರಶ್ನೆಗಳು ಯಾವುವು ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಳಿ. ಆ 5 ಪ್ರಶ್ನೆಗಳು ಎಷ್ಟೊಂದು ಸಮಸ್ಯೆಗಳಿಗೆ ಉತ್ತರವಾಗಿ ನಮಗೆ ಸಿಗತ್ತೆ ನಮ್ಮ ಜೀವನದಲ್ಲಿ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ ಇಲ್ಲಿ. ಸೊ 1ನೆಯ ಪ್ರಶ್ನೆ ಸಹಾನುಭೂತಿ, 1ನೇ ಕಾರಣ. ಆ ಸಹಾನುಭೂತಿಗೆ ಭಗವಂತ ಹೇಳ್ತಾ ಇದ್ದಾನೆ, ನೀನ್ ಯಾಕೆ ಸಹಾನುಭೂತಿ? ನಾವು ದೇಹವಲ್ಲ, ಹಾಗಾದ್ರೆ ನಾವು ಯಾರು? ನಾವು ಮುಂದೆ ತಿಳ್ಕೊಳ್ಳೋಣ. ಆದ್ರಿಂದ ನಾವು ದೇಹವಲ್ಲ, ನೀನು ಸಹಾನುಭೂತಿ ಬೇಡ. ಈ ದೇಹ ಮಾತ್ರ ಸಾಯ್ತಾ ಇದೆ ಆದ್ರೆ ಆ ದೇಹದೊಳಗೆ ಇರುವಂತಹ ಒಂದು ಚೇತನ ಅದು ಸಾಯ್ತಾ ಇಲ್ಲ. ಅದೇನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸಂತೋಷವಿಲ್ಲ, ಸ್ವರ್ಗ ಅಥವಾ ರಾಜ್ಯ. ಅವನು ಹೇಳ್ತಾನೆ, ಕ್ಷತ್ರಿಯರ ನಮ್ಮ ಕರ್ತವ್ಯಗಳನ್ನ ನಾವು ಮಾಡಬೇಕು. ಯಾಕೆಂದ್ರೆ ಕ್ಷತ್ರಿಯರಾದವರಿಗೆ ಯುದ್ಧ ಭೂಮಿಯಲ್ಲಿ ಅವರು ಸತ್ರೆ ಸ್ವರ್ಗ ಸಿಗತ್ತೆ, ಗೆದ್ರೆ ರಾಜ್ಯ ಸಿಗತ್ತೆ. ನೀನು ಸಂತೋಷದ ಬಗ್ಗೆ ತಲೆ ಹಾಳು ಮಾಡ್ಕೊಳ್ಬೇಡ. ನೀನು ನಿನ್ನ ನಿಗದಿತ ಕರ್ತವ್ಯಗಳನ್ನ ಮಾಡು. ಬಹಳ ಮುಖ್ಯ ಈ ಶಬ್ದಗಳು ಏನು ಬರ್ತಾ ಇದೆ, ನಿಗದಿತ ಕರ್ತವ್ಯಗಳು ಅನ್ನುವಂತಹದ್ದು ಬಹಳ ಮುಖ್ಯ. ಯಾಕೆಂದ್ರೆ ಇದು ನಮಗೆ ನಮ್ಮ ಜೀವನದಲ್ಲಿ ಒಂದು ಸ್ಫೂರ್ತಿಯಾಗಿ ಬರುತ್ತೆ. ಇನ್ನು ಮುಂದಿನ ಜೀವನ, ಇಲ್ಲಿ ತನಕ ಆಗಿದ್ದು ಆಗಿ ಹೋಯ್ತು, ಆದ್ರೆ ಇನ್ನು ಮುಂದಿನ ಜೀವನ ಅನ್ನುವಂಥದ್ದು ನಾವು ಇದ್ರ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಓಕೆ, ಈ 5 ಪ್ರಶ್ನೆಗಳಿಗೆ ಈ 5 ಅರ್ಜುನನ ಈ ಯುದ್ಧ ಮಾಡೋದಿಲ್ಲ ಅನ್ನುವಂತ ಏನು ಕಾರಣವನ್ನ ಕೊಟ್ಟಿದ್ದಾನೆ, 5 ಕಾರಣಗಳು, ಅದಕ್ಕೆ ಉತ್ತರಗಳು ಬಹಳ ಮುಖ್ಯವಾದದ್ದು. ಪಾಪ ಚಟುವಟಿಕೆಗಳಿಗೆ ಭಯ. ಪಾಪ ಚಟುವಟಿಕೆ ಮಾಡ್ತೀನಿ, ನಮ್ಗೆಲ್ಲ ಪಾಪ ಕಟ್ಕೊಂಡ್ಬಿಡತ್ತೆ ಅಂತ ಹೇಳ್ತಾನೆ ಅವನು. ಆದ್ರೆ ನೋಡಿ, ಭಗವಂತ ಯಾರು ಭಕ್ತಿಯಲ್ಲಿ ಇರ್ತಾರೆ, ಯಾರು ಭಗವಂತನ ಕುರಿತಾಗಿ ಶುದ್ಧ ಭಕ್ತಿಯನ್ನ ಮಾಡ್ತಾರೆ, ಅಂಥವರಿಗೆ ಯಾವುದೇ ಪಾಪ ಪುಣ್ಯ ಕರ್ಮ ಫಲಗಳು ಅಂಟುಕೊಳ್ಳುವುದಿಲ್ಲ ಅನ್ನುವುದನ್ನ ಘಂಟಾಘೋಷವಾಗಿ ಭಗವಂತ ಈ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅದರಿಂದ ನೀನು ಪಾಪ ತಟ್ಟತ್ತೆ ಅನ್ನೋಂಥದ್ದನ್ನ ಆಲೋಚನೆ ಮಾಡಬೇಡ. ಯಾಕೆಂದ್ರೆ ನೀನ್ ಮಾಡ್ತಾ ಇರೋದಂಥದ್ದೇನು ಭಗವಂತನ ಸೇವೆ. ನಡಿ ಯುದ್ಧ ಮಾಡು ಅನ್ನೋದನ್ನ ಅವನು ಹೇಳ್ತಾನೆ. ಕುಟುಂಬ ಸಂಪ್ರದಾಯದ ನಾಶಕ್ಕೆ ಹೇಳ್ತಾನೆ ವರ್ಣಶಂಕರ. ಅಂದ್ರೆ ಈ ಒಂದು ಒಂದು ಅನಾಚಾರಿ ದುರಾಚಾರಿ ಕುಟುಂಬ ಆತರ ಸೃಷ್ಟಿಯಾಗ್ಬಿಡತ್ತೆ ಅಂತ ಹೇಳ್ತಾನೆ. ಅದಕ್ಕೆಲ್ಲ ಭಕ್ತಿಯಿಂದ ನಾವು ಒಬ್ರು ಮಾದರಿಯಾಗಬೇಕು. ಅಂದ್ರೆ ಈಗ ನಾವು ಹೇಗೆ ಯಥಾ ರಾಜ ತಥಾ ಪ್ರಜಾ ನಾವು ನಡೆದು ತೋರಿಸ್ಬೇಕು ನಮ್ಮ ಮಕ್ಕಳು. ಆವಾಗ ಅವರು ಖಂಡಿತವಾಗಿಯೂ ದುರಾಚಾರಿಗಳು ದುಷ್ಪ್ರಜೆಗಳು ಆಗೋದಿಲ್ಲ ಅನ್ನೋದನ್ನ ಅವನು ಹೇಳ್ತಾನೆ. ಅದನ್ನ ನಾವು ನಾವು ಅವರಿಗೆ ಎಕ್ಸಾಂಪಲ್ ಸೆಟ್ ಮಾಡಬೇಕು. ಆಗ ಈ ವರ್ಣ ಸಂಕರ ಸಮಾಜದ ಏನ್ ಬಗ್ಗೆ ನಮಗೆ ಚಿಂತೆ ಇರುತ್ತೆ, ಅಂತಹ ಚಿಂತೆಯನ್ನು ತೆಗೆದು ಹಾಕ್ಬಿಡ್ಬೇಕು ಅನ್ನೋದನ್ನ ಹೇಳ್ತಾನೆ. ನಿರ್ಣಯ, ಗೊಂದಲ, ತಾನೇ ಯುದ್ಧ ಮಾಡ್ಬೇಕೋ ಬೇಡೋ ಅನ್ನುವಂಥ ಪರಿಸ್ಥಿತಿಯಲ್ಲಿ ನಾನಿದ್ದೇನೆ. ಇಂತಹ ಹಲವಾರು ಸಿಚುವೇಶನ್ ನಾವಿರ್ತೇವೆ. ಅದಕ್ಕೆ ಹೇಳ್ತಾನೆ ಅವನು, ನೀನು ಭಕ್ತಿಯಲ್ಲಿ ಏನೇ ಮಾಡಿದ್ರು ಕರ್ಮಫಲಗಳು ಅಂಟ್ಕೊಳ್ಳೋದಿಲ್ಲ ಅಂದ್ರೆ ದೃಢ ನಿಶ್ಚಯ, ಅದೇ ನಿರ್ಣಯ, ಭಕ್ತಿಯೇ ನಿರ್ಣಯ ಅನ್ನೋದನ್ನ ಇಲ್ಲಿ ಅವನು ಹೇಳ್ತಾನೆ. ನಾವೀಗ ನೋಡೋಣ ಭಗವಂತನ ಎಂಟ್ರಿ. ಜೈ ಶ್ರೀ ಕೃಷ್ಣ ಪರಮಾತ್ಮಕಿ. ಸೊ ಭಗವಂತನ ಎಂಟ್ರಿ ಆಗ್ತಾ ಇದೆ ಈಗ ಭಗವದ್ಗೀತೆಯಲ್ಲಿ 2ನೇ ಚಾಪ್ಟರ್ ಅಲ್ಲಿ ಅವನು ಬರ್ತಾನೆ. ಭಗವಂತ ಹೇಳ್ತಾ ಇದ್ದಾನೆ ಇಲ್ಲಿ, ಶ್ರೀ ಭಗವಾನು ವಾಚ ಕುತಸ್ತ್ವಾಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮ ಸ್ವರ್ಗಂ ಅಪಕೀರ್ತಿಕರಮರ್ಜುನ. ಹರೇ ಕೃಷ್ಣ. ಭಾರತಿ ಮಾತಾಜಿ ಓನ್ಲಿ ಪ್ರಭುಜಿ, ದೇವೋತ್ತಮ ಪರಮ ಪುರುಷನು ಹೇಳಿದನು, ಪ್ರಿಯ ಅರ್ಜುನ, ಈ ಕಶ್ಮಲವು ನಿನಗೆ ಹೇಗೆ ಬಂದಿತ್ತು? ಬದುಕಿನ ಮಹತ್ವವನ್ನು ತಿಳಿದ ಮನುಷ್ಯನಿಗೆ ಈ ಕಶ್ಮಲವು ಭೂಷಣವಲ್ಲ, ಅನಾರ್ಯವಾದದ್ದು. ಇಂಥ ಕಶ್ಮಲವು ಸ್ವರ್ಗಕ್ಕೆ ಕೊಂಡೊಯ್ಯುವುದಿಲ್ಲ, ಅಪಕೀರ್ತಿಗೆ ಕಾರಣವಾಗುತ್ತದೆ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಅವನು ಅರ್ಜುನನಿಗೆ ಸ್ಪೆಸಿಫಿಕ್ ಆಗಿ ಕೇಳ್ತಾ ಇದ್ದಾನೆ, ನೀನು ಆರ್ಯ ಆದ್ರೆ ನೀನು ಅನಾರ್ಯವಾದಂತ ಹೇಳ್ತಾ ಇದೀಯ, ನಿನ್ಗೆ ಗೊತ್ತಿಲ್ವಾ? ಇದು ನಿನ್ಗೆ ಅಪಕೀರ್ತಿಯನ್ನು ತಂದ್ಕೊಡುತ್ತೆ, ನಿನ್ಗೆ ಭೂಷಣ ತಂದ್ಕೊಡೋದಿಲ್ಲ. ನೀನೇನು ಇಂತಹ ಕಶ್ಮಲ. ಅವನು ಕಶ್ಮಲ ಅಂತ ಹೇಳ್ತಾ ಇದ್ದಾನೆ. ಯಾರು ಅರಿತಿರ್ತಾರೆ, ಯಾರು ಜ್ಞಾನವನ್ನ ಹೊಂದಿರ್ತಾರೆ, ಇಲ್ಲಿ ನಮ್ಗೆ ಸ್ವಲ್ಪ ಗೊತ್ತಾಗತ್ತೆ ಜ್ಞಾನ ಅಂದ್ರೆ ಏನು ಅಂತದ್ದು. ಅಂತಹ ಜ್ಞಾನವನ್ನ ಯಾರು ಹೊಂದಿರ್ತಾರೆ ಅಂಥವರಿಗೆ ಇದು ಭೂಷಣವಲ್ಲ. ಅದರಿಂದ ಅವನು ಕೇಳ್ತಾ ಇದ್ದಾನೆ, ಇದು ಎಲ್ಲಿ ಬಂತಪ್ಪ ನಿನ್ಗೆ ಅನ್ನೋದನ್ನ ಅವನು ಹೇಳ್ತಾ ಇದ್ದಾನೆ ಇಲ್ಲಿ. ಅಪಕೀರ್ತಿಂ ಕರಮರ್ಜುನ, ನಿನ್ಗೆ ಅಪಕೀರ್ತಿಯನ್ನು ತಂದು ಕೊಡತ್ತೆ ಈ ತರದ್ದು. ಯಾಕೆಂದ್ರೆ ನೀನು ಓಡೋದ್ರೆ ಯುದ್ಧ ಭೂಮಿಯಿಂದ ಓಡೋದ್ರೆ ರಣಹಿಡಿ ಅಂತ ಕರೆಸ್ಕೊಳ್ತೀಯ. ಕ್ಷತ್ರಿಯರ ಧರ್ಮ ಯಾವುದು? ಅದರಿಂದ ಆ ಧರ್ಮವನ್ನು ನೀನ್ ಮಾಡಿದ್ಯಾ
ಅನ್ನೋದನ್ನ ಕೇಳ್ತಾ ಇದ್ದಾನೆ. ಅದರಿಂದ ನಿನ್ನ ಆ ಧರ್ಮವನ್ನ ನೀನು ಮಾಡದೇ ಇದ್ದಾಗ ನಿನಗೆ ಹೇಗೆ ಭೂಷಣ ಆಗತ್ತೆ? ಅದು ನಿನಗೆ ಯಾವ ಕೀರ್ತಿ ಸಿಗತ್ತೆ? ಅದರಿಂದ ನಿನ್ನನ್ನ ಜನ ಏನ್ ಮಾಡ್ತಾರೆ? ನಿನಗೆ ಅವರು ದೂಷಣೆ ಮಾಡ್ತಾರೆ ಅನ್ನೋದನ್ನ ಹೇಳ್ತಾನೆ ಮುಂದೆ. ಭಗವಂತ ಅಂದ್ರೆ ಯಾರು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಭಗವಂತ ಅಂದ್ರೆ ಈ 6 ಗುಣಗಳನ್ನು ಯಾರು ಪೂರ್ತಿಯಾಗಿ ಹೊಂದಿರ್ತಾನೋ ಅವನೇ ಭಗವಂತ. ಈಗ ಭಗವದ್ಗೀತೆ ಉದ್ದಕ್ಕೂ ಅಥವಾ ಎಲ್ಲೇ ಇರಲಿ, ನೀವು ಯಾವುದೇ ವೇದ ಗ್ರಂಥಗಳನ್ನ, ಧರ್ಮಶಾಸ್ತ್ರಗಳನ್ನ, ಶ್ರೀಮದ್ ಭಾಗವತವನ್ನ ಓದಿ, ಅದರಲ್ಲಿ ಭಗವಂತನ ನುಡಿ ಏನಿರುತ್ತೆ ಅದನ್ನ ಭಗವಾನುವಾಚ ಅಂತ ಕರೀತಾರೆ. ಅದನ್ನ ಯಾವುದೇ ರೀತಿಯಾಗಿ ಕೃಷ್ಣವಾಚ ಅಂತ ಎಲ್ಲೂ ಬರೋದಿಲ್ಲ. ಅಂದ್ರೆ ಭಗವಂತ ಹೇಳ್ತಾ ಇರುವಂತದ್ದು ಅವನೇ ಭಗವಂತ. ಭಗವಂತ ಏನು? ಪರಿಪೂರ್ಣವಾದಂತಹ ಜ್ಞಾನ, ಪರಿಪೂರ್ಣವಾದಂತಹ ಶಕ್ತಿ, ಪರಿಪೂರ್ಣವಾದಂತಹ ಐಶ್ವರ್ಯ, ಪರಿಪೂರ್ಣವಾದಂತಹ ಕೀರ್ತಿ, ಪರಿಪೂರ್ಣವಾದಂತಹ ತ್ಯಾಗ, ಪರಿಪೂರ್ಣವಾದಂತಹ ಸೌಂದರ್ಯ, ಇದೆಲ್ಲವನ್ನು ಪರಿಪೂರ್ಣವಾಗಿ ಹೊಂದಿರುವಂತಹ ಆ ಪೂರ್ಣನೇ ಭಗವಂತ. ಬೇರೆ ಯಾರು ಪೂರ್ಣ ಅಲ್ಲ. ಕೆಲವರ ಹತ್ರ ಸೌಂದರ್ಯ ಇರಬಹುದು, ಕೆಲವರ ಹತ್ರ ಜ್ಞಾನ ಇರಬಹುದು, ಕೆಲವರ ಹತ್ರ ಐಶ್ವರ್ಯ ಇರಬಹುದು. ಕುಬೇರ ಅಂದ್ರೆ ಅದು ಭಗವಂತನ ಆಜ್ಞೆಯ ಮೇರೆಗೆ ಎಲ್ಲ ಮಾಡ್ತಾ ಇರುವಂತವ್ರವರೆಲ್ಲ. ಆದರೆ ಇದೆಲ್ಲವನ್ನ ಪೂರ್ತಿಯಾಗಿ ಹೊಂದಿರುವವನು ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣಂ ಅಂತ ಬ್ರಹ್ಮ ಸಂಹಿತೆಯಲ್ಲಿ ಭಗವಂತನ ಕುರಿತಾಗಿ ಬ್ರಹ್ಮ ಹೇಳ್ತಾನೆ. ಮೊದಲ ಜೀವಿ, ಆದಿಜೀವಿ ಭಗವಂತನ ನಾಭಿ ಕಮಲದಿಂದ ಹುಟ್ಟಿದ ಕಮಲದ ಮೇಲಿಂದ ಬಂದಿರುವಂತಹ ಬ್ರಹ್ಮ ಹೇಳ್ತಾನೆ, ಅವನು ಹೇಗೆ ಈಶ್ವರ ಸಚ್ಚಿದಾನಂದ ವಿಗ್ರಹ, ಅವನು ಒಂಥರ ಸಚ್ಚಿತ್ ಆನಂದ ಭಗವಂತ ಅನ್ನುವಂಥವನು. ಇದೆಲ್ಲವನ್ನ ಪರಿಪೂರ್ಣವಾಗಿ ಯಾರು ಹೊಂದಿರ್ತಾನೋ ಅವನೇ ಭಗವಂತ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡಿಕೊಳ್ಳುವಂತಹದ್ದು. ಆಮೇಲೆ ಅರ್ಜುನ ಅವನಿಗೆ ಶರಣಾಗತನಾಗ್ತಾನೆ. ಇಲ್ಲಿ ಅವನು ಶರಣಾಗತನಾಗ್ತಾ ಇದ್ದಾನೆ. ಈ ಶ್ಲೋಕದಲ್ಲಿ ನಾವು ನೋಡೋಣ. ಕಾರ್ಪಣ್ಯ ದೋಷೋಪದ ಸ್ವಭಾವ ಪ್ರಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾ ಯಚ್ರೇಯ ಸಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಹರೇ ಕೃಷ್ಣ. ಭಾರತಿ ಇಂಡಿ ನೋಡಿ, ಅವರಿಗೆ ಅಷ್ಟೇ ಚಾನ್ಸ್ ಸಿಗ್ತಾ ಇದೆ. ನೀವು ಯಾರು ಬೇರೆಯವರು ಹ್ಯಾಂಡ್ ರೈಸ್ ಮಾಡ್ತಾನೂ ಇಲ್ಲ. ಓದಿ ಮಾತಾಜಿ. ಕಾರ್ಪಣ್ಯದ ದೌರ್ಬಲ್ಯದಿಂದಾಗಿ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ. ಚಿತ್ತಸ್ವಸ್ಥವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು. ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ. ದಯವಿಟ್ಟು ನನಗೆ ಮಾರ್ಗದರ್ಶನ ಮಾಡು. ನೋಡಿ, ನಾವು ಯಾವಾಗ್ಲೂ ನಮಗೆ ಇಂತಹ ಒಂದು ದ್ವಂದ್ವತೆ ಬಂದಾಗ ನಾವು ಭಗವಂತನ ಹತ್ರ ಹೋಗಿ ಒಂದು 10 ನಿಮಿಷ ಕೂತ್ಕೊಂಡ್ ಬಿಟ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಅವನು ನಮಗೆ ಸ್ಫೂರ್ತಿ ಕೊಡ್ತಾನೆ. ನೀನೇ ಅಪ್ಪ ತಂದೆ, ನಿನ್ ಬಿಟ್ರೆ ಬೇರೆ ಯಾರು ಇಲ್ಲ ನನಗೆ, ಈ ಸಮಸ್ಯೆಗೆ ನೀನೇ ಪರಿಹಾರ ಕೊಡು ಅಂತ ಅವನ ಹತ್ರ ನಾವು ಹೇಳಿಬಿಟ್ರೆ, ಮತ್ತೆ ಶ್ರೀಲ ಪ್ರಭುಪಾದರು ಕೊಟ್ಟಿರುವಂತಹ ಮಾರ್ಗದರ್ಶನ ನಮ್ಗೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದು, ಅದನ್ನ ನಾವು ಮಾಡಿಬಿಟ್ರೆ ಎಂತಹ ಸಮಸ್ಯೆಯನ್ನು ನಮ್ಮಿಂದ ಅವನು ಆ ದಾರಿಯನ್ನ ಅದು ಆಟೋಮೆಟಿಕಲಿ ಬೇರೆ ಕಡೆಯಿಂದ ನಮಗೆ ಓಪನ್ ಆಗಿಯೇ ಆಗತ್ತೆ. ದೃಢ ವಿಶ್ವಾಸದಿಂದ ನಾನು ನಿಮ್ಗೆ ಅದನ್ನ ಹೇಳ್ತೇನೆ. ನನ್ನ ಅನುಭವದಿಂದ 3.5-4 ವರ್ಷದಿಂದ ನಾನು ಇಸ್ಕಾನ್ ಜೊತೆಗೆ ಇದ್ದೇನೆ. ಪ್ರತಿನಿತ್ಯ 16 ರೌಂಡ್ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತೇನೆ. ಖಂಡಿತವಾಗಿಯೂ ಹೇಳ್ತೇನೆ, ಇದು ಈ ಗೊಂದಲ ಏನಿರುತ್ತೆ ನಮಗೆ ಜೀವನದ ಹೆಜ್ಜೆ ಹೆಜ್ಜೆಗೂ ಬರುತ್ತೆ. ಕೆಲವೊಂದು ಟೈಮ್ ಸ್ಥಿರತೆ ಬೇಕು. ನಮ್ಮ ಬುದ್ಧಿ ಸ್ಥಿರವಾಗಿರ್ಬೇಕು. ನಮ್ಮ ಬುದ್ಧಿ ಭಗವಂತನಲ್ಲಿರಬೇಕು. ನನಗೆ ಜಾಸ್ತಿ ಬುದ್ಧಿ ಇದೆ ಅಂತ ನಾವು ಅಹಂಕಾರ ಪಟ್ಕೊಳ್ಬಾರ್ದು. ಅದರಿಂದ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ಕಾರ್ಪಣ್ಯ, ಯಾವುದೇ ಗೊಂದಲ ಇದೆ, ಸಿಕ್ಕಾಪಟ್ಟೆ ನನಗೆ ಅರ್ಥನೇ ಆಗ್ತಾ ಇಲ್ಲ, ಏನ್ ಮಾಡ್ಬೇಕು ನಾನು ಅನ್ನುವಂತಹದ್ದು, ಅಂತಹ ಒಂದು ಕಾರ್ಪಣ್ಯ ದೋಷದಿಂದ ನಾನು ಬಳಲ್ತಾ ಇದ್ದೇನೆ. ಅಷ್ಟೇ ಅಲ್ಲ, ನೀನು ನನಗೆ ಮಾರ್ಗದರ್ಶನ ಮಾಡು, ನಾನು ನಿನಗೆ ಶರಣಾಗತನಾದ ಆತ್ಮ. ಬಹಳ ಮುಖ್ಯವಾದಂತಹದ್ದು ಆತ್ಮ. ಅವನು ಹೇಳ್ತಾ ಇದ್ದಾನೆ, ನಾನು ಶರಣಾಗತನಾದಂತಹ ಅರ್ಜುನ ಅಂತ ಹೇಳ್ತಾ ಇಲ್ಲ ಅಲ್ವಾ. ನೀನ್ ಯಾರು? ಈಗ ಯಾರಾದ್ರೂ ನಿಮ್ಗೊಂದು ಪ್ರಶ್ನೆ ಕೇಳಿದ್ರೆ ನೀನ್ ಯಾರು ಅಂದ್ರೆ ಏನ್ ಹೇಳ್ತೀರಾ ಉತ್ತರ ನೀವು? ನಾನು ನನ್ನ ಹೆಸರು ಹೇಳ್ತೀನಿ, ಇಲ್ಲ ನಾನು ನನ್ನ ಪ್ರೊಫೆಷನ್ ಹೇಳ್ತೀನಿ, ನಾನು ಬೇರೆ ಏನೇನೋ ಹೇಳ್ತೀನಿ, ನಾನು ಅವ್ರ ಮಗ ಇವ್ರ ಮಗ, ಅದೆಲ್ಲ ಸಂಬಂಧಗಳು. ನನ್ನ ಹೆಸರು ಅದು ನನ್ನ ಹೆಸರಾಯಿತು, ಅಥವಾ ನಾನು ಮಾಡುವಂತ ಉದ್ಯೋಗ ಅದು ನನ್ನ ಉದ್ಯೋಗ ಆಯಿತು. ಹಾಗಿದ್ರೆ ನಾನು ಯಾರು?
ಅನ್ನುವಂಥದ್ದನ್ನ ಒಂದು ಪ್ರಶ್ನೆಯನ್ನು ನಾವು ಮಾಡ್ಕೊಂಡಾಗ, ನಾನು ಯಾರು ಅನ್ನುವಂಥದ್ದನ್ನ ನಾವು ಉತ್ತರವನ್ನು ಹುಡುಕೋಕ್ ಹೋದಾಗ ನಮ್ಗೆ ಸಿಗೋದೇ, ನಾನು ಈ ಶರೀರ ಅಲ್ಲ, ನಾನಿದ್ಯಾವುದೂ ಅಲ್ಲ, ನಾನು ಭಗವಂತನಿಂದ ಪ್ರತ್ಯೇಕಗೊಂಡಂತಹ ಒಂದು ಆತ್ಮ ಅಥವಾ ಚೇತನ ಅನ್ನುವಂಥದ್ದು ನಮಗೆ ಅರ್ಥ ಆಗುತ್ತೆ. ಆದ್ರಿಂದ ಅವನಿಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದಾನೆ, ನಾನು ನಿನಗೆ ಶರಣಾಗತನಾದಂತಹ ಆತ್ಮ ಅನ್ನೋದನ್ನ ಇಲ್ಲಿ ಅವನು ಹೇಳ್ತಾ ಇದ್ದಾನೆ. ಇಲ್ಲಿ ನೋಡಿ, ಏನ್ ಕಾಣಿಸ್ತಾ ಇದೆ ನಿಮ್ಗೆ? ಹರೇ ಕೃಷ್ಣ, ಏನ್ ಕಾಣಿಸ್ತಾ ಇದೆ? ಭಾರತಿ ಮಾತಾಜಿ, ನೀವು ಯಾರಾದ್ರೂ ಅನ್ಮ್ಯೂಟ್ ಮಾಡ್ಬೋದು. ಯಾರಾದ್ರೂ ಬೇರೆ ಯಾರು? ನಿತ್ಯ ಮಾತಾಜಿ, ಅನು ಮಾತಾಜಿ, ಕವಿತಾ ಮಾತಾಜಿ, ಛಾಯಾ ಮಾತಾಜಿ, ಯಾರು? ರೇಷ್ಮಾ ಯಾಕೆ ಕ್ಲೌಡ್ಸ್ ಪ್ರಭುಜಿ, ಕ್ಲೌಡ್ಸ್. ಹರೇ ಕೃಷ್ಣ, ಕ್ಲೌಡ್ಸ್ ಕಾಣ್ತಾ ಇದೆ. ಕ್ಲೌಡ್ಸ್ ಕಾಣಿಸ್ತಾ ಇದೆ. ಈಗೇನ್ ಕಾಣಿಸ್ತಾ ಇದೆ? ಮರ ಕಾಣಿಸ್ತಾ ಇದೆ. ಹಸಿರು ಗಿಡ, ಮರ, ಹಸಿರು ಗಿಡ ಕಾಣಿಸ್ತಾ ಇದೆ. ಈಗೇನ್ ಕಾಣಿಸ್ತಾ ಇದೆ? ಗಿಳಿ, ಗಿಳಿ ಕಾಣಿಸ್ತಾ ಇದೆ. ಗಿಳಿ ಕಾಣಿಸ್ತಾ ಇದೆ. ಗಿಳಿ ಕಾಣಿಸ್ತಾ ಇದೆ. ಗಿಳಿ ಎಲ್ಲಿದೆ ಈಗ? ಅದು ಮರದಲ್ಲಿ ಪ್ರಭುಜಿ. ಮರದಲ್ಲಿದೆ. ಆ ಗಿಳಿಯನ್ನ ನೋಡ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕಾಯ್ತು? ಮೊದಲು ಆ ಗಿಳಿಯ ಕಡೆಗೆ, ಆ ಮರದ ಕಡೆಗೆ ಹತ್ರ 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 ಹೋಗ್ಬೇಕು. ಅವಾಗ ಮಾತ್ರ ನಮ್ಗೆ ಆ ಗಿಳಿ ಕಾಣಿಸುತ್ತೆ. ದೂರಿಂದ ನಿಂತ್ಕೊಂಡ್ರೆ ಆ ಗಿಳಿ ಕಾಣಿಸ್ತಾ ಇತ್ತ ನಮ್ಗೆ? ಇಲ್ಲ. ಅದೇ ರೀತಿ ನಮ್ಗೆ ಭಗವಂತ ಕಾಣಿಸ್ಬೇಕಂದ್ರೆ ನಮ್ಗೆ ಮೊದ್ಲೇನು, ಇಲ್ಲೇನ್ ಕಾಣಿಸ್ತಾ ಇದೆ ಈಗ? ಒಂದು ಬಿಂದು ಕಾಣಿಸ್ತಾ ಇದೆ ಪ್ರಭುಜಿ. ಅಲ್ಲ, ಬಿಂದು ಜೊತೆಗೆ ಏನ್ ಕಾಣಿಸ್ತಾ ಇದೆ? ಬ್ರಹ್ಮಜ್ಯೋತಿ ತರ ಕಾಣಿಸ್ತಾ ಇದೆ, ಸೂರ್ಯನ ಕಿರಣ ತರ. ಬ್ರಹ್ಮಜ್ಯೋತಿ ಕಾಣಿಸ್ತಾ ಇದೆ. ಬ್ರಹ್ಮಜ್ಯೋತಿ ಕರೆಕ್ಟ್ ಆಗಿ ಹೇಳಿದಿರಿ ನೀವು ಮಾತಾಜಿ. ಬ್ರಹ್ಮಜ್ಯೋತಿನೇ ಕಾಣಿಸ್ತಾ ಇರುವಂತಹದ್ರಲ್ಲಿ ಪ್ರಖರತೆ, ಈ ಭಗವಂತನ ಏನು ಪ್ರಜ್ವಲ ಪ್ರಖರತೆ ಅಥವಾ ಅವನ ಜ್ಯೋತಿ, ಅವನ ಪ್ರಭೆ ಅಂತ ನಾವು ಹೇಳ್ಬೋದು. ಈ ಪ್ರಭೆಯನ್ನ ಕಾಣಿಸ್ತಾ ಇದೆ. ಈಗ ನಿಮ್ಗೆ ಏನ್ ಕಾಣಿಸ್ತಾ ಇದೆ ಇಲ್ಲಿ? ತರ ಕ್ಲಿಯರ್ ಇಲ್ಲ ಪ್ರಭುಜಿ. ಕ್ಲಿಯರ್ ಇಲ್ಲ, ಕ್ಲಿಯರ್ ಇಲ್ಲ. ಕರೆಕ್ಟ್. ಅದು ಪರಮಾತ್ಮ. ಪರಮಾತ್ಮ ಅನ್ನುವಂಥವನು ಅವ್ಯಕ್ತ. ಪರಮಾತ್ಮ ಅವ್ಯಕ್ತನಾಗಿರೋದ್ರ ಪರಮಾತ್ಮ ಅಷ್ಟು ನಮಗೆ ಕಾಣಿಸೋದಿಲ್ಲ ಅಲ್ಲಿ ಕ್ಲಿಯರ್ ಆಗಿ. ಈ ಪರಮಾತ್ಮ ಅನ್ನುವಂಥವನು ಇದು ಭಗವಂತನನ್ನ ಅರ್ಥ ಮಾಡಿಕೊಳ್ಳುವಂತಹ 3 ಹಂತಗಳು. ಒಂದು, ಭಗವಂತನ ನಿರಾಕಾರ ರೂಪ, ಈ ಪ್ರಭೆ. ನೀವೇನ್ ಹೇಳಿದ್ರಿ? ಬ್ರಹ್ಮಜ್ಯೋತಿ. ಈ ಪ್ರಭೆ ಅನ್ನುವಂಥದ್ದು ಭಗವಂತನ ನಿರಾಕಾರ ರೂಪ. ಸೊ ಇದು ಸಹಿತ ಭಗವಂತನ ಕುರಿತಾಗಿಯೇ ನಮ್ಗೆ ಒಂದು ಮಾರ್ಗದರ್ಶನವನ್ನು ಮಾಡುತ್ತೆ. ಅದೇ ರೀತಿಯಾಗಿ ಪರಮಾತ್ಮ ಇದ್ದಾನೆ. ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ. ಪ್ರತಿಯೊಬ್ಬರ ಒಳಗೂ ಹೊರಗೂ ಪರಮಾತ್ಮ ಇದ್ದಾನೆ. ಅದನ್ನ ನಾವು ವಿಶ್ವರೂಪ ದರ್ಶನದಲ್ಲಿ ನಮ್ಗೆ ಅರ್ಥ ಆಗತ್ತೆ. ಅವನು ಹೇಗೆ ಎಲ್ಲ ಕಡೆ ಇದ್ದಾನೆ 10ನೇ ಅಧ್ಯಾಯದಿಂದಲೇ ಅರ್ಥ ಆಗತ್ತೆ ನಮಗೆ ಅದ್ರ ಬಗ್ಗೆ. ಈಗೇನ್ ಕಾಣಿಸ್ತಾ ಇದೆ? ಕೃಷ್ಣ, ಗಿಳಿ, ಹೂವು. ಅಲ್ಲಲ್ಲ, ಈಗ ಭಗವಂತ ನಮ್ಗೆ ಅಲ್ಲಿ ಕಾಣಿಸ್ತಾ ಇದ್ದಾನೆ. ಅವನು ಆಧ್ಯಾತ್ಮಿಕ ಪ್ರಪಂಚದಲ್ಲಿ, ಗೋಲೋಕದಲ್ಲಿ ಯಾವಾಗ್ಲೂ ತನ್ನ ಮೂಲ ರೂಪದಲ್ಲಿ ಇರ್ತಾನೆ. ಭಗವಂತ ಗ್ರಂಥಗಳ ಆಧಾರ ಇದೆ, ಮೂಲ ರೂಪದಲ್ಲಿ ಅವನು ಇರುವಂತಹದ್ದು. ಅದರಿಂದ ಭಗವಂತನನ್ನು ನಾವು ಮೂಲ ರೂಪದಲ್ಲಿ ನೋಡ್ಬೇಕಂದ್ರೆ ಮೊದಲು ಅವನ ಬ್ರಹ್ಮಜ್ಯೋತಿಯ ಬಗ್ಗೆ ತಿಳ್ಕೊಳ್ಳೋದು, ಆಮೇಲೆ ಪರಮಾತ್ಮನ ಕುರಿತಾಗಿ ಧ್ಯಾನ ಮಾಡುವಂತಹದ್ದು. ಹಾಗೆ ಆದ್ಮೇಲೆ ನಾವು ಯಾವಾಗ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ತೇವೆ, ಅಲ್ಲಿ ಹೋದಾಗ ಭಗವಂತನಲ್ಲಿ ನಾವು ನಮ್ಮ ಸಂಬಂಧವನ್ನ ಕಲ್ಪಿಸಿಕೊಂಡಾಗ ನಾವು ಭಗವಂತನ ಯಾವುದಾದ್ರೂ ರೀತಿಯಲ್ಲಿ ಅವನ ಸೇವೆಯನ್ನ ಮಾಡುವುದು. ಗಿಳಿಯಾಗಿ ಮಾಡುವುದು, ಹೂವಾಗಿ ಮಾಡ್ಬೋದು, ಪಕ್ಷಿಯಾಗಿ ಮಾಡ್ಬೋದು, ಅಥವಾ ಗೋಪಿಕಾ ಸ್ತ್ರೀಯರಾಗಿ ಅವನ ಸುತ್ತಲೂ ಯಾವಾಗ್ಲೂ ಇರುವಂತವರು, ನಂದ ಯಶೋದೆಯರು ವಾತ್ಸಲ್ಯ ಪ್ರೇಮದಲ್ಲಿ, ರಾಧೆ ಮಾಧುರ್ಯ ಪ್ರೇಮದಲ್ಲಿ, ಸಖನಾಗಿ ಅರ್ಜುನ ಸಖನ ಪ್ರೇಮದಲ್ಲಿ, ಅಥವಾ ಸೇವೆ ಮಾಡುವಂತಹದ್ದು ಹನುಮಂತ ಅಲ್ವಾ. ಆ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ನಾವು ಭಗವಂತನ ಜೊತೆಗೆ ನಮ್ಮ ನೇರ ಸಂಪರ್ಕವನ್ನ ಮಾಡ್ಕೊಳ್ಬಹುದು ಆಧ್ಯಾತ್ಮಿಕ ಪ್ರಪಂಚಕ್ಕೆ ನಾವು ಹೋದಾಗ. ಆಗ ನಮಗೆ ಭಗವಂತನ ಅಂದ್ರೆ ಇನ್ ರಿಯಲ್ ಅವನ ಜೊತೆ ನಾವು ಮಾತಾಡ್ಬೋದು. ಅವನ ಜೊತೆ ನಾವು ಅವನ ಇನ್ಸ್ಟ್ರಕ್ಷನ್ ಅನ್ನು ತಗೊಂಡು ಅವನ ಅನುಯಾಯಿಗಳಾಗಿ, ಕೆಲವೊಂದು ಟೈಮು ಅತ್ಯಂತ ಶಕ್ತಿಗಳು ಬೇರೆ ಬೇರೆ ರೀತಿಯಲ್ಲಿ ಪ್ರಕಟವಾಗ್ತಾ ಇರುತ್ತೆ ಈ ಪ್ರಪಂಚದಲ್ಲಿ. ಆ ಶಕ್ತಿಗಳೆಲ್ಲ ಪ್ರಕಟವಾಗುವುದು ಅವನ ಇಚ್ಛೆಯ ಮೇರೆಗೆ ಆಗ್ತಾ ಇರುವಂತಹದ್ದು. ಸೊ ನಾವು ನೋಡೋಣ ಮುಂದೆ ಏನ್ ಹೇಳ್ತಾ ಇದ್ದಾನೆ ಭಗವಂತ ಅರ್ಜುನನ 5 ಕಾರಣಗಳಲ್ಲಿ. ಒಂದನೇದಾಗಿ ಸಹಾನುಭೂತಿಗೆ ಹೇಳ್ತಾ ಇದ್ದಾನೆ. ದೇಹಿನೋಸ್ಮಿನ್ಯತಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತೆ. ಹರೇ ಕೃಷ್ಣ. ಯಾರಾದ್ರೂ ಬೇರೆಯವರು ಓದ್ತೀರಾ? ಇಲ್ಲ ಮಾತಾಜಿಗೆ ಹೇಳ್ತೀನಿ ನಾನು. ಯಾರು? ಕವಿಯತ್ರಿ, ಧನ್ಯವಾದಗಳು. ಓದ್ತೀರಾ ಮಾತಾಜಿ? ಎಸ್ ಪ್ರಭುಜಿ. ಹರೇ ಕೃಷ್ಣ. ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲಿ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ. ಹರೇ ಕೃಷ್ಣ ಪ್ರಭುಜಿ. ಸೊ ಇವತ್ತಿನ ಈ ಭಗವದ್ಗೀತೆ ಜ್ಞಾನ ಆದ್ಮೇಲೆ ಯಾರೇ ಒಬ್ರು ಶರೀರವನ್ನ ತ್ಯಾಗ ಮಾಡಿದಾಗ ಅವರು ಸಾಯ್ತಾ ಇಲ್ಲ. ಅಲ್ಲಿ
ಏನಾಗ್ತಾ ಇದೆ? ಇಲ್ಲಿ ಹೇಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಕ್ತಾ ಇದೆ. ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಆತ್ಮ ಅನ್ನುವಂಥದ್ದು ಹೋಗ್ತಾ ಇದೆ. ನಿಜವಾಗಿ ಸಾಯ್ತಾ ಇಲ್ಲ. ಅವ್ರದ್ದು ಇನ್ನೊಂದು ಪ್ರಯಾಣ, ಮುಂದಿನ ಪ್ರಯಾಣ ಅವರು ನಡೀತೆ. ಅಲ್ಲಿಂದ ಮುಂದೆ ಇನ್ನೊಂದು ಶರೀರ ಸಿಗತ್ತೆ, ಅವರು ಬೇರೆ ಕಡೆ ಹೋಗ್ತಾರೆ. ಭಗವಂತ ಕೊಟ್ಟಿರುವಂತಹ ಯಾವುದಾದ್ರೂ ಒಂದು ಕರ್ತವ್ಯವನ್ನು ನಿರ್ವಹಿಸೋದಕ್ಕೋಸ್ಕರ ಅವರು ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋಗ್ತಾರೆ. ಈ ಶರೀರ ಹೇಗ್ ಬರುತ್ತೆ, ಏನ್ ಬರುತ್ತೆ ನಮ್ಗೆ ಇನ್ನು ಮುಂದಿನ 2-3 ಅಧ್ಯಾಯದಲ್ಲಿ ನಮ್ಗೆ ಕರೆಕ್ಟಾಗಿ ಅರ್ಥ ಆಗತ್ತೆ. ಅದರಿಂದ ಮೊದಲು ಏನ್ ಮಾಡೋದು, ಹೀಗೆ ಒಂದು ಶಿಶು ಬರುತ್ತೆ, ದೊಡ್ಡದಾಗ್ತಾ ಹೋಗುತ್ತೆ. ಈಗ ಶರೀರ ಬೇರೆ ಆಗ್ತಾ ಹೋದ್ರೂ, ಈಗ ನಾವು ಶರೀರನೇ ಆಗಿದ್ದಿದ್ರೆ ಇಲ್ಲೆಲ್ಲರೂ ಬೇರೆ 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 ಬೇರೆಯವರು ಆಗ್ಬೇಕಾಗಿತ್ತು. ಆದ್ರೆ ಇಲ್ಲಿಂದ ಇಲ್ಲಿ ತನಕ ನಾವು ಒಂದೇ. ಸತ್ಮೇಲೂ ಆಮೇಲೆ ಆತ್ಮ ಅನ್ನುವಂಥದ್ದು ಈ ಶರೀರವನ್ನು ಬಿಟ್ಟು ಹೋಗುತ್ತೆ. ಈ ಶರೀರ ಪಂಚಭೂತಗಳಲ್ಲಿ ಲೀನವಾಗತ್ತೆ ಅನ್ನುವಂಥದ್ದನ್ನ. ಆದ್ರಿಂದ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನೀನು ಸಹಾನುಭೂತಿ ಬೇಡ, ಅವ್ರು ಸಾಯ್ತಾರೆ ಅನ್ನೋಂಥದ್ದು ನಿನ್ಗೆ ಸಹಾನುಭೂತಿ ಬೇಡ. ಅವರು ಆಕ್ಚುಲಿ ಸಾಯ್ತಾ ಇಲ್ಲ, ಅವರು ಶರೀರ ತ್ಯಾಗವನ್ನಷ್ಟೇ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವನು ಹೇಳ್ತಾ ಇದ್ದಾನೆ. ಅವ್ರು ಹೋಗ್ತಾ ಇರ್ತಾರೆ ಅನ್ನುವಂಥ. ಅದರಿಂದ ಇದನ್ನ ನೀವು ಯಾವಾಗ ಅರ್ಥ ಮಾಡಿಕೊಳ್ತಾರೆ, ಇನ್ಮೇಲೆ ದುಃಖ ಅನ್ನುವಂಥದ್ದು ಖಂಡಿತವಾಗಿ ಆಗುದಿಲ್ಲ. ಆದ್ರೆ ಏನು, ಯಾವುದೇ ಆಗ್ಲಿ, ಯಾರಾದ್ರೂ ಭಗವಂತನ ಕೃಷ್ಣ ಪ್ರಜ್ಞೆಯಲ್ಲಿ ಇರುವಾಗ ಅವರು ಶರೀರ ತ್ಯಾಗ ಮಾಡ್ತಾ ಇದ್ರೆ ಆದಷ್ಟು ನಾವು ಭಗವಂತನ ಹೆಸರನ್ನ ತಗೊಳ್ಬೇಕು. ಅವರು ಶರೀರ ತ್ಯಾಗ ಮಾಡುವ ಸಮಯ ಬಂದಾಗ ಆ ಥರದ ಒಂದು ಅಲ್ಲ, ಯಾವಾಗ್ಲೂ ಮಾಡ್ತಾ ಇದ್ರಂತೂ 24/7 ನಾವು ಅಂದ್ರೆ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ಇದ್ರೆ, ಯಾವಾಗಲೂ ಮಾಡ್ತಾ ಇದ್ರೆ, ಅವನ ಪ್ರಜ್ಞೆಯಲ್ಲೇ ನಾವಿದ್ರೆ ಖಂಡಿತವಾಗಿ ಅಂತಹ ಪರಿಸ್ಥಿತಿಯೇ ಬರೋದಿಲ್ಲ. ಆದ್ರೆ ವಿಶೇಷವಾಗಿ ಸಾವಿನ ಸಮಯದಲ್ಲಿ ನಾವು ಭಗವಂತನ ಹೆಸರನ್ನ ತೆಗೆದುಕೊಳ್ಬೇಕು ಅನ್ನೋದನ್ನ ಮುಂದೆ ಅವನು ಹೇಳ್ತಾನೆ. ಅದು ಭಕ್ತಿ ಯೋಗದಲ್ಲಿ ನಾವು ಹೋದಾಗ ತಿಳ್ಕೊಳ್ಬಹುದು ಅದ್ರ ಬಗ್ಗೆ. ಸೊ ಈಗ ನೋಡೋಣ, ಅದು ಈ ಆತ್ಮದ ಗುಣಲಕ್ಷಣಗಳನ್ನ ಇಲ್ಲಿ ಹೇಳಲಾಗಿದೆ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಚೈನಂ ಕ್ಲೇದಯಂತ್ಯಾಪೋ ನಾ ಶೋಷಯತಿ ಮಾರುತಃ. ಹರೇ ಕೃಷ್ಣ. ಭಾರತಿ ಇಂದಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಆತ್ಮವನ್ನು ಶಸ್ತ್ರಗಳು ಕತ್ತರಿಸಲಾರವು, ಅಗ್ನಿಯು ಸುಡಲಾರದು, ನೀನು ನೆನೆಸಲಾರದು ಮತ್ತು ಗಾಳಿಯು ಒಣಗಿಸಲಾರದು. ಧನ್ಯವಾದಗಳು ಪ್ರಭುಜಿ. ಆತ್ಮಕ್ಕೆ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆತ್ಮ ಅನ್ನುವಂತಹದ್ದು ಒಂದು ಶಕ್ತಿ, ಚೇತನ, ಅದು ಭಗವಂತನಿಂದ ಪ್ರತ್ಯೇಕಗೊಂಡು ಬಂದಿರುತ್ತೆ. ಆದ್ರೆ ಆದ್ರೂ ಹೇಳ್ತೇವೆ ನಾವು ಆತ್ಮಹತ್ಯೆ ಅನ್ನುವಂಥದ್ದು. ಯಾಕೆ ಅನ್ನೋದು ನಾವು ಮುಂದೆ ಡಿಸ್ಕಸ್ ಮಾಡೋಣ ಹೋಗ್ತಾ. ಅದರಿಂದ ಈ ಆತ್ಮ ಅನ್ನುವಂಥದ್ದನ್ನ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆತ್ಮ ಅನ್ನುವಂಥದ್ದು ಭಗವಂತನಿಂದ ಪ್ರತ್ಯೇಕಗೊಂಡಂತಹ ಒಂದು ಶಕ್ತಿ. ಈ ಆತ್ಮದ ನಿಜವಾದ ಗುಣಲಕ್ಷಣಗಳು, ಭಗವಂತ ಸಚ್ಚಿದಾನಂದ ಆದ್ರೆ, ಸಚ್ಚಿತ್ ಆನಂದನಾದ್ರೆ ಆತ್ಮವು ಸಚ್ಚಿತ್ ಆನಂದ. ಈಗ ಉದಾಹರಣೆಗೆ ಸಮುದ್ರದ ಒಂದು ಹನಿ ಹೊರಗಡೆ ತೆಗೆದ್ರೆ ಆ ಹನಿಗೆ ಸಮುದ್ರದ ಗುಣಲಕ್ಷಣಗಳನ್ನ ಹೊಂದಿದ್ರು ಅದು ಸಮುದ್ರ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಆತ್ಮಗಳು ಭಗವಂತನ ಅಂದ್ರೆ ಆತ್ಮ ಅಂದ್ರೆ ಪೂರ್ತಿಯಾಗಿ ಪವಿತ್ರತೆಯನ್ನ ಹೊಂದಿದಾಗ ಏನಾಗತ್ತೆ, ಅದು ಭಗವಂತನ ಗುಣಲಕ್ಷಣಗಳನ್ನ ಹೊಂದುತ್ತೆ. ಆದ್ರೆ ಅದು ಭಗವಂತ ಆಗಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಅಣು ವಿಭುವಿನ ವ್ಯತ್ಯಾಸ, ಒಂದು ಹನಿಗೂ ಸಾಗರಕ್ಕೂ ಇರುವಂತಹ ಭಗವಂತ ಸಾಗರ. ಆ ರೀತಿಯಾಗಿ ನಾವು ತಿಳ್ಕೊಳ್ಬಹುದು. ಅವಾಚ್ಯವಾದಾಂಶ ಬಹೂನ್ ವದಿಷ್ಯಂತಿ ತವ ಹಿತಾಃ ನಿಂದತಸ್ತವ ಸಾಮರ್ಥ್ಯಂ ತಥೋ ದುಃಖತರಂ ನು ಕಿಂ. ಹರೇ ಕೃಷ್ಣ. ಭಾರತಿ ಮಾತಾಜಿ. ನಿನ್ನ ಶತ್ರುಗಳು ನಿನ್ನ ವಿಷಯವಾಗಿ ಅವ್ಯಾಚ ಶಬ್ದಗಳನ್ನಾಡುವವರು, ನಿನ್ನ ಸಾಮರ್ಥ್ಯವನ್ನು ನಿಂದಿಸುವರು. ನಿನಗೆ ಇದಕ್ಕಿಂತ ಹೆಚ್ಚು ದುಃಖಕರವಾದದ್ದು ಏನುಂಟು? ಸೊ ಅವನು ಸಂತೋಷವಿಲ್ಲ ಅಂತ ಹೇಳ್ತಾನೆ. ನನಗೆ ಯಾಕೆ? ಆಗ ಅವನು ಹೇಳ್ತಾ ಇದ್ದಾನೆ, ನಿನಗೆ ಇದಕ್ಕಿಂತ ಹೆಚ್ಚು ಜಾಸ್ತಿ ಬೇಕಾ? ನಿನ್ನ ಕರ್ತವ್ಯವನ್ನ ನೀನು ಮಾಡದೇನೆ ನಿನ್ನನ್ನ ನಿಂದಿಸ್ತಾರೆ ಅವರು. ಅದಕ್ಕಿಂತ ಹೆಚ್ಚು ಈಗ ನೋಡಿ, ಆಡ್ಕೊಳ್ಳೋರು ಆಡ್ಕೊಳ್ತಾರೆ ಅಲ್ವಾ. ಅದರಿಂದ ಅವನು ಹೇಳ್ತಾ ಇದ್ದಾನೆ, ಅದಕ್ಕಿಂತ ನಿನ್ಗೇನಿದೆ, ಅದರಿಂದ ನೀನು ಚಿಂತೆ ಮಾಡಬೇಡ, ಯುದ್ಧ ಮಾಡು. ನಿನ್ನ ನಿಗದಿತ ಕರ್ತವ್ಯ. ಯಾಕೆ ಅವನು ಅರ್ಜುನ ಯಾರು? ಕ್ಷತ್ರಿಯನ ಕರ್ತವ್ಯ ಏನು? ಮಾಡ್ಬೇಕು. ಅವನು ಧರ್ಮಕ್ಕೆ ಧರ್ಮ ಮತ್ತು ಅಧರ್ಮದ ಮಧ್ಯದಲ್ಲಿ ಹೋರಾಟ ನಡೀತಾ ಇರುವಾಗ ಅವನು ತನ್ನವರು, ತನ್ನ ಮಕ್ಕಳು, ತನ್ನ ಅಜ್ಜ, ತನ್ನ ತಂಗಿ, ತನ್ನ ತಮ್ಮ ಆ ತರ ಆಲೋಚನೆ ಮಾಡ್ತಾ ಕೂತ್ಕೊಂಡ್ರೆ ಹೇಗಾಗತ್ತೆ? ಅವನ ಕರ್ತವ್ಯ ಏನು? ಕ್ಷತ್ರಿಯನ ಕರ್ತವ್ಯ ಏನು? ಧರ್ಮ ಅಧರ್ಮದ ನಡುವೆ ಯುದ್ಧ ಆಗ್ತಾ ಇರುವಾಗ ಅವನು ಏನನ್ನು ನೋಡಬಾರದು, ಯುದ್ಧ ಮಾಡ್ಲೇಬೇಕಲ್ಲಿ. ಯುದ್ಧ ನಿರ್ಣಯವಾಗಿದೆಯಲ್ಲ, ಅಂತಹ ಯುದ್ಧ ನಿರ್ಣಯವಾದ್ಮೇಲೆ ಮತ್ತೆ ನೀನು ಈಗ ಯುದ್ಧದ ಮಧ್ಯದಲ್ಲಿ ನೀನು ಅಂತ ಹೆಂಗಸರ ತರ ಅಳ್ತಾ ಕೂತ್ಕೊಂಡ್ರೆ ಹೇಗೆ? ಅಲ್ಲ, ಸಾರಿ, ಹೆಂಗಸಂತ ಬೇಜಾರು ಮಾಡ್ಬೇಡಿ. ಅಂದ್ರೆ ಆ ಒಂದು ನಾವು ಈಗ ಲೌಕಿಕ ಭಾಷೆಯಲ್ಲಿ ಹೇಳೋದಾದ್ರೆ, ಓಕೆ, ಸೊ ಅದಕ್ಕೂ ಪಾರಮಾರ್ಥಿಕ ಅಥವಾ ಆಧ್ಯಾತ್ಮಿಕ ಯಾವುದೇ ಕನೆಕ್ಷನ್ ಇಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಸೊ ಈಗ ಎಂತಹ ಸ್ತ್ರೀಯರು ಸಹಿತ ಯುದ್ಧ ಮಾಡಿದಾರಲ್ವಾ. ಕಿತ್ತೂರು ಚೆನ್ನಮ್ಮನಂತವ್ರು ನಾವು ಭೀಕರವಾದಂತಹ ಯುದ್ಧವನ್ನ ಮಾಡಿದ್ದಾರೆ.
ನಾವು ಈಗ ಲೌಕಿಕವಾಗಿ ನೋಡೋಕೆ ಹೋದ್ರು. ಅದರಿಂದ ಆ ಒಂದು ರೀತಿಯಲ್ಲ. ಅದರಿಂದ ಅವನು ಅಳಬಾರದು. ಅವನು ಕ್ಷತ್ರಿಯನಾಗಿರೋದ್ರಿಂದ ಅವನು ಕ್ಷತ್ರಿಯನಾಗಿ ತನ್ನ ಕರ್ತವ್ಯವನ್ನ ಮಾಡಬೇಕು ಅನ್ನುವಂಥದ್ದನ್ನ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬಹುದಂತು. ಅಥೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಮೋಕ್ಷಸೇ ಮಹೇಂ ತಸ್ಮಾದುತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ. ಸೊ ಅವನು ಹೇಳ್ತಾ ಇದ್ದಾನೆ, ಕುಂತಿಯ ಮಗನಾದ ಅರ್ಜುನನೇ, ನೀನು ಯುದ್ಧದಲ್ಲಿ ಮಡಿದು ಸ್ವರ್ಗವನ್ನು ಸೇರುತ್ತೀಯೆ ಅಥವಾ ಗೆದ್ದು ಭೂಮಿಯ ಮೇಲೆ ರಾಜ್ಯವನ್ನು ಅನುಭವಿಸುತ್ತೀಯ. ಆದ್ದರಿಂದ ದೃಢ ನಿಶ್ಚಯ ಮಾಡಿ ಎದ್ದೇಳು, ಯುದ್ಧ ಮಾಡು. ಅವನು ಹೇಳ್ತಾ ಇದ್ದಾನೆ, ನಿನಗೇನು ಬೇಕಾಗಿದೆ ಇಲ್ಲಿ? ಅದರಿಂದ ಏಳು, ಯುದ್ಧ ಮಾಡು. ನಿನಗೆ ಕ್ಷತ್ರಿಯನಾಗಿರೋದ್ರಿಂದ ನಿನಗೆ ಎರಡರಲ್ಲಿ ಒಂದು ಗ್ಯಾರಂಟಿ, ಸತ್ರ ಸ್ವರ್ಗ, ಇಲ್ಲ ಯುದ್ಧ ಮಾಡ್ಲಿಕ್ಕೆ ನಿಂಗೇನು ಭಯ. ನೀನು ನಿರ್ಣಯದ ಬಗ್ಗೆ ಚಿಂತೆ ಮಾಡಬೇಡ. ನಾನು ಸಾಯ್ತೀನಿ ಅಥವಾ ನಾನು ಗೆಲ್ತೀನಿ ಅನ್ನೋದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ. ಯುದ್ಧ ಮಾಡೋದಷ್ಟೇ ನಿನ್ನ ಕರ್ತವ್ಯ. ಅದರಿಂದ ನೀನು ಆ ಯುದ್ಧವನ್ನ ನೀನು ಮಾಡು. ಕರ್ಮಗಳ ಫಲಗಳನ್ನ ನೀನು ನನಗೆ ಬಿಟ್ಬಿಡು ಅನ್ನೋದನ್ನ ಆಕ್ಚುಲಿ ಭಗವಂತ ಹೇಳ್ತಾ ಇರುವಂತಹದ್ದು. ಕರ್ಮ ಫಲಗಳನ್ನ ನಾವು ತ್ಯಜಿಸಬೇಕು ಅನ್ನುವಂಥದ್ದೇ. ಅಂದ್ರೆ ಈಗ ಅದ್ರ ಮುಂದೆ ನಮ್ಗೆ ಅರ್ಥ ಆಗುತ್ತೆ. ನಾಳಿನ ಅಧ್ಯಾಯದಲ್ಲಿ ಕರ್ಮ ಮಾಡುವುದು ಹೇಗೆ ಅನ್ನೋದು ಅರ್ಥ ಆಗತ್ತೆ. ಈಗ ಪಾಪ ಚಟುವಟಿಕೆಗಳ ಬಗ್ಗೆ ಭಗವಂತ ಹೇಳ್ತಾ ಇದ್ದಾನೆ. ನೇಹ ವಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಹರೇ ಕೃಷ್ಣ. ಯಾರು ಓದ್ತೀರಿ? ನಾವು ಓದ್ತೀವಿ ಗುರುಜಿ. ಹಾ, ಓದಿ ಮಾತಾಜಿ. ಈ ಪರಿಶ್ರಮದಲ್ಲಿ ನಷ್ಟವಾಗಲಿ ಕುಗ್ಗುವುದಾಗಲಿ ಇಲ್ಲ. ಈ ಮಾರ್ಗದಲ್ಲಿ ಸಾಧಿಸುವ ಸ್ವಲ್ಪ ಪ್ರಗತಿಯು ಮನುಷ್ಯನನ್ನು ಮಹಾಭಯದಿಂದ ಕಾಪಾಡುತ್ತದೆ. ಸೊ ಇದು ಭಕ್ತಿಯಲ್ಲಿ, ಭಗವಂತನ ಕುರಿತಾಗಿ ಭಕ್ತಿಯಲ್ಲಿ ಮಾಡುವಂತಹ ನಿರ್ಣಯಗಳ ಬಗ್ಗೆ ಭಗವಂತ ಹೇಳ್ತಾ ಇದ್ದಾನೆ. ಯಾರು ಈ ಭಕ್ತಿಯನ್ನ ಸ್ವಲ್ಪವೇ ಸ್ವಲ್ಪ ನಾವು ಭಕ್ತಿಯನ್ನ ಮಾಡೋದರಿಂದ ಸಹಿತ ನಮ್ಮನ್ನ ಬಹಳ ಮಾದಂತಹ ಭಯದಿಂದ ನಮ್ಮನ್ನ ಕಾಪಾಡತ್ತೆ. ಅದರಿಂದ ನೀನು ಪಾಪಗಳ ಬಗ್ಗೆ ಚಿಂತೆ ಮಾಡಬೇಡ. ಅಂದ್ರೆ ನೀನು ನಿನ್ನ ನಿಗದಿತ ಕರ್ತವ್ಯವನ್ನ ಮಾಡು. ಅದನ್ನ ಭಗವಂತನ ಸೇವೆ ಅಂತ ಮಾಡು. ಉದಾಹರಣೆಗೆ ನೀವು ನೋಡ್ಬಹುದು, ಇಲ್ಲಿ ಹನುಮಂತ ಲಂಕೆಯನ್ನ ಸುಟ್ಟ, ಅವನಿಗೆ ಪಾಪ ಅಂಟ್ಕೊಂತ? ಹೇಳಿ ಮಾತಾಜಿ. ಇಲ್ರಿ ಪ್ರಭು. ಯಾಕೆ ಯಾಕೆ? ಧರ್ಮಕ್ಕಾಗಿ. ಭಗವಂತನ ಸೇವೆ ಅಂತ ಮಾಡ್ದ ಅವನು. ರಾಮನಿಗೋಸ್ಕರ ಮಾಡಿದಂತಹ ಸೇವೆ ಅಲ್ವಾ? ಹೌದಾ ಅಲ್ಲ? ಧರ್ಮಕ್ಕಾಗಿ ರಾಮನಿಗೋಸ್ಕರ ಮಾಡಿದಂತಹ ಸೇವೆ. ಆದ್ರಿಂದ ಅವನಿಗೆ, ಈಗ ನಾವೆಲ್ಲಾದ್ರೂ ಹೋಗಿ ಅಕ್ಕಪಕ್ಕದಲ್ಲಿ ಬೆಂಕಿ ಇಟ್ಬಿಟ್ರೆ ಆಗತ್ತಾ? ಒಂದು ಸೈನಿಕ ಯುದ್ಧ ಭೂಮಿಯಲ್ಲಿ ಅಥವಾ ಈ ನಮ್ಮ ಗಡಿ ರೇಖೆಯಲ್ಲಿ ಗಡಿ ಕಾಯುವವನು ಶತ್ರುಗಳ ಮೇಲೆ ಗುಂಡು ಹಾರಿಸಬಹುದು. ಅದೇ ಸೈನಿಕ ರಜೆದಲ್ಲಿ ಊರಿಗೆ ಬಂದಾಗ ಪಕ್ಕದ ಮನೆ ಮೇಲೆ ಗುಂಡು ಹಾರಿಸ್ಲಿಕ್ಕೆ ಆಗತ್ತಾ? ಇಲ್ಲ ಪ್ರಭುಜಿ. ಅಲ್ವಾ? ಯಾಕೆ? ಅಲ್ಲಿ ಅವನು ಮಾಡ್ತಾ ಇರೋದು ಕರ್ತವ್ಯ, ಇಲ್ಲಿ ಮಾಡ್ತಾ ಇರೋದು ಪಾಪ. ಅದೇ ವ್ಯತ್ಯಾಸ. ಓಕೆ. ಹಾಗೆ ಅದೇ ರೀತಿ ವಿಭೀಷಣ ತನ್ನ ತಮ್ಮನಿಗೆ, ತನ್ನ ಅಣ್ಣನಿಗೆ ದ್ರೋಹ ಮಾಡಿ ರಾಮನ ಹತ್ರ ಬರ್ತಾನೆ. ಇದು ಪಾಪನ? ಇಲ್ಲ ಪ್ರಭುಜಿ. ಈಗ ನಾವು ನಮ್ಮ ಮನೇಲಿ ನಮ್ಮ ಹಿರಿಯರಿಗೆ ಯಾರಿಗಾದ್ರೂ ಈ ತರ ದ್ರೋಹ ಮಾಡಿ ಎಲ್ಲೋ ಬೇರೆ ಕಡೆ ಹೋಗಿ, ಈಗ ಉದಾಹರಣೆಗೆ ನಮ್ಮ ಭಾರತೀಯ ಸೈನಿಕನೊಬ್ಬ ಈ ತರದ್ದು ದ್ರೋಹ ಮಾಡಿ ಪಾಕಿಸ್ತಾನಕ್ಕೆ ಹೋಗಿ ಎಲ್ಲ ಇನ್ಫಾರ್ಮೇಶನ್ ಅನ್ನ ಕೊಟ್ರೆ ಅದೇನಾಗತ್ತೆ? ಪಾಪ. ಕರೆಕ್ಟ್. ಯಾಕೆಂದ್ರೆ ಅಲ್ಲಿ ಧರ್ಮ ಅಧರ್ಮದ ಬಗ್ಗೆ ಚಿಂತನೆ ನಡೀತಾ ಇಲ್ಲ, ಸುಮ್ನೆ ಅಂದ್ರೆ ಪಾಪಗಳು ನಡೀತಾ ಇದೆ. ಅದರಿಂದ ಇಲ್ಲಿ ಭಗವಂತನ ಕುರಿತಾಗಿ ನಾವು ಮಾಡುವಂತಹ ಯಾವುದೇ ಕರ್ತವ್ಯ ಇದೆಯಲ್ಲ, ಅದಕ್ಕೆ ಯಾವುದೇ ಫಲಗಳು ಅಂಟ್ಕೊಳ್ಳುವಂಥದ್ದಿಲ್ಲ. ಅದರಿಂದ ಅದು ಕರ್ತವ್ಯ ಅಂತ ನಾವು ಭಕ್ತಿಯಲ್ಲಿ ಮಾಡಿರುವಂತಹ ಕರ್ತವ್ಯ. ಅದರಿಂದ ಅದು ನಮ್ಮನ್ನ ಮಹಾಭಯದಿಂದ ನಮ್ಮನ್ನ ಕಾಪಾಡುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಕುಟುಂಬ ಸಂಪ್ರದಾಯದ ಬಗ್ಗೆ, ವರ್ಣಶಂಕರದ ಬಗ್ಗೆ ಹೇಳ್ತಾ ಇದ್ದಾನೆ. ಯಾವನಾರ್ಥ ಉದಾಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಹರೇ ಕೃಷ್ಣ. ಯಾರು ಓದ್ತೀರಿ? ಒಂದು ಸಣ್ಣ ಚಾವಿ ಮಾಡುವ ಕೆಲಸವನ್ನೆಲ್ಲ ದೊಡ್ಡ ಜಲಾಶಯವು ಮಾಡಬಲ್ಲದು. ಹಾಗೆಯೇ ವೇದಗಳ ಹಿಂದಿರುವ ಉದ್ದೇಶಗಳನ್ನು ತಿಳಿದವನಿಗೆ ವೇದಗಳು ಎಲ್ಲ ಪ್ರಯೋಜನವೂ ಆಗುತ್ತದೆ. ಒಂದು ಸಣ್ಣ ಬಾವಿ, ಈ ಬಾವಿಯೇ ಅಂದ್ರೆ ಏನ್ ಮಾಡತ್ತೆ? ಅದು ಜಲಾಶಯನು ಮಾಡತ್ತೆ ಅನ್ನುವಂಥದ್ದು ಅಲ್ವಾ? ಬಾವಿ ಏನ್ ನೀರುಣಿಸತ್ತೆ, ಅದೇ ರೀತಿ ಜಲಾಶಯನು ನೀರುಣಿಸುತ್ತೆ. ಅದರಿಂದ ಅಂದ್ರೆ ಜಾಸ್ತಿ ನೀರಿದೆ ಅಲ್ಲಿ, ಅಷ್ಟೇ ಬಿಟ್ರೆ ಅಂದ್ರೆ ಈಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ
ಇಷ್ಟೇ ವ್ಯತ್ಯಾಸ. ಭಕ್ತಿಯನ್ನ ಮಾಡೋದ್ರಿಂದ, ಭಕ್ತಿಯ ಹಿಂದಿನ ಉದ್ದೇಶ ಏನು? ಭಗವಂತನನ್ನ ಸುಪ್ರೀತಿಗೊಳಿಸುವಂತ, ಭಗವಂತನ ಸಂತೋಷಕ್ಕಾಗಿ ಮಾಡುವಂತಹದ್ದು ಭಕ್ತಿ. ಯಾಕೆಂದ್ರೆ ಅವನ ಕೃಪೆ ನಮ್ಮ ಮೇಲೆ ಇರಲಿ ಅನ್ನುವಂಥದಕ್ಕೋಸ್ಕರ. ಅದೇ ರೀತಿಯಾಗಿ ವೇದಗಳನ್ನ ಅರ್ಥ ಮಾಡಿಕೊಳ್ಳುವುದೇನು? ಅದರ ಹಿಂದಿನ ಉದ್ದೇಶ ಏನು? ಅದು ಭಗವಂತನ ಸುಪ್ರೀತಿಗೆ, ಅವನ ಸಂತೋಷಕ್ಕೋಸ್ಕರನೇ, ಅಥವಾ ಅವನ ಅನುಗ್ರಹ ನಮ್ಮ ಮೇಲೆ ಇರಲಿ, ಅವನ ದೃಷ್ಟಿ ನಮ್ಮ ಮೇಲೆ ಇರಲಿ ಅನ್ನೋದಕ್ಕೋಸ್ಕರ ನಾವು ಅದನ್ನು ಅರ್ಥ ಮಾಡಿಕೊಳ್ಳುವಂತಹದ್ದು. ಅದರಿಂದ ಇಲ್ಲಿ ಭಕ್ತಿ ಅನ್ನ ಮಾಡುವುದರಿಂದ ಏನಾಗತ್ತೆ, ಇದು ವೇದಗಳ ಹಿಂದೆ ಏನು ನಮಗೆ ವೇದಗಳನ್ನ ಅರ್ಥ ಮಾಡಿಕೊಂಡ್ರೆ ಏನು ಪ್ರಯೋಜನಗಳು ನಮಗೆ ಸಿಗತ್ತೋ ಅಂತಹ ಪ್ರಯೋಜನಗಳು ಇಲ್ಲೂ ನಮಗೆ ಸಿಗತ್ತೆ ಅನ್ನೋದನ್ನ. ಅದರಿಂದ ನಾವು ಕುಟುಂಬ ಸಂಪ್ರದಾಯದ ಬಗ್ಗೆ ಇದು ಮಾಡಬಾರ್ದು, ನಾವು ಭಕ್ತಿಯನ್ನ ಹೇಳ್ಕೊಡ್ಬೇಕು ನಮ್ಮ ಪರಂಪರೆಯಲ್ಲಿ, ಅಂದ್ರೆ ನಮ್ಮ ನೆಕ್ಸ್ಟ್ ಜನರೇಷನ್ಸಿಗೆ. ಭಕ್ತಿ ಮಾಡೋದನ್ನ ನಾವು ಅವರಿಗೆ ಹೇಳ್ಕೊಟ್ಟಾಗ ಆಟೋಮೆಟಿಕಲಿ ನಮಗೆ ಭಯ ಇದೆಯಾ ಮುಂದೆ ಅವರ ಜೀವನ ಯಾವುದೇ ರೀತಿಯಾಗಿ ಏನೋ ಒಂಥರ ಹಾಳಾಗಿ ಹೋಗುತ್ತೋ ಅಥವಾ ದುಷ್ಪ್ರಜೆಗಳಾಗ್ತಾರೆ ಅಂದ್ರೆ ಆ ಭಕ್ತಿಯನ್ನು ನಾವು ಮಕ್ಕಳಲ್ಲಿ ಕಲ್ಟಿವೇಟ್ ಮಾಡಿದಾಗ, ನೀವೇ ಹೇಳಿ, ದೊಡ್ಡಾದ್ಮೇಲೆ ಅವರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಹುದಾ? ಯಾವಾಗ ಅವರು ಕಾಮಕ್ಕೆ ಹೋಗ್ತಾರೆ, ಕಾಮ ಅಂದ್ರೆ ಏನು ಅಂತ ನಾಳೆ ನಿಮ್ಗೆ ಅರ್ಥ ಆಗತ್ತೆ. ಆಗ ಈ ತೊಂದರೆಗಳು ಕಟ್ಟಿಟ್ಟ ಬುತ್ತಿ. ಭಕ್ತಿಯನ್ನ ಮಾಡೋದ್ರಿಂದ ಏನಾಗುತ್ತೆ, ಇದನ್ನ ನಾವು ನಮ್ಮ ಪರಂಪರೆಗೆ ಅಥವಾ ನಮ್ಮ ಮುಂದಿನ ಜನರೇಷನ್, ನಮ್ಮ ಮಕ್ಕಳಿಗೆ ನಾವು ಅಂದ್ರೆ ನಮ್ಮನ್ನು ನೋಡಿ ಅವರು ಇದು ಮಾಡ್ತಾರೆ. ನಾವು ಭಕ್ತಿಯನ್ನ ಮಾಡೋದ್ರಿಂದ ಅವರು ನೋಡಿ ಅದನ್ನೇ ಅನುಸರಿಸ್ಕೊಂಡು ಹೋಗ್ತಾರೆ. ಆದ್ರಿಂದ ಈ ವರ್ಣಶಂಕರ ಎನ್ನುವಂತಹದ್ದೇನಿದೆ, ಕುಟುಂಬ ಸಂಪ್ರದಾಯದ ನಾಶ ಅನ್ನುವಂತಹದ್ದೇನಿದೆ, ಅದು ಅಲ್ಲಿ ಬರುವುದಿಲ್ಲ ಅನ್ನೋದನ್ನೇ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ನಿರ್ಣಯದ ಬಗ್ಗೆ ಹೇಳ್ತಾ ಇದ್ದಾನೆ. ವ್ಯವಸಾಯಾತ್ಮಿಕ ಬುದ್ಧಿರ್ ಏಕೇಹ ಕುರು ನಂದನ ಬಹುಶಾಖಾಹ್ಯನಂತಾಶ್ಚ ಬದ್ಧಯೋ ವ್ಯವಸಾಯಿನಾಂ. ಹರೇ ಕೃಷ್ಣ. ಭಾರತಿ ಇಂದಿ ಮಾತಾಜಿ. ಈ ಮಾರ್ಗದಲ್ಲಿ ಇರುವವರು ದೃಢ ಸಂಕಲ್ಪ ಹೊಂದಿರುತ್ತಾರೆ ಮತ್ತು ಅವರಿಗೆ ಒಂದೇ ಗುರಿ, ಪ್ರೀತಿಯ ಕುರುನಂದನನೇ ನಿಶ್ಚಯ ಸ್ವಭಾವವಿಲ್ಲದವರ ಬುದ್ಧಿಗೆ ಅನೇಕ ಶಾಖೆಗಳಿರುತ್ತವೆ. ಈಗ ದೃಢ ಸಂಕಲ್ಪ ಅಂದ್ರೆ ನಾವೀಗ ಭಗವಂತನ ಹತ್ರ ಹೋಗ್ತೀವಿ, ಏನೋ ಒಂದು ಪೂಜೆ ಮಾಡಿಸ್ಬೇಕು, ಪಂಡಿತರು ಹೇಳ್ತಾರೆ ಸಂಕಲ್ಪ ಮಾಡಿ. ಈ ಸಂಕಲ್ಪ ಅಂದ್ರೆ ಏನು? ನಮ್ಮ ಇಷ್ಟಾರ್ಥಗಳ ಸೇವೆಗಳಿಗೆ ಸಂಕಲ್ಪ ಮಾಡಿಸ್ಕೊಳ್ಳೋದು. ಸಂಕಲ್ಪ ಅಂದ್ರೆ ಏನು? ಒಂದು ಕಲ್ಪನೆ ಅಥವಾ ನಾವು ಮಾಡುವಂತಹ ಒಂದು ದೃಢತೆ, ನಿಶ್ಚಯ, ನಿರ್ಣಯ, ಅದೇ ಸಂಕಲ್ಪ. ಈಗ ನಾವು ಒಂದು ಸ್ಟಾರ್ಟಿಂಗ್ ಅಲ್ಲಿ ನಾವು ಸಂಕಲ್ಪ ಮಾಡೋಣ ಅಂತ ಹೇಳಿದ್ವಿ, 18 ಅಧ್ಯಾಯಗಳನ್ನ ನೀವು ನನ್ನ ಜೊತೆ ಇದ್ದು ಮುಗಿಸ್ತೀರಿ ಅನ್ನುವಂತಹ ಒಂದು ಸಂಕಲ್ಪ. ಅದೇನು? ದೃಢ ನಿಶ್ಚಯ ಅಲ್ವಾ? ಆ ಒಂದು ನಿಶ್ಚಯದಿಂದ ಏನಾಗುತ್ತೆ, ಇದು ಯಾಕೆ ಮಾಡ್ತಾ ಇದ್ದೀವಿ ನಾವು ದೃಢ ನಿಶ್ಚಯವನ್ನ? ಯಾಕೆಂದ್ರೆ ಭಗವಂತನ ಮೇಲೆ ಇರುವಂತಹ ಭಕ್ತಿ, ಅವನ ಕುರಿತಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ಕುತೂಹಲ, ಹಂಬಲ ಅಲ್ವಾ? ಆ ರೀತಿಯಾಗಿ ನಾವು ಆ ಒಂದು ನಿಶ್ಚಯ, ಅದರಿಂದ ಭಗವಂತನ ಮೇಲೆ ಭಕ್ತಿಯಿಂದ ನಾವು ಯಾವುದೇ ಒಂದು ನಿರ್ಣಯವನ್ನ, ಸಂಕಲ್ಪವನ್ನ ಕೈಗೊಂಡಾಗ ನಮ್ಮ ಬುದ್ಧಿ ಅನ್ನುವಂಥದ್ದು ಅಥವಾ ನಮ್ಮ ಮನಸ್ಸು ಅನ್ನುವಂಥದ್ದು ಸ್ಥಿರವಾಗಿದ್ದಾಗ ಅದಕ್ಕೆ ಬ್ರಾಂಚಸ್ ಇರುವುದಿಲ್ಲ. ಈಗೇನಾಗತ್ತೆ, ಈಗ ನಮ್ಗೆ ತಿನ್ಬೇಕು, ಬಾಯಿ ತುಂಬಾ ಏನೋ ತಿನ್ಬೇಕು ಅನ್ನೋಂಥ ಆಸೆ ಬಂದಿದೆ. ಈ ಆಸೆ ಬಂದಾಗ ಏನಾಗುತ್ತೆ, ನಾವು ಅಲ್ಲಿ ತಿನ್ಬೇಕು, ಇಲ್ಲಿ ತಿನ್ಬೇಕು, ಅಲ್ಲಿ ಹೋಗೋಣ, ಅಲ್ಲಿ ಬೇಡ, ಇಲ್ಲಿ ಇನ್ನೂ ಚೆನ್ನಾಗಿದೆ, ಅಲ್ಲಿ ಹೋಗೋಣ, ಅಲ್ಲಿ ಬೇಡ. ಈಗೇನಾಗತ್ತೆ, ಇದು ಬ್ರಾಂಚ್ ಅಲ್ವಾ? ಇದು ದ್ವಂದ್ವತೆ, ಅಲ್ಲಿ ಹೋಗ್ಬೇಕಾ, ಇಲ್ಲಿ ಹೋಗ್ಬೇಕಾ, ಅಲ್ಲಿ ಹೋಗ್ಬೇಕಾ, ಇಲ್ಲಿ ಹೋಗ್ಬೇಕಾ? ಹಾಗಲ್ಲ. ಭಕ್ತಿಯಲ್ಲಿ ದೃಢ ಸಂಕಲ್ಪ ಮಾಡೋದ್ರಿಂದ, ಭಕ್ತಿಯಲ್ಲಿ ಇರೋದ್ರಿಂದ ಏನಾಗುತ್ತೆ, ನಾವು ಮಾಡುವಂತಹ ನಿರ್ಣಯ ಅದು ಭಕ್ತಿಯೇ ನಿರ್ಣಯ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬಹುದು ಇಲ್ಲಿ. ಅದರಿಂದ ನಿಶ್ಚಯ ಸ್ವಭಾವವಿಲ್ಲದವರ ಬುದ್ಧಿಗೆ ಅನೇಕ ಶಾಖೆಗಳಿರುತ್ತೆ. ಅದರಿಂದ ಈ ಬುದ್ಧಿಯನ್ನ ನಾವು ಸ್ಥಿರವಾಗಿ ಇಟ್ಕೊಳ್ಬೇಕು. ಅದು ಹೇಗೆ ಅನ್ನೋದನ್ನು ಭಗವಂತ ನಾಳಿನ ಅಧ್ಯಾಯದಲ್ಲಿ ಹೇಳ್ತಾನೆ. ಶ್ರೀ ಭಗವಾನುವಾಚ ಪ್ರಜಾಹತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಈ ಸ್ಥಿತಪ್ರಜ್ಞರ ಲಕ್ಷಣ ಏನು ಅನ್ನೋದನ್ನು ನಾವು ನೋಡಿದರೆ, ಭಾರತಿ ಇಂದಿ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ದೇವೋತ್ತಮ ಪರಮಪುರುಷನು ಹೇಳಿದನು, ಪಾರ್ಥ ಮನಸ್ಸಿನ ಭಾರತಿ ಇಂದಿ ಮಾತಾಜಿ ಓದ್ತಾರೆ. ಓಕೆ, ನೀವು ಓದಿದಿರಿ ಮಾತಾಜಿ, ಒಬ್ರೆ ಆತರ ಓದಬಾರದು, ಬೇರೆಯವರಿಗೂ ಅವಕಾಶ ಇರಲಿ. ನಾನು ಕೊಡ್ತೀನಿ. ಮಮ್ಮಿ ಹೆಸರು ಓದರಂಗ್ರೆ. ಹರೇ ಕೃಷ್ಣ ಪ್ರಭುಜಿ. ಹಾ, ಓದಿ ಮಾತಾಜಿ. ದೇವೋತ್ತಮ ಪರಮ ಪುರುಷನು ಹೇಳಿದನು, ಪಾರ್ಥ, ಮನಸ್ಸಿನ ಕಲ್ಪನೆಗಳಿಂದ ಇಂದ್ರಿಯ ಸುಖದ ವಿವಿಧ ಬಯಕೆಗಳು ಉಂಟಾಗುತ್ತವೆ. ಒಬ್ಬ ಮನುಷ್ಯನು ಇಂದ್ರಿಯ ಸುಖದ ಎಲ್ಲ ಬಗೆಯ ಆಸೆಗಳನ್ನು ತ್ಯಜಿಸಿ ಅವನ ಮನಸ್ಸು ಪರಿಶುದ್ಧವಾಗಿ ಆತ್ಮದಲ್ಲೇ ಸಂತುಷ್ಟನಾದಾಗ
ಆತನನ್ನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಇರುವವನೆಂದು ಕರೆಯುವರು. ಧನ್ಯವಾದಗಳು ನಮ್ಮ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭಾರತಿ ಮಾತಾಜಿ ಕ್ಷಮೆ ಇರಲಿ, ನಿಮಗೆ ಇಲ್ರಿ ಮ್ಯೂಟ್ ಪ್ರಭುಜಿ, ಮಾಡಿದೆ, ಧನ್ಯವಾದಗಳು. ನೆಕ್ಸ್ಟ್ ಅನ್ಮ್ಯೂಟ್ ಮಾಡ್ತೇನೆ. ಅಲ್ಲ, ಆಯ್ತು. ಅವರು ಓದ್ತಾ ಇದ್ರು, ಅವರಿಗೆ ಅವ್ರು ಆವಾಗ ಓದಿದ್ರಲ್ಲ. ಸೊ ಈಗ ನಮ್ಮ ಪ್ರಹ್ಲಾದ, ಭಕ್ತ ಪ್ರಹ್ಲಾದ, ಅವನ ದೃಢ ಸಂಕಲ್ಪದಿಂದ ಬುದ್ಧಿ ಸ್ಥಿರ ಮತಿಯಾಗಿ ಅವನು ನಾರಾಯಣನ ಸ್ಮರಣೆಯನ್ನ ಯಾವಾಗಲೂ ಮಾಡ್ತಾ ಇರೋದ್ರಿಂದ ಹಿರಣ್ಯಕಶಿಪು ಏನು ಮಾಡ್ಲಿಕ್ಕೆ ಅವನಿಗೆ ಆಗ್ಲಿಲ್ಲ. ಎಂತಹ ಕಷ್ಟಗಳನ್ನ ತಂದೊಡ್ಲಿಕ್ಕೆ ನೋಡ್ದ, ಏನು ಮಾಡ್ಲಿಕ್ಕೆ ಅವನಿಗೆ ಆಗ್ಲಿಲ್ಲ. ಸೊ ಅದರಿಂದ ನಮ್ಮ ಬುದ್ಧಿ ಸ್ಥಿರವಾಗಿದ್ರೆ, ನಮ್ಮ ಬುದ್ಧಿ ಪೂರ್ತಿಯಾಗಿ ಭಗವಂತನಲ್ಲಿಯೇ ನೆಲೆಸಿದ್ರೆ ನಮಗೂ ಸಹಿತ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಅವನು ಹೇಳ್ತಾ ಇದ್ದಾನೆ, ಹೇಗೆ ಏನಾಗತ್ತೆ ಹಾಗಿದ್ರೆ, ಯಾಕೆ ನಮಗೆ ಈ ರೀತಿಯಾದಂತಹ ಜೀವನದಲ್ಲಿ ಇಷ್ಟೊಂದು ಕಷ್ಟಗಳು ಇದು ಯಾಕೆ ಬರುತ್ತೆ? ಅದನ್ನ ನಾವಿಲ್ಲಿ ನೋಡ್ಕೊಳ್ಲಿಕ್ಕೆ ಹೋದಾಗ ಮನಸ್ಸಿನ ಕಲ್ಪನೆಗಳಿಂದ ಇಂದ್ರಿಯ ಸುಖದ ವಿವಿಧ ಬಯಕೆಗಳು ಬರುತ್ತೆ. ಮನಸ್ಸಿನ ಕಲ್ಪನೆ ಅಂದ್ರೆ ಏನೀಗ, ಅದು ಉದಾಹರಣೆಗೆ ಹೇಳಿದ್ನಲ್ಲ, ನನಗೆ ರುಚಿಕಟ್ಟಾಗಿ ರುಚಿಯಾದ ಏನನ್ನೋ ತಿನ್ಬೇಕು ಅನ್ನೋಂಥದ್ದು, ಎಲ್ಲೋಗಿ ತಿನ್ಬೇಕು, ಅದು ಒಂದು ಕಲ್ಪನೆ. ಫಸ್ಟ್ ಬರುವಂತದ್ದು ಮನಸ್ಸಿನಲ್ಲಿ ಆಸೆ, ಕಲ್ಪನೆ, ನಾನು ಊಹಿಸ್ಕೊಳ್ಳುವಂಥದ್ದು ಅದ್ರ ಬಗ್ಗೆ. ಆಮೇಲೆ ಏನಾಗತ್ತೆ, ಬಯಕೆ ಆಗತ್ತೆ, ಅದನ್ನ ನಾನು ಈಡೇರಿಸ್ಕೋಬೇಕು ಅನ್ನುವಂಥದ್ದು. ಅದು ಆ ಈಡೇರಿಸ್ಕೊಳ್ಳೋದೇನೋ ನಮ್ಮ ಇಂದ್ರಿಯಗಳಿಗೆ, ಕಣ್ಣಿಗೆ, ಬಾಯಿಗೆ, ನಾಲಿಗೆಗೆ, ಕಿವಿಗೆ ಅಲ್ವಾ, ನಮ್ಮ ಪಂಚೇಂದ್ರಿಯಗಳೇನಿದೆ ಆ ಎಲ್ಲಾ ಇಂದ್ರಿಯಗಳ ಸಂತುಷ್ಟಿಗಾಗಿ ಮಾಡುವಂತಹ ಕೆಲಸ ಆಗತ್ತೆ ಅದು. ಆದರೆ ಇದನ್ನ ನಾವು ಬಯಸದೆ, ಇಂದ್ರಿಯ ಸುಖದ ಅಪೇಕ್ಷೆ ಇಲ್ಲದೆ, ಆಸಕ್ತಿಗಳನ್ನ ತ್ಯಜಿಸಿ ಯಾರು ಪರಿಶುದ್ಧನಾಗಿ ಈ ರೀತಿಯಾಗಿ ನಾವು ಈ ಎಲ್ಲಾ ಬಯಕೆಗಳನ್ನ ತ್ಯಜಿಸ್ತೇವೋ ಅವನು ಪರಿಶುದ್ಧನಾಗಿ ಆತ್ಮನಲ್ಲಿಯೇ ಸಂತೋಷನಾದಾಗ ಅವಾಗ ಆತ್ಮ ಅನ್ನುವಂಥದ್ದು ಪರಿಶುದ್ಧವಾಗತ್ತೆ. ಆ ಪರಿಶುದ್ಧವಾದಂತಹ ಆತ್ಮ ದಿವ್ಯ ಪ್ರಜ್ಞೆಯಲ್ಲಿ ಇರುವಂತೆ ಅಂತಹ ಯಾರು ಈ ಸ್ಥಿತಪ್ರಜ್ಞ ಅನ್ನುವಂಥದ್ದನ್ನು ನಾವು ಹೇಳ್ಬೋದು. ಅಂದ್ರೆ ಆ ಸ್ಥಿರ ಮತಿ ಅಂತ ನಾವೇನ್ ಹೇಳ್ತೀವಿ, ಆ ಮತಿ ಅಥವಾ ಬುದ್ಧಿ ಅನ್ನುವಂಥದ್ದು ಸ್ಥಿರವಾಗಿರುವಂತಹದ್ದು ಯಾವಾಗ ಅಂದ್ರೆ ನಾವು ಇದೆಲ್ಲವನ್ನ ತ್ಯಜಿಸಿ ಆತ್ಮದಲ್ಲಿಯೇ ಸ್ಥಿತನಾದಾಗ ಅನ್ನೋದನ್ನ ಇಲ್ಲಿ ಹೇಳಲಾಗಿದೆ. ಧ್ರುವ ಮಹಾರಾಜನನ್ನು ಸಹಿತ ನೋಡ್ಬೋದು. 6 ವರ್ಷದ ಬಾಲಕ ಅರಣ್ಯಕ್ಕೆ ಹೋಗ್ತಾನೆ ಭಗವಂತನನ್ನ ಹುಡುಕೊಂಡು, ಒಂದೇ ಒಂದು ಉದ್ದೇಶದಿಂದ, ಏನು, ತನಗೆ ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕು ಅನ್ನುವಂತಹ ಒಂದು ಆಸೆ ಇರುತ್ತೆ. ಅದ್ರ ಮೇಲೆ ಅವನು ಭಗವಂತನನ್ನ ಹುಡುಕೊಂಡು ಹೋಗ್ತಾನೆ. ಆದ್ರೆ ಅವನ ಉದ್ದೇಶ, ನಾನು ಭಗವಂತನ ಹತ್ರ ಉತ್ತರ ಕೇಳ್ಕೊಂಡೇ ಹಿಂತಿರುಗಬೇಕು ಅನ್ನುವಂತಹದ್ದು. ಕೊನೆಗೆ ಭಗವಂತ ಅವನ ಎದುರಿಗೆ ಬರ್ತಾನೆ. ಒಂದು ಶಂಖದಿಂದ ಅವನ ತಲೆಯ ಮೇಲೆ ಶಂಖವನ್ನ ಸ್ಪರ್ಶಿಸುವುದರಿಂದ ಎಲ್ಲಾ ವೇದಗಳ ಜ್ಞಾನವನ್ನ ಅವನು ಪಡಿತಾನೆ. ಸೊ ಶ್ರೀಲಾ ಪ್ರಭುಪಾದರು ಇಂತಹ ಒಂದು ತಮ್ಮ 66ನೇ ವರ್ಷದಲ್ಲಿ ಪ್ರಪಂಚ ತಿರುಗಿ, ಯಾರಿಗೆ ಈ ವೇದ ಅಂದ್ರೆ ಗೊತ್ತಿಲ್ಲ, ಯಾರಿಗೆ ಈ ಭಗವಂತ ಅಂದ್ರೆ ಗೊತ್ತಿಲ್ಲ, ಅಂಥವ್ರ ಹತ್ರ ಹೋಗಿ ಈ ಭಗವಂತನ ಭಗವದ್ಗೀತೆಯ ಜ್ಞಾನವನ್ನು ಅವರಿಗೆ ಕೊಟ್ಟು, ಇವತ್ತು ಪ್ರಪಂಚದಾದ್ಯಂತ ಲಕ್ಷಾಂತರ ಭಕ್ತರು ಭಗವದ್ಗೀತೆಯನ್ನ, ಹರಿನಾಮ ಸ್ಮರಣೆಯನ್ನ ಮಾಡ್ತಾರೆ, ಹರಿ ಸಂಕೀರ್ತನೆಯನ್ನ ಮಾಡ್ತಾರೆ, ಹರಿಯ ಬಗ್ಗೆ ಹಾಡ್ತಾರೆ, ಹರಿಯ ಬಗ್ಗೆ ಅಂದ್ರೆ ತಮ್ಮನ್ನ ತಾವು ಮರೀತಾರೆ, ಭಗವಂತನ ನಾಮಸ್ಮರಣೆಯನ್ನ ಮಾಡ್ಕೊಳ್ತಾ. ಚಿತ್ತಪ್ರಜ್ಞನ ಆಗೋಲ್ಲಿ ನಮ್ಗೆ ಏನ್ ತೊಡಕಿದೆ, ಯಾಕೆ ನಾವು ನಮ್ಮ ಬುದ್ಧಿಯನ್ನ ಸ್ಥಿರವಾಗಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಹೇಳಲಿಕ್ಕೆ, ಧ್ಯಾಯತೆ ವಿಷಯಾನುಪಂಸ ಸಂಗಸ್ತೇಷು ಉಪಜಾಯತೆ, ಸಂಗಾ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ. ಹರೇ ಕೃಷ್ಣ. ಯಾರು ಓದ್ತೀರಿ? ಇದು ಭಾರತಿ ಮಾತಾಜಿ, ನೀವು ಓದ್ಬೋದು ಈಗ. ಯಾರು ಓದ್ತಾ ಇದ್ರಿ? ಸಾರಿ, ಯಾರೋ ಹರೇ ಕೃಷ್ಣ ಅಂದ್ರು. ಓದಿ ಮಾತಾಜಿ. ಕೃಷ್ಣ ಪ್ರಭುಜಿ. ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ. ಇಂಥ ಆಸಕ್ತಿಯಿಂದ ಕಾಮವು ಹುಟ್ಟುತ್ತದೆ. ಕಾಮದಿಂದ ಕ್ರೋಧವು ಉದ್ಭವವಾಗುತ್ತದೆ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಮೊದಲು ಆಸಕ್ತಿ, ಚಿಂತನೆ ಮಾಡುವಂತದ್ದು, ಮೊದಲು ನಾವು ಅದ್ರ ಬಗ್ಗೆ ಆಲೋಚನೆ ಮಾಡುವಂಥದ್ದು, ಆಮೇಲೆ ನಮಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಬರುವಂತಹದ್ದು. ಈಗ ಹಲವಾರು ರೀತಿಯಲ್ಲಿ, ಕೆಲವರಿಗೆ ಹಾಡು ಕಲಿಬೇಕು, ಕೆಲವರಿಗೆ ಏನೋ ಒಂದು ವಾದ್ಯವನ್ನ ನುಡಿಸ್ಬೇಕು. ಸೊ ಈ ರೀತಿಯಾದಂತಹ ಕೆಲವೊಂದು ಆದ್ರೆ ಅದು ಭಗವಂತನ ಕುರಿತಾಗಿ ಆಲೋಚನೆ ಇದ್ರೆ ಅದು ಕಾಮವಾಗಿ ಪರಿವರ್ತನೆ ಆಗೋದಿಲ್ಲ. ಆದ್ರೆ ಇಂದ್ರಿಯ ತೃಪ್ತಿಯ ಉದ್ದೇಶವೇ ಆಗಿದ್ರೆ ಅದು ಕಾಮವೇ ಅನ್ನುವಂತ ನೋಡೋದು, ಆಸಕ್ತಿ ಹುಟ್ಟಾಗುತ್ತೆ. ಇಂತಹ ಆಸಕ್ತಿಯಿಂದ ಕಾಮ ಹುಟ್ಟುತ್ತದೆ. ಕಾಮದಿಂದ ಕ್ರೋಧ, ಸಿಟ್ಟು ಬರುತ್ತೆ, ಕೋಪ ಬರುತ್ತೆ. ಕ್ರೋಧಾದ್ ಭವತಿ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮ,
ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಹರೇ ಕೃಷ್ಣ. ಭಾರತಿ ಮಾತಾಜಿ ಓದಿ ಮಾತಾಜಿ. ಓದ್ಬೋದಮ್ಮ ಪ್ರಭುಜಿ? ಅಲ್ಲಲ್ಲ, ಅವರಿಗೆ ಹೇಳಿದ್ದೇನೆ. ಬರ್ತಾ ಇಲ್ಲ ಪ್ರಭು. ಓದ್ತೀನಿ. ಹಾ, ಓದಿ ಮಾತಾಜಿ. ಕ್ರೋಧದಿಂದ ಸಮೋಹವು ಉಂಟಾಗುತ್ತದೆ, ಮೋಹದಿಂದ ಸ್ಮೃತಿಯು ಭ್ರಮೆಯುಂಟಾಗುತ್ತದೆ, ಸ್ಮೃತಿ ಭ್ರಮೆಯಿಂದ ಬುದ್ಧಿ ನಾಶವಾಗುತ್ತದೆ, ಬುದ್ಧಿ ನಾಶವಾದಾಗ ಮನುಷ್ಯನು ಮತ್ತೆ ಐಹಿಕ ಪ್ರಪಂಚದಲ್ಲಿ ಮುಳುಗುತ್ತಾನೆ. ಐಹಿಕ ಪ್ರಪಂಚ ಅಂದ್ರೆ ಈ ಕಾಮದಿಂದಲೇ ನಡೆಯುವಂತಹದ್ದು. ಕೆಲವರು ಇದನ್ನೇ ಹಾಗೆ ನಡೀತದೆ, ಈ ಪ್ರಪಂಚ ಇರೋದೇ ಹಾಗೆ ಅಂತ ನಂಬ್ಕೊಂಡಿರ್ತಾರೆ. ಇದಕ್ಕೆಲ್ಲ ಏನು, ನಮ್ಗೆ ಕ್ರೋಧ ಬಂದಾಗ ಸಮೂಹ ಆಗತ್ತೆ. ಸಮೂಹ ಅಂದ್ರೆ ಏನು, ಒಂಥರ ಪರದೆ. ನಮಗೆ ಜ್ಞಾನ ಇರೋದಿಲ್ಲ. ಅವಾಗ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅನ್ನುವಂತಹ ಪ್ರಜ್ಞೆನೂ ನಮ್ಮ ಹತ್ರ ಇದು ಇರುವುದಿಲ್ಲ. ಅದು ಸಮೂಹದಿಂದ ಆಗುವಂತಹದ್ದು. ಸ್ಮೃತಿ ಭ್ರಮೆ ಉಂಟಾಗಿ ಬುದ್ಧಿ ನಾಶವಾಗ್ತದೆ. ಬುದ್ಧಿ ನಾಶವಾಗೋದ್ರಿಂದ ಏನಾಗುತ್ತೆ, ಮತ್ತೆ ಮತ್ತೆ ಅವರು ಈ ಐಹಿಕ ಪ್ರಪಂಚದಲ್ಲಿ ಹುಟ್ಟುತ್ತಾರೆ ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ನಾವು ನೋಡ್ಬೋದು ಏನಾಗತ್ತೆ ಅನ್ನುವಂಥದ್ದು. ಮೊದಲು ಇಂದ್ರಿಯ ವಸ್ತು ಅಂದ್ರೆ ಕಣ್ಣಿಗೆ, ಕಿವಿಗೆ, ಮೂಗಿಗೆ, ಬಾಯಿಗೆ, ಚರ್ಮಕ್ಕೆ ಸಂತೋಷ ಪಡಿಸ್ಲಿಕ್ಕೋಸ್ಕರ ಆಸಕ್ತಿ. ಆ ಆಸಕ್ತಿಯಿಂದ, ಅದೇ ಆಸಕ್ತಿಯಿಂದ ಬರುವಂತಹದ್ದೇ ಕಾಮ. ಆ ಕಾಮದಿಂದಲೇ ಕ್ರೋಧದಿಂದ ಏನಾಗುತ್ತೆ, ಈ ನಮಗೆ ತುಂಬಾ ಕೋಪ ಬಂದಾಗ ನಮಗೆ ಭ್ರಮೆ ಉಂಟಾಗುತ್ತೆ, ನಮಗೆ ಸಮೂಹ ಭ್ರಮೆ ಆಗತ್ತೆ. ಬ್ರಹ್ಮೋದಿಂದ ಸ್ಮರಣೆಯ ವಿಸ್ಮಯ ಅಂದ್ರೆ ಭ್ರಮೆ ನಮ್ಮನ್ನ ಕೌದು ಬಿಡತ್ತೆ. ಅದರಿಂದ ನಾವೇನಾಗುತ್ತೆ, ಪತನ. ಮತ್ತೆ ಪತನ ಅಂದ್ರೆ ಏನು, ಮತ್ತೆ ಐಹಿಕ ಪ್ರಪಂಚದಲ್ಲಿ ಬರುವಂತಹದ್ದು. ಸೊ ಇವತ್ತಿನ ಈ 2ನೇ ಅಧ್ಯಾಯದ ಸಂಕ್ಷಿಪ್ತತೆಯನ್ನು ನಾವು ನೋಡ್ಲಿಕ್ಕೆ ಹೋದಾಗ, ಸಹಾನುಭೂತಿ, ನಾವು ದೇಹ ಅಲ್ಲ, ನಾವೆಲ್ಲ ಆತ್ಮ ಅನ್ನುವಂಥದ್ದನ್ನು ನಾವು ಇವತ್ತು ತಿಳ್ಕೊಂಡಿದ್ದು. ಸಂತೋಷವಿಲ್ಲ, ನಿಗದಿತ ಕರ್ತವ್ಯವನ್ನ ಮಾಡು, ಫಲಗಳ ಬಗ್ಗೆ ಚಿಂತೆ ಮಾಡಬೇಡ. ಅದರಿಂದ ನೀನು ಅರ್ಜುನಿಗೆ ನೀನು ಕರ್ತವ್ಯವನ್ನ ಕ್ಷತ್ರಿಯನಾಗಿ ಮಾಡು, ನಿನಗೆ ಸ್ವರ್ಗ ಇಲ್ಲ, ರಾಜ್ಯ ಯಾವ್ದಾದ್ರು ಒಂದು ಸಿಗತ್ತೆ. ಪಾಪ ಚಟುವಟಿಕೆಗಳ ಬಗ್ಗೆ ಹೇಳ್ತಾನೆ. ಭಕ್ತಿಯಲ್ಲಿ ಯಾವುದೇ ಕರ್ಮಫಲಗಳು ನಮಗೆ ಅಂಟ್ಕೊಳ್ಳೋದಿಲ್ಲ ಭಕ್ತಿ ಮಾಡೋದ್ರಿಂದ. ಆದ್ರೆ ಆ ಒಂದು ಸ್ವಲ್ಪವೇ ಸ್ವಲ್ಪ ಭಕ್ತಿಯನ್ನು ಮಾಡೋದು ಸಹಿತ ನಮ್ಮನ್ನ ಮಹಾಭಯದಿಂದ ಅದು ಕಾಪಾಡತ್ತೆ ಅನ್ನುವಂಥದ್ದು. ಕುಟುಂಬ ಸಂಪ್ರದಾಯದ ನಾಶ ಬಗ್ಗೆ ಹೇಳ್ತಾನೆ. ನಾವು ಏನ್ ಮಾಡ್ಬೇಕು, ಭಕ್ತಿಯನ್ನ ಮಾಡಿ ತೋರಿಸೋದ್ರಿಂದ ಈ ರೀತಿಯಾದಂತಹ ಕುಟುಂಬ ಸಂಪ್ರದಾಯದ ಇದು ಹುಟ್ಕೊಳ್ಳೋದಿಲ್ಲ. ಅದರಿಂದ ಹೇಗೆ ಒಂದು ಹನಿ ನೀರು ಅಂದ್ರೆ ಮಾಡುವಂತಹ ಕೆಲಸ, ಬಾವಿ ಮಾಡುವಂತಹ ಕೆಲಸ, ವೇದಗಳು ಮಾಡುವಂತಹ ಕೆಲಸ, ಹೇಗೆ ಅವನು ಹೇಳ್ತಾನೆ ಎರಡೂ ಒಂದೇ ಅನ್ನುವಂಥದ್ದು. ಭಕ್ತಿಯನ್ನ ಮಾಡೋದ್ರಿಂದಲೂ ನಮಗೆ ಅಂತಹ ಒಂದು ಫಲಗಳು ಸಿಗತ್ತೆ. ಯಾವುದು ವೇದಾಧ್ಯಯನದಿಂದ ಬರುವಂತಹ ಫಲಗಳಿದೆಯೋ ಅದು ಸಹಿತ ಬರೀ ಭಕ್ತಿಯನ್ನ ಮಾಡೋದ್ರಿಂದಲೂ ಸಹಿತ ನಮಗೆ ಸಿಗತ್ತೆ ಅನ್ನೋದನ್ನು ಅವನು ಹೇಳ್ತಾನೆ. ನಿರ್ಣಯ, ಯಾವಾಗ ನಮ್ಮ ಸ್ಥಿರ ಮತಿ ಆಗಿರ್ತೀವಿ, ನಮಗೆ ನಿರ್ಣಯ ತೆಗೆದುಕೊಳ್ಳುವಂತಹ ಗೊಂದಲ ಬರುವುದಿಲ್ಲ. ಭಕ್ತಿಯೇ ನಿರ್ಣಯ ಅನ್ನುವಂತಹದ್ದು. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಸೊ ಇವತ್ತು ಧನ್ಯವಾದ ಪ್ರಭುಜಿ. 2 ಅಧ್ಯಾಯವನ್ನ ನಾವು ಮಾಡಿದ್ದೇವೆ. ಧನ್ಯವಾದಗಳು. ಧನ್ಯವಾದಗಳು. ಏನಾದರೂ ಪ್ರಶ್ನೆ ಇದ್ರೆ ನೀವು ಕೇಳಬಹುದು. ಯಾರಿಗಾದ್ರೂ ಈ 2 ಚಾಪ್ಟರ್ ಇಂದ ಏನಾದ್ರು ಪ್ರಶ್ನೆ ಇದ್ರೆ? ಛಾಯಾ ಹುಬ್ಳಿ ಅವರೇ. ಗುರುಜಿ, ರಾಮಾಯಣದಲ್ಲಿ ರಾಮ ಸೀತೆಯನ್ನ ಕಾಡಿಗೆ ಕಳಿಸ್ತಾನೆ. ಕಾಡಿಗೆ ಅಂದ್ರೆ ಒಬ್ಬ ಅಗಸನ ಮಾತಿನಿಂದ ಅಗಸ ಏನಂದ್ರೆ ಅವನ ಅಧರ್ಮದಿಂದ ಸೀತೆಗೆ ಬೈತಿರ್ತಾನೆ. ರಾಮ ಅದನ್ನೇ ಬೆಂಬಲಿಸಿ ಸೀತೆಯನ್ನ ಕಳಿಸುವುದು ಅದು ಎಷ್ಟು ಧರ್ಮ ಅಂತ ನನ್ಗೆ ಯಾವಾಗ್ಲೂ ಪ್ರಶ್ನೆ ಬರ್ತದೆ. ಏನಾಗತ್ತೆ ಕೇಳಿದ್ರೆ, ಈ ಇತ್ತೀಚಿನ ದಿನಗಳಲ್ಲಿ ರಾಮಾಯಣ ಬಿಟ್ಟು ಕೆಲವರು ತಮ್ಮದೇ ಆದ ಆಲೋಚನೆಗಳನ್ನ, ಯೋಚನೆಯನ್ನ ಹರಿಬಿಡ್ತಾರೆ. ಸೋಷಿಯಲ್ ಮೀಡಿಯಾ ಜಾಸ್ತಿ ಇರೋದ್ರಿಂದ ಈ ರೀತಿಯಾಗಿ ಕೆಲವು ಪ್ರಶ್ನೆಗಳು ಬರುತ್ತೆ. ಅದನ್ನ ನಾವು ಇನ್ನೊಂದಿಷ್ಟು ದ್ವಂದ್ವತೆಗೆ ಹೋಗ್ತೇವೆ. ದ್ವಂದ್ವತೆ ಅಂದ್ರೆ ಏನು, ಸರಿಯಾಗಿ ನಾವು ಅದನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಹೋಗ್ತೇವೆ. ನಮಗೆ ಆ ಜ್ಞಾನ ಯಾವಾಗ ಬರುತ್ತೆ, ನಾವು ಯಾವಾಗ ನಮ್ಮ ಬುದ್ಧಿಯನ್ನ ಸ್ಥಿರವಾಗಿ ಭಗವಂತನಲ್ಲಿ ಇಡ್ತೇವೋ, ಭಗವಂತ ನಮಗೆ ಅದರ ಬಗ್ಗೆಯೂ ನಮಗೆ ಜ್ಞಾನ ಸಿಗತ್ತೆ. ಸೊ ಇಲ್ಲಿ ರಾಮ ಅವನು ಮರ್ಯಾದಾ ಪುರುಷೋತ್ತಮನಾಗಿ ಅವನು ಒಂದು ರಾಜ್ಯದ ರಾಜನಾಗಿ. ಭಗವಂತನಿಗೆ ಈಗ ಶ್ರೀಲೀಲಾ ಪ್ರಭುಪಾದರು ಮನೆಯನ್ನ ಬಿಟ್ಟು ಹೋಗುವಾಗ ಅವ್ರ ಫ್ಯಾಮಿಲಿ 2 3 ಜನ ಮಕ್ಕಳಿರ್ತಾರೆ ಅವರಿಗೆ. ಆಮೇಲೆ ಅವರು ಹೇಳ್ತಾರೆ,
ಹೀಗೆ ಇವ್ರನ್ನೆಲ್ಲ ಬಿಟ್ಟು ಈಗ ಅವ್ರಿಗೆ ಏನಾಯ್ತು, 2 ಮಕ್ಕಳು ಹೋದ್ರೆ ಏನಾಯ್ತು, ಈಗ ನನಗೆ ಇಲ್ಲಿ ಸಾವಿರಾರು ಮಕ್ಕಳು ಸಿಕ್ಕಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಭಗವಂತನಿಗೆ ಈ ತ್ಯಕ್ತ ಜೀವಿತ ಅಂತ ನಾವು ಹೇಳಿದ್ವಿ. ಈಗ ಕೃಷ್ಣಾವತಾರದಲ್ಲಿ, ರಾಮಾವತಾರದಲ್ಲಿ ಬಿಟ್ಬಿಡಿ, ಈಗ ರಾಮನ ಕುರಿತಾಗಿಯೋ ಸೀತೆಯ ಕುರಿತಾಗಿಯೋ ನಾವು ಅರ್ಥ ಮಾಡಿಕೊಳ್ಳುವಂತಹದ್ದು ಬಹಳ ಇದೆ. ಅವೆಲ್ಲ ಏನು ಅನ್ನುವಂಥದ್ದು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ನಾವು ಹೀಗೆ ಆ ಜ್ಞಾನವನ್ನು ನಾವು ಪಡೆಯಲಿಕ್ಕೆ ಹೋಗ್ಬೇಕಾಗತ್ತೆ. ಜ್ಞಾನದ ಅನ್ವೇಷಣೆಯಲ್ಲೇ ನಾವು ಸದಾ ಇರಬೇಕು ಭಗವಂತನ ಕುರಿತಾಗಿ. ಅದು ಹೇಳಲಿಕ್ಕೆ ಹೋದ್ರೆ ಈಗ ನಮಗೆ 1-2 ದಿವಸದಲ್ಲಿ ಮುಗಿಯುವಂತಹದ್ದಲ್ಲ ಅದು. ಆದ್ರಿಂದ ಆ ರೀತಿಯಾದಂತಹ ದ್ವಂದ್ವತೆ ಬೇಡ. ರಾಮನು ಆ ರೀತಿಯಾಗಿ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾನೆ. ಅವನಿಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಜಾಹಿತ. ಅವನು ರಾಜನಾಗಿ ಕುಳಿತಿರುವುದರಿಂದ ಅವನ ಕರ್ತವ್ಯವನ್ನು ಅಲ್ಲಿ ಮಾಡ್ತಾ ಇದ್ದಾನೆ. ಓಕೆ, ಈಗ ತಾನು, ತನ್ನ ಹೆಂಡತಿ, ತನ್ನ ಮಗ ಅಂದ್ರೆ ಏನಾಗತ್ತೆ, ಅದು ಒಂದು ರೀತಿಯಾದಂತಹ ಅಟ್ಯಾಚ್ಮೆಂಟ್, ಸ್ವಾರ್ಥ ಆಗತ್ತೆ. ಸ್ವಾರ್ಥವನ್ನ ಈಗ ಭಗವಂತನಿಗೆ ಎಲ್ಲರೂ ಒಂದೇ, ಅವನಿಗೆ ಸ್ವಾರ್ಥ ಅನ್ನುವಂತಹದ್ದೇ ಇಲ್ಲ ಅಲ್ಲಿ. ಅವನಿಗೆ ಎಲ್ಲವೂ ಸ್ವಾರ್ಥವೇ. ಹಾಗಿದ್ರೆ ಅದರಿಂದ ಅವನು ಹೇಳ್ತಾನೆ, ಮುಂದೆ ಭಗವದ್ಗೀತೆಯಲ್ಲಿ ನಿಮ್ಗೆ ಅರ್ಥ ಆಗತ್ತೆ. ಇದೇ ಉತ್ತರಕ್ಕೆ ನಿಮ್ಗೆ ಇದಕ್ಕೆ ಈ ನಿಮ್ಮ ಏನು ಪ್ರಶ್ನೆ ಇದೆ ನಮ್ಗೆ ಗೊತ್ತಿದೆ. ಈಗ ಎಲ್ಲಿಂದ ಈ ಪ್ರಶ್ನೆಗಳು ಕೆಲವೊಂದು ಟೈಮ್ ಹುಟ್ಕೊಳ್ಳುತ್ತೆ, ಯಾಕೆಂದ್ರೆ ನಾವು ಪೂರ್ತಿಯಾಗಿ ನಾವು ಒಂದನ್ನು ಓದಿರುವುದಿಲ್ಲ. ಒಬ್ಬೊಬ್ಬರ ಒಪಿನಿಯನ್. ಈಗ ನನಗೇನೋ ಒಂದು ಅರ್ಧಂಬರ್ಧ ಗೊತ್ತಿದೆ, ನಾನೇನೋ ಒಂದಿಷ್ಟು ಹೇಳ್ತೇನೆ, ಮತ್ತಾರೋ ಒಂದು ಅರ್ಧಂಬರ್ಧ ಗೊತ್ತಿದೆ. ಯಾರೂ ಒಂದು ಪರಂಪರೆಗೆ, ಗುರು ಪರಂಪರೆಗೆ ಕನೆಕ್ಟ್ ಆಗಿರುವುದಿಲ್ಲ. ಅವ್ರಿಗೇನಾಗಿರುತ್ತೆ, ಅಲ್ಲಿ ಇಲ್ಲಿ ಗಾಳಿಯನ್ನು ಬಂದಿರುವಂತಹ ಸುದ್ದಿಯನ್ನು ತೆಗೆದುಕೊಂಡು, ಓ ಹೌದಾ, ಹೀಗಾಯ್ತಾ, ದೇವರೇ ಹಿಂಗ್ ಮಾಡ್ಬೋದಾ, ಹೆಂಡ್ತಿನ ಬಿಟ್ಬಿಡ್ಬೋದಾ? ಸೊ ರಾಮ ಅಂದ್ರೆ ಯಾರು, ಸೀತೆ ಯಾರು ಅನ್ನೋದನ್ನ ನಾವು ಫಸ್ಟ್ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲೂ ಕೃಷ್ಣನು ಹಾಗೇನಲ್ವಾ, ರಾಧೆ ಅವಳನ್ನ ಬಿಟ್ಟು ಹೋಗಿಲ್ವ ಅವನು? ಹೌದು. ಅದೇ ಈಗ ಹಾಗೆ ಹೇಳಿದ್, ಯಾಕೆ ಅವನು ಮೋಸ ಮಾಡಿದಾಗಾಯ್ತಾ? ಆಗಿದ್ರೆ ಈಗಿನ ಲೌಕಿಕ ಅಂದ್ರೆ ಅವಳು ತುಂಬಾ ಗರ್ಭಿಣಿ ಆದಾಗ ಅವಳನ್ನ ಗಾಡಿಗೆ ಹಾಕ್ತಾನಲ್ಲ, ಅದು ಒಂದ್ ರೀತಿ ಅವನು ಪರಮಾತ್ಮ, ಅವನು ಭಗವಂತ ಅನ್ನೋದನ್ನ ನಾವು ಫಸ್ಟ್ ಅರ್ಥ ಮಾಡಿಕೊಂಡಾಗ ಅವನು ಅವಳನ್ನ ಕಾಡಿಗೆ ಅಟ್ಟಿದ್ರು, ನಮ್ಮ ಲೌಕಿಕ ದೃಷ್ಟಿಯಲ್ಲಿ ನಾವು ನೋಡಿದ್ರು, ಅವಳಿಗೆ ಬೇಕಾದ ವ್ಯವಸ್ಥೆಯನ್ನು ಅವನು ಭಗವಂತನಾಗಿ ಮಾಡದೇ ಆಗತ್ತ ಅವನಿಗೆ, ಅವನು ಮಾಡ್ತಾನೆ. ಆ ನಂಬಿಕೆ ನಮ್ಮಲ್ಲಿ ಅವನಿಗೆ ಗೊತ್ತಿದೆ. ಆದರೆ ಜನರು ಇಲ್ಲಿ ನಾವು ಲೌಕಿಕವಾಗಿ ಬದುಕುವವರು ಧರ್ಮ ಅಂದ್ರೆ ಏನು, ಅಧರ್ಮ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕಲ್ಲ. ಆ ಜ್ಞಾನ ನಮಗೆ ಬರಬೇಕಲ್ಲ. ಆದ್ರೆ ಅವನು ರಾಜನಾಗಿ ಹೇಗೆ ನಾನು ಇದನ್ನ ಆಳಬೇಕು ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಅವನು ಇಲ್ಲಿ ಎಲ್ಲ ಅಷ್ಟೇ. ಕೃಷ್ಣನು ಬಂದಿರೋದು ಯಾಕೆ, ಈ ಭಗವದ್ಗೀತೆಯನ್ನು ಹೇಳಿರೋದು ಯಾಕೆ? ನಮಗೆ ಆ ಜ್ಞಾನ ಇರಬೇಕು. ನಾವು ಈ ಐಹಿಕ ಪ್ರಪಂಚದಲ್ಲಿ ಇರ್ತೇವೆ, ಇಲ್ಲ ಅಂದ್ರೆ ನಮ್ಗೆ ಏನಾಗತ್ತೆ, ನಾವು ಬಹಳ ಬಹಳ ಕಷ್ಟದಲ್ಲಿ ಒದ್ದಾಡ್ತಾ ಇರ್ತೇವೆ ಇಲ್ಲಿ. ಅದರಿಂದ ಕಷ್ಟದಿಂದ ಹೊರಗೆ ನಾವು ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಈ ಜ್ಞಾನ, ಇದನ್ನ ನಾವು ತಿಳ್ಕೊಳ್ಬೇಕು. ಧನ್ಯವಾದಗಳು. ಧನ್ಯವಾದಗಳು. ಮತ್ತೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಧನ್ಯವಾದಗಳೆಲ್ಲರಿಗೂ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಭಗವದ್ಗೀತಾ ಗ್ರಂಥರಾಜಕ್ಕೆ ಜಯವಾಗಲಿ. ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ. ಎಲ್ಲಾ ನೆರೆದಿರುವ ಭಕ್ತ ವೃಂದಕ್ಕೆ ಜಯವಾಗಲಿ. ಹರೇ ಕೃಷ್ಣ. ಧನ್ಯವಾದಗಳೆಲ್ಲರಿಗೂ. ನಾಳೆ ಮತ್ತೆ ಭೇಟಿಯಾಗೋಣ 3-4 ಅಧ್ಯಾಯದೊಂದಿಗೆ. ಓಕೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಧನ್ಯವಾದ.